ಸ್ವಲ್ಪ ಆದ್ರೂ ಇದ್ದಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಒಂದನ್ನು ಪಾಲನೆ ಮಾಡಲಿ. ಅವರು ಬೆಳಿಗ್ಗೆ 6 ಪೇಷಂಟ್ಗೆಲ್ಲ ಅವ್ರನ್ನ ಕರೆಸಿ ಬೇಕಾಗಿ ಹೋದ್ರಲ್ಲ ಅಷ್ಟೊಂದು 50,000 ಖರ್ಚಾಗಿರ್ಬೋದು. ಅದು ಲೆಕ್ಕ ಕೊಡ್ಬೇಕಾಗತ್ತೆ. 50,000 ಖರ್ಚಾಗಿರ್ಬೋದು. ಇವರು ಉಗ್ರಾಮಿಗಳ ಸರ್ಕಾರ ಭೂಮಿ ಬದಿಗೆ ಹಾಕಿಲ್ಲ ಅವರಿಗೆ ಕಳಿಸಿದ್ದಾರೆ. ನಾವು ಹೊರಗೆ ಹಾಕಿ ಒಂದು ವಿಷಯ ಮಾಡಿ ನಮಗೆ ಏನು ತೊಂದರೆ ಇಲ್ಲ. ರಾಧಮ್ಮನ ಮನೆ ಯಾವುದು ಬೆಸ್ಕಾಂ ಅಧಿಕಾರಿಯನ್ನು ಕರ್ಕೊಂಡು ಹೋಗಿ ಏನು ಲೊಕೇಶನ್ ಪಾಯಿಂಟ್ ಹಾಕಿದ್ದಾರೆ ಆ ಪಾಯಿಂಟ್ ಹಾಕಿ ರಾಧಮ್ಮ ಮನೆ ಹೌದಾ ಅಲ್ಲ ತಿಳಿಸಿ, ನಾವು ಹೋಗ್ತೇವೆ. ನಮಗೆ ಯಾವುದೇ ಬೇಡ. ಇಲ್ಲ ನೀವು ಪಾಪ ಅವ್ನು ಹೊಡೆದು ಅವ್ರು ಹೇಳ್ತಾ ಇದಾರಲ್ಲ ಸಾಕ್ತೀವಿ ಅಂತ. ನೀವು ಯಾರು ಬೇಕಾದ್ರೆ ತಗೊಳ್ಳಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅಲ್ಲೇ ಬಂದ್ರಲ್ಲ ಬಂದ್ರಲ್ಲ 2016 ಹಿಂದಕ್ಕೆ ಅವತ್ತೇ ನೇಣು ಹಾಕಬೇಕಿತ್ತು. ಈ ತರ ಬೇಕಿತ್ತು ನಿಮಗೆ. ನಮಗೆ ಬದಲಾಯಿಸಿ ಬಿಡಿ, ಜನ ಕೊಂಡು ಬಿಡಿ. ಅವ್ರ ಚಂಡಾರಿ ಹೌದಾ ಅವರದ್ದು ಭೂಮಿ ಸಂವಿಧಾನ ಅವರದ್ದು ಭೂಮಿ ಆನಂತರ ಬಂದಿರೋದೆಲ್ಲರೂ ಮಕ್ಕಳು ಬಂದು ಹೊಡೆದಾಕ್ಬೋದು. ಏನು ಗೊತ್ತು ಕಟ್ಟಿ ಕೊಡ್ತಾರಲ್ಲ ತಗೊಂಡು ನನಗೆ ಹಿಂಗೆ ಮಾಡಿಬಿಟ್ಟು ಅದೇ ತಾಲಲ್ಲಿ 3 ಮನೆ ಒಟ್ಟಿಗೆ ಆಗಿದೆ. ಹೆಂಗ್ ಕೊಟ್ಟು ತಹಸೀಲ್ದಾರ್ ನಾವೇನ್ ಸತ್ತು ಹೋಗಿದ್ದ ಕಾಲಿಡ್ತೀನಿ. ನಿಮ್ಗೆ ಆಗಿಲ್ಲ, ಹೋಗಯ್ಯ ನಮ್ಮ ಹಣ ಇಲ್ಲ, ಹಣ ಇಲ್ಲೇ ಮಾಡಿ ಇಲ್ಲೇ ದುಡ್ಡು ಅವರು ಆರ್ಡರ್ ಕೊಡಿ, ಎಲ್ಲರಿಗೂ ಆರ್ಡರ್ ಕೊಡಿ. ಆದಷ್ಟು ತಗೊಳ್ಳಿ ಎನ್ಕೌಂಟರ್ ಮಾಡಿ. ಸರಿ ಆಯ್ತು. 7 ಗಂಟೆಗೆ ಬಂದು ಹೊಡೆದು ಬಿಟ್ರಲ್ಲ, ತಿನ್ನಕ್ಕೆ ಅನ್ನ ಕೂಡ ಮಾಡೋಕ್ಕಾಗಿಲ್ಲ, ಊಟ ಕೂಡ ಇಲ್ಲ. ಇವತ್ತು ಸಾಯ್ತಾ ಆತರ ಮಾಡಿದ್ರೆ ನಮಗೆ ಮಾತ್ರ ಆದ ಕೊಟ್ಟಿದ್ದ ತಹಸೀಲ್ದಾರ್ ವ್ಯಾಪಾರಿಗೆ ನಮ್ಮನ್ನ ಮಾತ್ರ ಕೊಲೆ ಮಾಡಿ ಅಂತೇಳಿ ದೊಡ್ಡವರು ಇಲ್ವಾ? ತಮ್ಮ ಕಾನೂನು ಏನೋ ಅದು ಮಾಡಿ ಬೇಡ ಅಂತ ಹೇಳಲ್ಲ. ಯಾವ ರೀತಿಯಲ್ಲಿ ಮನೆ ಹೊಡ್ಲಿಕ್ಕೆ ಅಲ್ಲ, ಯಾವ ರೀತಿ ಮನೆ ಹೊಡ್ಲಿಕ್ಕೆ ನೀವು ಅವರಿಗೆ ಸಪೋರ್ಟ್ ಅಂದ್ರೆ ಬಂದೋಬಸ್ತ್ ಮಾಡಿದ್ರೆ ಅದೇ ತರ ನಮ್ಮ ಹೋರಾಟಕ್ಕೆ ಬಂದೋಬಸ್ತ್ ಕೊಡಿ. ತಮ್ಮ ಕರ್ತವ್ಯ ಅಷ್ಟೇ, ಅದನ್ನು ಮಾಡಿ. ಎಲ್ಲ ಡಿ ಸಿ ಇದೇ ಹಾಕ್ಕೊಳ್ಳಿ, ಹೊಡೆಯ ಅಂತ ಹಾಕಿ ಏನೋ ಒಂದಾಗಬೇಕು. ಸರ್ ಎಸಿ ಇದ್ರೆ ಸರ್ ಅವತ್ತು ಹೊಡ್ಲಿಕ್ಕೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಹೊತ್ತಾಗಿರು ಎಸಿನೂ ಇದ್ರು ಅವತ್ತು ಬರಲ್ಲ. ಎಸಿ ನಿನ್ನ ಸಿಕ್ಕಿದ್ರು ಎಸಿ ಯಾಕೆ ಅವ್ರ ಕಣ್ಣಿಲ್ವಾ? ಅವತ್ತು ಕಟ್ಟಿ ಕೊಟ್ಟಲ್ಲ, ಕಟ್ಟಿ ತಗೊಂಡು ನಮ್ಗೆ ಕೊಲೆ ಮಾಡ್ಲಿ. ಇಲ್ಲೇ ಪೆಟ್ರೋಲ್ ಹಾಕಿ ಸುಡಲಿ ನಮ್ಗೆ. ನಾ ಇಲ್ಲೇ ತಗೋತೀನಿ, ನಾನು ಇಲ್ಲೇ ತಗೋತೀನಿ. ನಾನು ಜೀವ ಬೇಡ. ಇನ್ನು ಇರಿ, ನಾನು ಹೋದ ಮೇಲೆ ಏನ್ ಬೇಕಾದ್ರೆ ಮಾಡಿ, ಅಲ್ಲಿವರೆಗೆ ಇರಲೇಬೇಕು. ಗೊತ್ತದಲ್ಲ, ನಾನು ಹೇಳುವವರೆಗೆ ಇರಿ. ನಾಳಿಂದ ಹೆಜ್ಜೆ ಇಟ್ಟು ಏನ್ ಬೇಕಾದ್ರೆ ಮಾಡ್ಕೆ. ಅವ್ರು ಯಾರು ಎಲ್ಲ ಬರ್ದಿಟ್ಟು ಹೋಗಿ, ಸುಮ್ಮನೆ ಹೋಗ್ಬಾರ್ದು. ಬರ್ದಿಡ್ಬೇಕು, ದಾಖಲೆ ಬೇಕು. ಎಲ್ಲರೂ ಹೋಗಂಗೆ ಅಯ್ಯೋ ನೋವಾಯ್ತದ ಹೋಗೋದಲ್ಲ, ಬರ್ದಿಟ್ಟು ಹೋಗಿ. ನೀವು ಯಾರು ಹೆಸರು ಬರ್ದಿಟ್ಟು ಕೊಡ್ಬೇಕು. ಗೊತ್ತದಲ್ಲ, ನಾನು ಇರುವ ತನಕ ಸುಮ್ಮನೆ ಇರ್ಬೇಕು. ನಿಮ್ಮಿಂದನೇ ಉಳ್ಕೊಂಡಿದ್ದೀನಿ, ಸುಮ್ಮನೆ ಇರ್ಬೇಕು. ನಾನು ಇರುವ ತನಕ ಆಮೇಲೆ ನೋಡೋಣ. ಎಲ್ಲ ಮಾಡಿ ಮೈಕೆ ತರ್ತಾ ಇದಾರೆ. ಎಲ್ಲಿ ಕೇಳಲಿಕ್ಕೆ ಅವ್ರು ಕೇಳ್ತಾ? ಅವ್ರಿಗೆ ಕೇಳಲ್ಲ ಸಮಯ. ಅವ್ರು ಬಂಡೆ ಹೋಗಿ ಕಿವಿಯೆಲ್ಲ ತೂತ್ಕೊಂಡಿದ್ದಾರೆ, ಅವ್ರು ಕೇಳಲ್ಲ. ಕೇಳಲ್ಲ ಅವರಿಗೆ. ಮತ್ತೆ ಇಷ್ಟೆಲ್ಲ ಕಾಣಿಸ್ತಾ ಇಲ್ವಾ? ಮೀಡಿಯಾ ಬರ್ತಾ ಇರೋದು ಉಳಿದೆಲ್ಲ ಕಾಣಿಸ್ತಾ ಇಲ್ಲ, ಇದು ಕಾಣಿಸ್ತಾ ಇಲ್ವಾ? ಇವರ ನೋವೇ ಸಂಬಂಧ ಮಾಡಲಿಕ್ಕೆ ಅದು 8% ಏಜ್ ಆಗಿರೋದು. ಡಿಸಿನೇ ಬರ್ಬೇಕಿಲ್ಲ, ಇನ್ನು ಇಷ್ಟಮೇ ಎಸಿ ಬೇಕು. ಡಿಸಿನೇ ಬರ್ಲಿ, ಹೋರಾಟ ಮಾಡಿ ದಾರಿ ಬಾಯಿಗೆ ಬಿತ್ತಿರಲಿ. ಎಲ್ಲ ಕೊಡ್ಲಿ. ಅಲ್ಲ ಕಟ್ಟಿ ಹಾಕಿದಾರ, 1000 ಲಕ್ಷ ಖರ್ಚು ಮಾಡಿ ಕಟ್ಟಿ ಹಾಕಿದಾರಲ್ಲ, ಯಾವುದಕ್ಕೂ ಯೂಸ್ ಇಲ್ಲದೆ ಕೊಡಿ. ಅದು ಅವರು ಇವರಿಗಾದ್ರೂ ಕೊಡಿ, ಅದಾರ ಆಗ್ಲಿ.
ನೆರಳೆ ಕೊಡಿ, ನೆರಳೆ ಕೊಡಿ, ನೆರಳೆ ಕೋರಿ ನೀವು. ಒಂದು ನಿಮಿಷ ಆಗುತ್ತೆ ಬಿಡಿ ನೀವು, ಅಲಗಡಿಸ್ಬೇಡಿ. ಸೀರೆ ಹೇಳ್ದಂಗೆ ಎಂತ ಇಟ್ಕೊಂಡ್ಬಿಟ್ರೆ ಮಾಡಿ ಸ್ವಾಮಿ, ನಾವೇನ್ ಮಾಡೋಣ ಇವಾಗ? ನಾನು ಏನ್ ಮಾಡ್ಬೇಕು? ಇನ್ನೇನು ಓಡಾಡ್ತಾ ಇದ್ದೀನಿ. ಸರ್ ಹೇಳಿ ಸರ್, ಮಾತಾಡಿ. ಅವರು ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ಅಂದರೆ ಇದು ಎ ಸಿ ಬರೋ ಹಾಗಿಲ್ಲ, ಯಾಕಂದರೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನೀವು ಎ ಸಿ ಬರಬೇಕು ಅಂತಂದರೆ ಫಸ್ಟ್ ಅವ್ರಿಗೆ ಲೆಟರ್ ಕೊಟ್ಟಿರಬೇಕೆಲ್ಲ ವ್ಯವಸ್ಥೆ ಮಾಡಿರಬೇಕು. ಮತ್ತು ಈಗ ಇಲ್ಲಿ ಪ್ರತಿಭಟನೆ ಮಾಡಿ ನಿಮ್ಗೆ ಅವಕಾಶ ಇಲ್ಲ, ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಮಗೊಂದು ಸಣ್ಣ ಮೈಕಿಗಾದರೂ ಪರ್ಮಿಷನ್ ಕೊಟ್ಟರೆ ಅವರು ನಾವು ಇಲ್ಲಿ ಜನರ ವ್ಯವಸ್ಥೆಗೆ ತಿಳಿಸೋದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊತೀವಿ. ತಹಶೀಲ್ದಾರ್ಗಂತೂ ಇಲ್ಲಿ ಬಂದವರು ನಮಗೆ ಒಂದು ಭರವಸೆ ಕೊಡಲ್ಲ. ನಮ್ಮ ಉದ್ದೇಶ ಏನು, ಎ ಸಿ ಬರಬೇಕು, ವೃದ್ಧ ದಂಪತಿಗಳಿಗೆ ಒಂದು ಭರವಸೆ ಕೊಡಬೇಕು, ಒಂದು ಮನೆ ಮಾಡಿಸ್ಕೊಡ್ತೀವಿ, ಪರಿಹಾರ ಮಾಡಿಸ್ಕೊಡ್ಬೇಕು, ಕಾರ್ಯನಿರ್ವಹಣೆ ಮಾಡ್ಕೊಡ್ತೀವಿ ಅಂತ ಒಂದು ಅನುಮತಿ, ಇದೊಂದು ಭರವಸೆ ಕೊಡಬೇಕು ಅವರು. ಹಂಗಾಗಿ ನಾವು ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರೋದು. ಒಂದಷ್ಟು ಸಮಯ ಕಾಲ ನಾವು ಒಂದು ಇಲ್ಲಿ ಕಾದು ನೋಡೋಣ ಏನೆಲ್ಲ ಆಗ್ತದೆ ಅಂತ. ಇವಾಗ ಇವತ್ತು ನನಗೆ ಸಬ್ ಇನ್ಸ್ಪೆಕ್ಟ್ರು, ಕಡಬ ಠಾಣೆಯ ಸಬ್ ಇನ್ಸ್ಪೆಕ್ಟ್ರು ಕರೆ ಮಾಡಿ, ನೋಡಿ ನೀವು ಎಲ್ಲಿ ನಿನ್ನೆಯಿಂದ ಕೇಳ್ತಾರೆ ಎಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ. ನಾನು ಹೇಳಿದೆ ಹೆಂಗೋ ರಾಜ್ಯ ಹೆದ್ದಾರಿ ಅದರ ಬದಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಷ್ಟೊತ್ತಿಗೆ PWD ಕೇಳಿದ್ರು, ಏನೋ ಅನುಮತಿ ಕೊಟ್ಟಿದ್ದಾರೆ ಕೇಳಿದ್ರು. ಇಲ್ಲ, ನಾವು ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂತ ಕೊಟ್ಟರು. ಇಲ್ಲಿ ಕಡಬದಲ್ಲಿ ಎಲ್ಲೂ ಹೋರಾಟ ಮಾಡಲಿಕ್ಕೆ ಇಲ್ಲ, ಅಧಿಕಾರಿಯವರು ಮಾತಾಡಲಿಕ್ಕೆ ಇಲ್ಲ. ರಾಜ್ಯಕ್ಕೆ ಅವರಿಗೆ ಏನೇ ಪ್ರತಿಭಟನೆ ಏನು ಬೇಕಾದ್ರೂ ಮಾಡ್ಬೋದು. ಆ ವೃದ್ಧ ದಂಪತಿಯವರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರ ಸ್ವಇಚ್ಛೆ ಸ್ವಾರ್ಥಕ್ಕೋಸ್ಕರ ಯಾರೂ ಮಾಡ್ತಾ ಇಲ್ಲ, ಮಾನವೀಯ ದೃಷ್ಟಿಯಿಂದ ಮಾತ್ರ ಇದನ್ನು ಮಾಡ್ತಾ ಇರೋದು. ಇಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲೇ 123 ಸರ್ವೆ ನಂಬರ್ ಹೊಡೆದಿರೋದು ಅಕ್ರಮವಾಗಿ ನಿರ್ಮಾಣ ಮಾಡಿರೋದು ಅದಕ್ಕೆ ಅಂತ. ಮೊನ್ನೆವರೆಗೂ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರೋದು ಏನಂತ ಹೇಳಿದರೆ ರೇಣುಕಾರರ ಮನೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾರರ ಮನೆ, ಅದಕ್ಕೋಸ್ಕರ ರೇಣುಕಾರ ಮನೆ ಹೊಡೆದಿವಿ ಅಂತ ಹೇಳ್ತೀವಿ ನಾವು. ಇವಾಗ ಸರಿ ರಾಧಮ್ಮನ ಮನೆ ಕೇಳ್ತೋ, ರಾಧಮ್ಮನ ಮನೆ ಇಲ್ಲ, ರೇಣುಕಾ ಮನೆಗೆ ಹೊಡೆದಿರೋದು. ಅಲ್ಲಿ ಕರೆಂಟ್ ಆಗಿರೋದೇ ರಾಧಮ್ಮನ ಮನೆಗೆ. 123ರಲ್ಲಿ ಅಕ್ರಮವಾಗಿ ಹೊಡೆದ್ರು ಅಂತ ಹೇಳ್ತಾ ಇದ್ರಲ್ಲ. 3000 ಎಕರೆ ಇದೆ, ಅದರಲ್ಲಿ ಎಷ್ಟು ಮನೆ ಇದೆ ಎಲ್ಲವೂ ನೋಡಿ. ಕಾನೂನು ಎಲ್ಲರಿಗೂ ಒಂದೇ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು. ಸರ್, ಈಗ ನಿನ್ನೆ ಒಬ್ರು ಯಾರು ಪತ್ರಿಕಾಗೋಷ್ಠಿ ಮಾಡಿ ಕೋರ್ಟ್ ಆರ್ಡರ್ ಇದೆ, ನಾನೆಲ್ಲ ಕೊಡ್ತಾ ಇದ್ದೀನಿ ಪತ್ರಕರ್ತರಿಗೆ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವರೇನು ಕೊಟ್ಟಿದ್ದಾರಾ ಕೋರ್ಟ್ ಆರ್ಡರ್? ಸರ್, ಕೋರ್ಟ್ ಆರ್ಡರ್ ಯಾವುದು? ರಾಧಮ್ಮನ ಮನೆ ವಿಷಯದಲ್ಲಿ ಕೋರ್ಟ್ ಆರ್ಡರ್ ತನ್ನಿ ನೀವು. ರಾಧಮ್ಮನ ಮನೆ ಕೆಡವಾಕಿರೋದು. ರಾಧಮ್ಮನ ಮನೆ ವಿಷಯದಲ್ಲಿ ಕೋರ್ಟ್ ಆರ್ಡರ್ ಏನಿದ್ರೆ ತನ್ನಿ, ನಾವು ಹೋಗ್ತೇವೆ. ಅದು ರಾಧಮ್ಮನ ಮನೆ ಹೌದಾ ಅಲ್ವಾ ತನಿಖೆ ಆಗಲೇಬೇಕು. ಯಾವುದೇ ಸರ್ಕಾರಿ ಭೂಮಿ ಎಲ್ಲ ಎಲ್ಲೇ ಇರಲಿ, ಇನ್ನೆಲ್ಲ ಬದುಕಲಿ ಹಕ್ಕಿಲ್ವಾ? ಈ ಭೂಮಿ ಇರೋದೇ ಪರಿಶಿಷ್ಟ ಅವ್ರದ್ದು, ಪರಿಶಿಷ್ಟ ಜನಾಂಗ ಅವ್ರದ್ದು, ವರ್ಗದವರೇ ಇರೋದು. ಅವ್ರನ್ನೇ ಎಬ್ಬಿಸ್ತಾ ಇದಾರಲ್ಲ, ಅವ್ರನ್ನೇ ಓಡಿಸ್ತಾ ಇದಾರಲ್ಲ. ಎಲ್ಲಿಂದೆಲ್ಲೋ ಬಂದು ಒಕ್ಕಲಿದ್ದು ಕೂರ್ಲಿಕ್ಕೆ ನೋಡ್ತಾ ಇದ್ದಾನಲ್ಲ ಇಲ್ಲಿ. ಇದು ಬೇಕಾ ನೋಡಿ? ಈವಾಗಲೇ ಹುನ್ನಾರ ನಡೀತಾ ಇದೆ. 94C ಅಲ್ಲಿ 2015 ಹಿಂದೆ ವಾಸವಾಗಿದ್ದರೆ ಮಾತ್ರ ಅವರಿಗೆ ಹಕ್ಕುಪತ್ರ ಕೊಡ್ಬೋದಿತ್ತು. ಆದರೆ 2015 ಮೇಲಕ್ಕೆ ವಾಸ ಇಲ್ಲದೆ ಇರುವವರು ಪ್ರತಿ ಕಡಿಮೆ ಅಂದರೆ ಕಡಬ ತಾಲೂಕಲ್ಲಿ ಒಂದು 7,000 8,000 ನೀಡ್ಬೋದು. ಅಷ್ಟು ಜನ ಹಕ್ಕುಪತ್ರವನ್ನು ತಗೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ ಇವಾಗಲೇ ಏನು ಬೆಳ್ತಂಗಡಿ ತಾಲೂಕಿನ ಅಶೋಕಾಚಾರಿ ಎಂಬವ ಎಲ್ಲವನ್ನೂ ರಿಪೋರ್ಟ್ ತೆಗೆದು ಅವ ಏನೋ ಪ್ರಕರಣ ಮಾಡಿ ಎಲ್ಲವನ್ನೂ ಕೆಡವ ಕೆಲಸ ಆಗ್ತಾ ಇದೆ. ಕಡವ ತಾಲೂಕರು ಎಲ್ಲವನ್ನೂ ಕೆಡವುತ್ತೀನಿ ಅಂತ ಕೂತಿದ್ದಾನೆ. ಇದಾಗಬಾರ್ದು. ಅದಕ್ಕೆ ಹೋರಾಟ ನಮ್ಮದು, ಅದಕ್ಕೆ ಹೋರಾಟ, ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಇವರಿಗೆ. ಒಂದು ವಿಷಯ ಮಾಡಿ ಇವರ ಏನಾದರೂ ಸರಿ, ಇವರು ಹೇಳೋ ಪ್ರಕಾರವಾಗಿ ನಾವು ಕೆಡವಿದ್ರು ಸರಿ ಅಂತಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಪಾಲನೆ ಮಾಡಿದಾರಾ?
ಇಲ್ಲ ಒಂದು ವಿಷಯ ಮಾಡಿ ಅದೇ ಥರ ಹೆಂಗಿತ್ತು ಮನೆ ಕಟ್ಟಿ ಅವನ ಕಾನೂನು ಪ್ರಕಾರ ಏನು ಸುಪ್ರೀಂ ಕೋರ್ಟ್ ಅದೇ ಕಾನೂನು ಪ್ರಕಾರ ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟ ನಂತರ ಅವನು ಮನೆಯಿಂದ ಹೊರಗೆ ಹಾಕಿ ಆಮೇಲೆ ಹೊಡೀರಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಏಕಾಏಕಿ ಬಂದು ಒಂದು ಮನೆಯಲ್ಲಿ ಉಗ್ರಾಮಿಗಳು ಇರುವ ಥರ ಇಲ್ಲ ಉಗ್ರಾಮಿಗಳ ಮನೆ ಥರ ಬಂದು ಹೊಡೆದಾಕಿದ್ರಲ್ಲ, ಇದು ಎಷ್ಟು ಸರಿ ಅಂತೇಳಿ ನೀವು ಒಂದಾದ್ರೂ ಮಾನವೀಯತೆ ಇದೆ ಅಂತ ಹೇಳ್ತಾ ಇದ್ದಾರಲ್ಲಿ ಅದು ತಹಸೀಲ್ದಾರ್ರವ್ರೆ. ಈ ಏಜಾದ ನೋಡಿದಿರಲ್ಲ ಅವರು ನೋಡಿ ಅದನ್ನು ಸ್ವಲ್ಪ ನೀವು ಕರುಣೆ ತೋರಿಸಿದಿರಾ ಸರ್? ನೀವೇನು ಹೇಳ್ತೀರಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂವಿಧಾನ ಜಾರಿಯಾಗಿ 74 ವರ್ಷ ಆಯಿತು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಸಮಪಾಲು ಈ ದೇಶದ ಪ್ರತಿಯೊಂದು ಪ್ರಜೆಗೂ ಜೀವಿಸುವ ಹಕ್ಕು ಇದೆ. ಆದರೆ ಇಷ್ಟು ವರ್ಷ ಆದರೂ ಕೂಡ ಈ ಸಂವಿಧಾನ ಜಾರಿಯಾಗಿ ಇಷ್ಟು ವರ್ಷ ಆದರೂ ಕೂಡ ಇವತ್ತು ಕೂಡ ಅದೆಷ್ಟೋ ಜನ ಬಡವರಿಗೆ 5 ಸೆನ್ಸು ಇಲ್ಲ ಏನು ಇವಾಗ 94C ಅದೆಷ್ಟೋ ಜನ ಅರ್ಜಿ ಕೊಟ್ಟಿದ್ದಾರೆ. ಅದು ಈಗ ಕೂಡ ಅದು ಏನು ಅವರ ಹೆಸರಲ್ಲಿ ಆಗಲಿಲ್ಲ. ಅದೇ ರೀತಿ ಅಕ್ರಮ ಸಕ್ರಮ ಅದೆಷ್ಟೋ ಅರ್ಜಿಗಳಿವೆ. ಇವತ್ತು ಅದು ಕೂಡ ಈ ಬಡವರಿಗೆ ಸಿಗ್ತಾ ಇಲ್ಲ. ಅದರೆಡೆಗೆ ಇಂತಹ ಒಂದು ಏನು ಇನ್ನು ಮುಂದಕ್ಕೆ ಎಷ್ಟೋ ಜನ ಸರ್ಕಾರಿ ಜಾಗದಲ್ಲಿ ಕೂತವರಿಗೆ ಇದೇ ರೀತಿ ಬುಲ್ಡೋಸರ್ ಬಂದು ಹೊಡೆಯುವುದಾದರೆ ನಮಗೆ ಈ ದೇಶದಲ್ಲಿ ಏನು ಬದುಕುವ ಹಕ್ಕಿದೆ ಅದು ಇವತ್ತು ಸ್ಪಷ್ಟಪಡಿಸಬೇಕು ಅವರು. ಈಗ ರಾಧಮ್ಮ ಮತ್ತೆ ಮುತ್ತುಸ್ವಾಮಿ ಅವ್ರನ್ನು ನಿಮ್ಮದೇ ಊರಿನವರು, ಹೌದು, ಅವ್ರನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? ನಾವು ಸುಮಾರು ವರ್ಷಗಳಿಂದ ನೋಡ್ತೇವೆ, 10-20 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅವ್ರು ಅಲ್ಲೇ ಇದ್ದಾರೆ. ಅದೇ ರೀತಿ ಅಲ್ಲಿ ಎಷ್ಟೋ ಜನ ದಲಿತ ಕುಟುಂಬಗಳು ಇವೆ. ಅವರಿಗೆ ಇನ್ನೂ ಕೂಡ ಅವರಿಗೆ ರೇಷನ್ ಕಾರ್ಡ್ ಇಲ್ಲ, ನೀರು ಇಲ್ಲ, ಶೌಚಾಲಯ ಇಲ್ಲ, ಮೂಲಭೂತ ಸೌಕರ್ಯ ಯಾವುದೂ ಕೂಡ ಇಲ್ಲ. ಯಾವುದು ಕೂಡ ಅರ್ಜಿ ಕೊಟ್ಟರೆ ಅವರನ್ನು ಯಾವುದೇ ಅಧಿಕಾರಿಗಳು ಅದನ್ನು ಗಮನಕ್ಕೆ ತೆಗೆಯೋದಿಲ್ಲ. ಈಗ ಮೊನ್ನೆ ತಾನೇ ಒಬ್ಬ ಹುಡುಗ ಹೋಗಿ ನಮಗೆ ಶೌಚಾಲಯ ಕಟ್ಟಿಕೊಡ್ಬೇಕಂತೇಳಿ ಪಂಚಾಯತ್ ಆಫೀಸಿಗೆ ಹೋಗಿದ್ದಾನೆ. ಆಗ ಅವರು ಹೇಳುವಂಥ ಉತ್ತರ ಏನಂತ ಹೇಳಿದರೆ, ನಿಮಗೆ ಬೈಕ್ ಎಲ್ಲ ಇದೆ, ನೀವು ಏನು ನಿಮಗೆ ಒಂದು ಕಕ್ಕುಸ್ ಕಟ್ಟಲಿಕ್ಕೆ ಆಗೋದಿಲ್ವಾ ಅಂತ ಒಂದು ಮುಡಾಪೆಯಾದ ಉತ್ತರವನ್ನು ನೀಡ್ತಿದ್ದಾರೆ. ಸರ್ಕಾರದಿಂದ ಬರುವಂಥ ಸೌಲಭ್ಯ ಅನುದಾನ ಅದು ಕೊಡಬೇಕಲ್ಲ? ಇಲ್ಲ, ಅವರು ಕೊಡಲಿಕ್ಕೆ ಮನಸ್ಸಿಲ್ಲ ಇದ್ದರೆ ಯಾರಿಗೋ ಕೊಡ್ತಾರೆ, ನಮಗೆ ಯಾರಿಗೆ ಗೊತ್ತು. ಇವತ್ತ ಏನೋ ಪಂಚಾಯತ್ನಲ್ಲಿರುವ ನಮ್ಮ ಜನಪ್ರತಿನಿಧಿಗಳು ಅವರ ಇಚ್ಛೆ ಪ್ರಕಾರ ಕೊಡ್ತಿದ್ದಾರೆ, ಇವರನ್ನು ಯಾರು ಗಮನಿಸುವುದಿಲ್ಲ. ನಾವು ಕಣ್ಣಾರ ನೋಡ್ತಿದ್ದೇವೆ ಅವರಿಗೆ ಏನು ಇಲ್ಲ ಅಂತೇಳಿ. ಮೊನ್ನೆ ತಾನೇ ಒಂದು 6 ತಿಂಗಳ ಮೊದಲು ನಾವು ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದೇವೆ. ನಮಗೆ ಮೂಲ ಸೌಕರ್ಯವಾದ ಕಕ್ಕುಸು ಇಲ್ಲ, ಮನೆ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಏನು ಇಲ್ಲ ಅಂತೇಳಿ ನಾವು ಕೊಟ್ಟಿದ್ದೇವೆ. ಆದರೆ ಇದುವರೆಗೆ ಯಾವ ಒಂದು ಉತ್ತರವನ್ನು ಅವರು ಕೊಡಲಿಲ್ಲ. ವೆಲ್ಕಮ್. ಅಲ್ಲಿ ಅವರಿಗೆ ಕೇಳಿ. ನೀವು ಮುತ್ತುಸ್ವಾಮಿ ಅವರ ಮನೆ ಹತ್ತಿರನಾ? ಹೌದಾ? ಎಷ್ಟು ವರ್ಷದಿಂದ ಅವ್ರು ನೋಡ್ತಾ ಇದ್ದಾರೆ? 7-8 ವರ್ಷದಿಂದ ನೋಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತಲ್ಲ, ಏನು ಸಮಸ್ಯೆ ಇದೆ? ಶೌಚಾಲಯ ಎಲ್ಲ ಇದೆಯಾ? ಇಲ್ಲ, ಮನೆ ಇಲ್ಲ, ಸೀಟ್ ಹಾಕಿ ಟರ್ಪಲ್ ಸುತ್ತ ಮಾಡಿ ಇರೋದು. ಪಂಚಾಯತಿಯಲ್ಲಿ ಕೇಳಿದ್ದೇವೆ, ಅದು ಕಾರ್ಡ್ ಇಲ್ಲದೆ ಆಗುದಿಲ್ಲ ಅಂತ. ಕಾರ್ಡ್ ಮಾಡಿ ಮಾಡಿ ಕೊಡ್ಲೇ ಇಲ್ಲ. ಈಗ ನಿಮಗೆ ಇಲ್ಲ, ನಾಳೆ ಬನ್ನಿ ಅಂತ ಹಾಗೆ ಮಾಡಿ ಬಿಟ್ಟಿದ್ದಾರೆ. ಈಗ ನಿಮ್ಗೆ ಆಧಾರ್ ಕಾರ್ಡ್ ಆಗ್ಲಿಲ್ಲ, ರೇಷನ್ ಕಾರ್ಡ್ ಆಗ್ಲಿಲ್ಲ, ವೋಟರ್ ಐಡಿ ಕಾರ್ಡ್ ಆಗಿದೆ? ಆಗಿದೆ. ಅದು ಯಾರು ಮಾಡಿ ಕೊಟ್ಟಿದ್ರು? ಅದು ಇಲ್ಲಿ ಅಂಗನವಾಡಿಯಲ್ಲಿ. ವೋಟ್ ಹಾಕ್ಲಿಕ್ಕೆ ಮಾತ್ರ ನೀವು, ಬೇರೆ ಯಾವುದಕ್ಕೆ ಬೇಡ? ಯಾವುದಕ್ಕೆ ಬೇಡ. ಎಲ್ಲ ಕೊಡ್ತಾರೆ. ನಮಸ್ತೆ ಸರ್. ನಮಸ್ತೆ. ತೋಟಕ್ಕೆ ಹೋಗುವ ಹಾಗೆ ಇಲ್ಲಿ ಪ್ರತಿಭಟನೆ ನೋಡಿ ಪೇಪರಲ್ಲಿ ನೋಡಿದ್ದೆ ಈ ಬಗ್ಗೆ. ಆದರೆ ಬಡವರಿಗೆ ಒಂದು ನ್ಯಾಯ, ದೊಡ್ಡವರಿಗೆ ಒಂದು ನ್ಯಾಯ ಇದು ನೋಡುವಾಗ ಬಹಳ ಒಂದು ಹೀನ ಸ್ಥಿತಿ ಇವತ್ತು. ಈಗ ಮಾಡಬಾರ್ದಿತ್ತು ಯಾರೇ ಆಗಲಿ ಮಾನವೀಯತೆಯಿಂದ. ಆರ್ಡ್ರ್ ಏನೇ ಇಲ್ಲಿ, ಈಗ ಅವರು ಹೇಳಿದ ಹಾಗೆ ಈಗ ಮನೆ ಹೊಡೆದದ್ದು ಬೇರೆ ಹೊಡೆದು ದ್ವೇಷ ಇರೋದು ಇನ್ನೊಬ್ಬ ಅವ್ರ ಮಗಳ ಹೆಸರಿನಲ್ಲಿ ಇದ್ದರೆ ಕೋರ್ಟ್ ಆರ್ಡರ್ನಲ್ಲಿ ಏನುಂಟು ಹಾಗೆ ಅವರು ಪಾಲಿಸಬೇಕಿತ್ತಲ್ಲ. ಕೋರ್ಟ್ ಆದೇಶ ಪಾಲಿಸುವ ಕೋರ್ಟ್ ಆರ್ಡರ್ ಕೂಡ ನೆಲಸಮ ಮಾಡಲಿಕ್ಕೆ ಆದೇಶ ಕೊಡಲಿಲ್ಲಲ್ಲ.
ಅದು ಬೆಳಗ್ಗೆ 10 ಗಂಟೆಗೆ ಆಫೀಸಿಗೆ ಆಫೀಸರ್ಗಳು ಬರುವುದಿಲ್ಲ. ಇದು 6 ಗಂಟೆಗೆ ಅಷ್ಟು ಜನ ಪೊಲೀಸ್ನವರು ಅವರು ಎಲ್ಲಿಂದ ಅದು ಖರ್ಚು ಮಾಡಿಕೊಂಡು ಹೋದ್ದು? ಹಾಗಾದರೆ ಇದರಲ್ಲಿ ಯಾರ್ದೋ ಒಂದು ಹುನ್ನಾರ ಉಂಟು ಅಂತ ಆಯ್ತು. ಇದರ ಹಿಂಬದಿ ತೀವ್ರವಾದ್ದು ರಾಜಕೀಯವೋ ಅಲ್ಲ ವೈಯಕ್ತಿಕವೋ ಗೊತ್ತಿಲ್ಲ ನನಗೆ. ಅಂತೂ ಈ ಪಾಪದ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರಲ್ಲ, ಆ ರೀತಿ ಇದು ಬಹಳ ಶೋಚನೀಯ. ನನಗೂ ತುಂಬ ಬೇಜಾರಾಗ್ತದೆ. ಹೀಗೆ ಆಗಬಾರ್ದು. ಅದು ಕರ್ನಾಟಕದಲ್ಲಿ ಈ ರೀತಿ ಆದರೆ ಹೇಗೆ? ಈಗ ಅವರ ಮನೆ ಹತ್ತಿರವೇ ಇನ್ನೊಂದು ಮನೆ ಎಲ್ಲ ತೋರಿಸಿದ್ದಾರೆ, ಅವ್ರ ಮನೆ ವಿಡಿಯೋದಲ್ಲಿ ನೋಡಿದ್ದೇನೆ. ಅದೆಲ್ಲವೂ ಅಕ್ರಮವೇ ಅಂತೆ. ಅದನ್ನು ಯಾರಿಗೂ ಓಡಿಲಿಕ್ಕೆ ಆರ್ಡರ್ ಇಲ್ಲವಾಗಾದರೆ ಅಂದರೆ ದೊಡ್ಡವನಿಗೊಂದು ನ್ಯಾಯ, ಬಡವನಿಗೊಂದು ನ್ಯಾಯ. ಅಂದರೆ ಬಡವನ ಸಿಟ್ಟು ದವಡೆಗೆ ಮೂಲ ಅಂತೇಳಿ ಒಂದು ಗಾದೆ ಉಂಟು, ಹಾಗೆ ಆಯಿತು. ಹಾಗೆ ಇವರಿಗೊಂದು ನ್ಯಾಯ ದೊರಕಬೇಕು ಅಂತೇಳಿ ನಾನು ಭಗವಂತನಲ್ಲೇ ಪ್ರಾರ್ಥಿಸಿದ್ದೇನೆ. ಮತ್ತು ಇವರಿಗೆ ಮಾಡಿದ ಅನ್ಯಾಯದವರಿಗೆ ಅವರಿಗೆ ಆ ದೇವರೇ ಶಿಕ್ಷೆ ಕೊಡ್ತೇನೆ. ಯಾಕೆಂದರೆ ನಾವು ದೇವರನ್ನು ನಂಬುವವರು. ಆ ದೇವರೇ ಶಿಕ್ಷೆ ಕೊಡಲಿ ಅವರಿಗೆ. ಇವತ್ತೆಲ್ಲ ನಾಳೆ ಗೊತ್ತಾದೀತು, ಅಷ್ಟೇ ಹೇಳುದು ನಾನು. ಜೈನ್ ಸರ್, ಜೈನ್ ಕಚೇರಿ ನಮ್ಮದಲ್ವಾ? ಕಚೇರಿ ನಮ್ದಲ್ಲ. ಅಲ್ವಾ? ಇಲ್ಲ ಬನ್ನಿ, ಮೈಕ್ ಇಲ್ಲ ಬನ್ನಿ. ಸರಿ ಬನ್ನಿ ಬನ್ನಿ. ఊరు వస్తుంది సార్, ఈరు పన్నాలు అగ్ల పన్నాలు ఏసి మాంత పన్నాలు ఏం వస్తుంది ఏం వస్తుంది రాతమ్మನ ಬುಡ ಅಟ್ಟಿ ಇತ್ತದ ರಾತಮ್ಮನ ಇಲ್ಲೊಂದು ನಿಕ್ಕೆ ಬೆಟ್ಟ ಮೋಡಿಸಿ ಟ್ರೈನ್ಗಳಿಗೆ ಬೆಂಗಳೂರಿಗೆ ಮೋಡಿಸಿ ಇಲ್ಲ ಏನ್ ಬೆಸ್ಟ್ ಆಫೀಸರ್ ಕರ್ಕೊಂಡು ಹೋಗ್ಲಿ, ಲೊಕೇಶನ್ ಯಾರ್ದು ಯಾರ ಹೆಸರಲ್ಲಿ ಕರೆಂಟ್ ಬಿಲ್ ಬರ್ತಾರೆ ಮಾತ್ರ ಕೊಡ್ಲಿಕ್ಕೆ ರಿಪೋರ್ಟ್ ಕೊಡಿ. ನಾನು ಹೋಗ್ತೀನಿ, ನಾನು ರಿಪೋರ್ಟ್ ಕೊಡಿ. 123 ಅಥವಾ 123ರಲ್ಲಿ 3000 ಎಕರೆ ಜಾಗ ಇದೆ. ಕಡಿಮೆ ಅಂದ್ರೆ ಒಂದು 200 ಮನೆ ಇರ್ಬೋದು, ಕೊಡಿ. ಹಾ, ಮತ್ತಿನ್ನೊಂದು ಇರ್ತದಲ್ಲ, 2015 ಹಿಂದಕ್ಕೆ ವಾಸವಾಗಿರುವುದಿಲ್ಲ. ಯಾವ್ದು ಪ್ರೆಸ್ ನೋಟಲ್ಲಿ ಕೊಟ್ಟಿರೋದು, ಹಾಗಾಗಿ ನಾನು ಹತ್ರ ಕೊಟ್ಟಿರೋದಲ್ಲ. 2015 ಹಿಂದಕ್ಕೆ ವಾಸ ಇದ್ದವರಿಗೆ ಯಾಕೆ ಕೊಟ್ಟರು 94C? ಅದಕ್ಕೆ ನಾನು 94C ಕೂಡ ಹಿಂದಿನಲ್ಲಿ ಬಂದು ಕಟ್ಟು ತಗೊಳ್ತಾ ಇದ್ದಲ್ಲ, ಅದಕ್ಕೆನಾ? ಹೇಳಿ ಸರ್, ನಾನು ಕಡಬಲ್ಲಿ ಯಾವುದು ಬೇಡ ಅಂತ ಸ್ವಲ್ಪ ಹೋಗಿ ನೆಮ್ಮದಿಯಾಗಿರಲಿ ಅಂತ ನಾನು ಅನಿಸ್ತಿಗೆ ಕಟ್ ಮಾಡ್ಕೊಂಡಿದ್ದೆ. ಆದರೆ ಇಂಥ ಕಡಬಲ್ಲ ನಾನು ಕಣ್ಣು ಮುಚ್ಚಿ ಕೊಟ್ಟು ನಾನು ದೇಶ ಹುಟ್ಟಿ ವೇಸ್ಟ್ ಸರ್. ಇಂಥ ಬಡ ಇಂಥ ಅನ್ಯಾಯ ಮಾಡಿದೆ ಅಂತ ನಾನು ಹೇಳ್ತಾ, ತಮ್ಮ ಕರ್ತವ್ಯ ತಮ್ಮ ಮಾಡಿ ನಾನು ಅದನ್ನು ಸ್ವೀಕರಿಸಿ ಕಾನೂನು ಹೇಳಿದ್ದು ನಾವು ರೆಡಿ ಇದ್ದೀವಿ. ಅಲ್ಲದೆ ಬೇರೆ ಯಾವುದಕ್ಕೂ ನಾವು ಬಂದಿಲ್ಲ. ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಕೊಡಿಸೋ ಕೆಲಸ ತಮ್ಮಂತ ಅಷ್ಟೇ. ನಾನು ಇವತ್ತು ಬೆಳಿಗ್ಗೆ ಗೊತ್ತಾ, ಅವ್ರು AC ಸಮೇತ ಇದ್ರ ಅಂತ ಬೆಳಿಗ್ಗೆ. ಅದು ಏನು ಸರ್, ಒಂದು ಉಗ್ರ ಇವರನ್ನು ಕಳಿಸಬಹುದಲ್ಲ ಸರ್ ಕಾಶ್ಮೀರಕ್ಕೆ? ಅಲ್ಲಿ ಇದಕ್ಕೆ ಹೊಡಲಿಕ್ಕೆ ಯಾವುದು ಮನೆಯೆಲ್ಲ ಹೊಡೆದಾಕ್ಲಿಕ್ಕೆ ಏನು ಇಬ್ಬರನ್ನ ಎಳ್ದಾಕಿ ಹೊಡೆದಿಸ್ಲಿಕ್ಕೆ ಇಷ್ಟೊಂದು ಬೇಕಾ? ಒಂದು 50,000 ಖರ್ಚಾಗಿರ್ಬೋದು. ಅವತ್ತು ನಾನು ನೋಡ್ಕೊಳ್ತಾ ಇದ್ಕೊಂಡು ಹೇಳ್ರು 50,000 ಖರ್ಚು ಮಾಡಿರ್ಬೋದು. ಆಂಬುಲೆನ್ಸ್ ಕೊಡಬೇಕು, ಇಟಾಚರಿ ಕೊಡಬೇಕು, ಇವರು ಬಂದಿರೋದಾರ ಖರ್ಚು ನೋಡ್ಬೇಕು. ಇವರು ಬೆಳಿಗ್ಗೆ ಎದ್ದೇಳಿದಲ್ಲ 5 ಗಂಟೆಗೆ, ಅದಕ್ಕೂ ಕೊಡಬೇಕು. ಇಲ್ಲ ಎದ್ದೇಳಲ್ವಲ್ಲ, ಎಬ್ಬಿಸಲ್ಲ ಇವ್ರನ್ನಲ್ಲ. ಒಂದು ಬಡಪ್ಪ ಈ ಮನೆ ಹೊಡ್ಲಿಕ್ಕೆ ಇಷ್ಟು ಬೇಕಾ ಸರ್?
ಬೆಂಗಳೂರಲ್ಲಿ ಐತೆ ಸರ್, ರಾಜಕಾರಣ ದೊಡ್ಡದಾಗಿ ಕಟ್ಟಿದ್ದಾರೆ. ಹೋಗಿ ಮುಟ್ಟು ಹೊತ್ತಿಗೆ ಎಸ್ ಮುಗೀತು. ನಾನು ನೋಡಿದೆ, ಕಣ್ಣಾರು ನೋಡಿದೆ. ನಾವು ಇದೆಲ್ಲ ಕಣ್ಣಾರು ನೋಡಿದವ. ನಾನೇನೋ ಸುಳ್ಳು ಹೇಳ್ತಾ ಇಲ್ಲ, ಯಾವ ಪತ್ರ ಅಲ್ಲಿ ಬಂದದನ್ನ ಹೇಳ್ತಾ ಇಲ್ಲ, ಅನುಭವ ಹೇಳ್ತಾ ಇದ್ದೀನಿ. ಅನುಭವ ನಾನು ಒಂದು ಕಡೆ ನೆನೆಸ್ತೀನಿ, ಬೇಡ ಬೇಡ ಹೋರಾಟನೇ ಬೇಡ ಅಂತ. ಆದ್ರೆ ಇಂಥವ್ರಿಗೆ ಆಗುವಾಗ ಕಣ್ಮುಚ್ಚಿಕೊಳ್ಳಲು ಆಗಲ್ಲ, ಅನ್ನ ತಿನ್ನುವವರಿಗೆ ಆಗಲ್ಲ. ಅದು ಮಾತ್ರ ಹೇಳ್ತೀನಿ ನಾನು. ಅದಕ್ಕೆ ಇವತ್ತು ಬೇಕಾದ್ರೆ ಅವ್ರು ಆರ್ಡರ್ ಮಾಡ್ಬೋದು, ಇವಾಗ DC ಮಾಡೋದು ಆರ್ಡರ್ ಮಾಡ್ಬೋದು, ರೆಡಿ ಹೋಗಿ ಹಂಗಾರು ಎಲ್ಲರಿಗೂ ಬಾಧೆ ಕಮ್ಮಿ ಆಯ್ತಲ್ಲ. ಅದಕ್ಕಾಗಿ ಇವರಿಗೆಲ್ಲ ಒಂದು ನಾನು ಭ್ರಷ್ಟರನ್ನು ಸ್ವಲ್ಪ ಹೊರಗೆ ಹಾಕುವಾಗ ಸ್ವಲ್ಪ ಇದಾಗುತ್ತೆ. ಹೇಳ್ತಾರೆ ಅವರಿಗೆ, ಅಯ್ಯೋ ಈ ತರ ಒಂದು ಕ್ರೂನ್ ಅಂತ ಕೇಳ್ತಾರೆ. ಅದಾದ್ರೂ ನೆಮ್ಮದಿ ಆಗಲಿ ಅವರಿಗೆ. ನನಗೆ ಅದ್ರಿ ಬೇರೆ ಏನಿಲ್ಲ, ಒಂದ ಸಾಯ್ಬೇಕು, ಇಲ್ಲ ಇಂಥವ್ರು ನ್ಯಾಯ ಕೊಡ್ತೀನಿ. ನನ್ನ ಉದ್ದೇಶನೇ ಅದು. ನಾನು ಇನ್ನೂ ತೋರಿಸ್ತೀನಿ, ಅವ್ರು ಮಾಡಿರೋ ಕೆಲಸ ಎಲ್ಲ. ಸರ್, ಇಲ್ಲಿ ಇಷ್ಟೊಂದು ಜನ ಎಲ್ಲ ಪ್ರತಿಭಟನೆ ಸೇರಿದೆ, ಏನು ನೋಡಿ? ಮೊನ್ನೆ ನಮ್ಮ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದಲ್ಲಿ ಒಂದು ವೃದ್ಧ ಬಡವರ ಕುಟುಂಬವನ್ನೊಂದು ಬೀದಿಗೆ ಎಳೆದಾಕಿ ಅವರು ವಾಸಿಸಿದಂಥ ಮನೆಯನ್ನು ಧ್ವಂಸ ಮಾಡಿ ತಹಶೀಲ್ದಾರರು ಅವರ ಒಂದು ದರ್ಪ ಧೋರಣೆ ತೋರಿಸಿದ್ದಾರೆ. ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದೆ ನಾವು ಕಡಬ ತಹಶೀಲ್ದಾರ್ ಕಚೇರಿಯ ಮುಂಭಾಗ. ನೋಡಿ, ಅವರು ಈ ಪ್ರತಿಭಟನೆಗೆ ನಮಗೆ ಯಾವುದೇ ಪರ್ಮಿಷನ್ ಕೊಡಬಾರದು ಅಂತ ಹೇಳಿ ಎಲ್ಲ ಕಚೇರಿಗಳಿಗೆ ಲಿಖಿತ ಮುಖಾಂತರ ಲೆಟರನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಆದರೆ ಮೊನ್ನೆ ಆದಂಥ ಈ ಮನೆಯನ್ನು ಕೆಡವುವಾಗ ಯಾರಿಗೂ ಲಿಖಿತ ಮುಖಾಂತರವಾಗಿ ಕೊಟ್ಟಿಲ್ಲ.
ಎಲ್ಲ ಕಚೇರಿಗೂ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಎಲ್ಲ ಮೌಖಿಕವಾಗಿ ಹೇಳಿದಾಗ ಅವರು ಬೆಳಿಗ್ಗೆ 6 ಗಂಟೆಗೆ ಬಂದು ರಾಧಮ್ಮ ಎಂಬ ಅವರ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ಇವರಿಗೆ ಯಾವ ಅಧಿಕಾರ ಇತ್ತು? ನಾವು ಹೇಳಿರೋದು, ಅವರು ಹೇಳ್ತಾ ಇದ್ದಾರೆ ರೇಣುಕಾ ಎಂಬ ಅವರ ಮನೆಯನ್ನು ವಿರುದ್ಧ ಪ್ರತಿಭಟನಿಸುವುದಾದರೆ ರೇಣುಕಾ ಅವರ ಕೇಸು ಹೈಕೋರ್ಟಲ್ಲಿ ನಡೀತಾ ಇದೆ ಅಂತ. ನಾವು ಹೇಳ್ತಾ ಇರೋದು, ನಾವು ರೇಣುಕಾಗೋಸ್ಕರ ಪ್ರತಿಭಟನೆ ಮಾಡುತ್ತಾ ಇರೋದಲ್ಲ. ರಾಧಮ್ಮನ ಮನೆಯನ್ನು ಯಾಕೆ ಹೊಡೆದಿರಿ, ಅದರ ವಿರುದ್ಧವಾಗಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ಅಂತ ಹೇಳಿ, ಅದಕ್ಕೋಸ್ಕರ ಈ ಪ್ರತಿಭಟನೆಗೆ ಯಾವುದೇ ಪರ್ಮಿಷನ್ ಇಲ್ಲ. ಮೈಕಕ್ಕೆ ಪರ್ಮಿಷನ್ ಕೇಳಕ್ಕೆ ಹೋದಾಗ ಪ್ರತಿಭಟನೆ ನಮ್ಮ ಹಕ್ಕು, ಅದು ನಾವು ಮೈಕದ ಪರ್ಮಿಷನ್ ಕೇಳಕ್ಕೆ ಹೋಗುವಾಗ ಇಲ್ಲ ನಮಗೆ ಲೆಟರ್ ಬಂದಿದೆ ತಹಶೀಲ್ದಾರಿಯಿಂದ, ಒತ್ತಡ ಇದೆ, ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ. ಮೊನ್ನೆ ಮನೆಯನ್ನು ಧ್ವಂಸ ಮಾಡುವಾಗ ಆ ಧ್ವಂಸ ಮಾಡಿದಾಗ ಯಾರೆಲ್ಲ ಅಧಿಕಾರಿಗಳಿದ್ದರು ಅವ್ರ ಹತ್ರ ಕೇಳುವಾಗ ನಮಗೆ ಯಾವುದೇ ಲಿಖಿತ ಮುಖಾಂತರವಾಗಿ ಬಂದಿಲ್ಲ, ಮೌಖಿಕವಾಗಿ ಬಂದಿದ್ದೇವೆ, ಅದಕ್ಕೋಸ್ಕರ ನಾವು ಬಂದು ನಮ್ಮ ಇದು ತೋರಿಸಿದ್ದೇವೆ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ಈಗ ಕೋರ್ಟ್ ಆರ್ಡರ್ ಇದೆ, ಅದಕ್ಕೆ ಈಗ ಇಬ್ಬರ ಮನೆಗೂ ಕೂಡ ನೆಲಸಮ ಮಾಡಬೇಕಂತ ಆರ್ಡರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೇರೆ ಇಷ್ಟೊಂದು ಜನ ಈಗ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಯಲ್ಲಿ ಕೂತಿದ್ದಾರೆ, ಅವರಿಗೆಲ್ಲ ಯಾಕೆ ಈ ಥರ ಕ್ರಮ? ನೋಡಿ, ಅವರು ಹೇಳ್ತಾ ಇರೋದು 2015 ಮುಂಚೆ ಇದ್ದವರ 94C ಹಕ್ಕು ಪತ್ರವನ್ನು ನೀಡ್ತೇವೆ, ಅದರಿಂದ ನಂತರ ಯಾರೆಲ್ಲ ಮನೆ ಕಟ್ಟಿದ್ದಾರೆ, ಯಾರೆಲ್ಲ ಸರ್ಕಾರ ಜಾಗದಲ್ಲಿ ಅವರು ವಾಸಿಸ್ತಾ ಇದ್ದಾರೆ, ಅವರ ಮನೆಗಳನ್ನೆಲ್ಲ ನಾವು ಇದು ಮಾಡ್ತೇವೆ, ಎತ್ತಂಗಡಿ ಮಾಡ್ತೇವೆ ಅಂತ ಹೇಳಿ ಅವರ ಇದು ಕೊಡ್ತಾರೆ. ಪ್ರೆಸ್ ನೋಟಿನಿಂದಲೇ ನಾವು ತಿಳಿದು ಬಂದಂಥ ವಿಷಯ. ನಾವು ಹೇಳ್ತಾ ಇರೋದು, ಮೊನ್ನೆ ಇವರು ಈ ಬೆಳಿಗ್ಗೆ 6 ಗಂಟೆ ಬರುವಾಗ ಇವರಿಗೆ ಒಂದೇ ಮನೆಯನ್ನು ಕಂಡಿದ್ದ? ಕೌಕ್ರಾಡಿ ಗ್ರಾಮದಲ್ಲಿ ಒಂದೇ ಒಂದು ಮನೆಯನ್ನು ಕಂಡಿರುವುದಾ? 2 ಮನೆಗೆ ಆದೇಶ ಇದ್ದಿದ್ರೆ ಯಾಕೆ ಇದುವರೆಗೆ ಯಾವುದೇ ಒಂದು ನೋಟಿಸ್ ಬಿಟ್ಟಿಲ್ಲ? ರಾಧಮ್ಮನ ಮನೆಗೆ ಬಂದಂಥ ನೋಟಿಸ್ ಎಲ್ಲ ರೇಣುಕಾ ಹೆಸರಲ್ಲಿ ಬರ್ತಾ ಇರೋದಲ್ಲ, ಯಾಕೆ ರಾಧಮ್ಮನ ಹೆಸರಲ್ಲಿ ಒಂದು ನೋಟಿಸ್ ಬಂದಿಲ್ಲ ಹೈಕೋರ್ಟಿಂದ? ಹೈಕೋರ್ಟಿಗೂ ನನಗೆ ಯಾವುದು ತಕರಾರಿಲ್ಲ, ಹೈಕೋರ್ಟ್ ಆದೇಶ ಪ್ರಕಾರ ಎಲ್ಲವೂ ಮುಂದುವರಿಸಲಿ. ಆದರೆ ಹೈಕೋರ್ಟು ರಾಧಮ್ಮನ ಹೆಸರಲ್ಲಿ ಯಾವುದಾದ್ರೆ ಕೇಸ್ ನಡೀತಾ ಇದೆಯಾ, ಅವರಿಗೆ ಯಾವುದಾದ್ರೆ ಒಂದು ನೋಟಿಸ್ ಬಂದಿದೆಯಾ? ಇದು ನಮ್ಮ ಪ್ರಶ್ನೆ. ಬೆಳಿಗ್ಗೆ 6 ಗಂಟೆ ಬಂದು ಈ ಥರ ನೆಲಸಮ ಮಾಡ್ಬೋದು? ಅಲ್ಲೇ ಅರ್ಥ ಆಗ್ತಾ ಇದೆ ಒಂದು ಸರ್ಕಾರದ ಅಧಿಕಾರಿಗಳು ಅವರು ದಿನನಿತ್ಯ ಬರುವುದು, ಒಂದು ಡ್ಯೂಟಿಗೆ ಬರೋದು 10 ಗಂಟೆಗೆ. ನಮ್ಮ ಎಲ್ಲ ಡಾಕ್ಯುಮೆಂಟ್ರಿ, ನಮ್ಮೆಲ್ಲ ದಾಖಲೆಯನ್ನು ಅಲ್ಲಿ ಇಟ್ಟು ಕೂಡ ನಮ್ಮ ಕೆಲಸವನ್ನು ಮಾಡಬೇಕಂದ್ರೆ 1 ವಾರ, 1 ತಿಂಗಳು, 2 ತಿಂಗಳು ಆಡಿಸ್ತಾರೆ. ಅದೇ ಒಂದು ಮನೆಯನ್ನು ಧ್ವಂಸ ಮಾಡಬೇಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಹಾಜರಾಗಬೇಕಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಕೈವಾಡ ಇದೆ ಅಂತೇಳಿ ನಮಗೆ ಕಂಡು ಬರ್ತಾ ಇದೆ. ಈಗ ನಿನ್ನೊಬ್ರು ಪ್ರೆಸ್ ಮೀಟ್ ಮಾಡಿ ಕೋರ್ಟ್ ಆರ್ಡರ್ ಇದೆ, ನಮ್ಮ ಹತ್ರ ಇದೆ ಅಂತ, ದಾಖಲೆ ಇದೆ ಅಂತ ತೋರಿಸ್ತಾ ಇದ್ರು, ಏನಾದ್ರು ತೋರಿಸಿದ್ದಾರೆ ನಿಮಗೆ? ನಮಗೆ ಏನೂ ತೋರಿಸಿಲ್ಲ. ದಾಖಲೆಗಳನ್ನು ಅವರು ತೋರಿಸಲಿ, ಯಾವ ದಾಖಲೆಯನ್ನು ತೋರಿಸಿ? ರೇಣುಕಾ ಮನೆಯವರಿಗೆ ಅದು ಕೂಡ ಆದೇಶ ಆಗಿಲ್ಲ ಸರ್ಕಾರದಿಂದ, ಇದು ಹೈಕೋರ್ಟಿಗೆ ನಾವು ವಿಚಾರಿಸಿದಾಗ ಅಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳುವ ಇದಕ್ಕೆ ಸಿಕ್ಕಿದ್ದು ನಮಗೆ. ಪ್ರತಿಭಟನೆ ಹೇಳುವಾಗ ಅಲ್ಲಿ ಕೇಸ್ ನಡೀತಾ ಇದೆ, ಮಾಡಬಾರ್ದು ಅಂತ. ಧ್ವಂಸ ಮಾಡಬೇಕಾದ್ರೆ ಇವರಿಗೆ ಯಾವುದೇ ಆದೇಶ ಇಲ್ಲ, ಅವಾಗ ಇವರಿಗೆ ಗೊತ್ತಿಲ್ಲ ಕೋರ್ಟಲ್ಲಿ ಇದೆ ಅಂತ ಹೇಳಿ. ಇವರಿಗೆ ಧ್ವಂಸ ಮಾಡಬಹುದು, ನಾವು ಅದರ ವಿರುದ್ಧ ಪ್ರತಿಭಟಿಸಬಾರದು. ನಾವು ಒಂದು ಬಡವರ ಪರವಾಗಿ ನಾವು ಪ್ರತಿಭಟಿಸಬಾರದು, ಅದಕ್ಕೋಸ್ಕರ ಅವರು ಇಂಥ ಇದನ್ನು ಬಿಡ್ತಾ ಇದ್ದಾರೆ. ಇಲ್ಲ, ನಾವು ಬಡವರಿಗೋಸ್ಕರ ಆ ನೊಂದ ಬೀದಿಗೆ ಎಳೆದಂಥ ಕುಟುಂಬದ ಪರವಾಗಿ ನಿಂತು ಅವರು ಮಾಡುವಂಥ ಪ್ರತಿಭಟನೆ ಜೊತೆ ನಾವು ಅವ್ರ ಜೊತೆ ಸೇರ್ತಾ ಇದ್ದೇವೆ ಹೊರತು ಇದು ಯಾವುದೇ ಕೋರ್ಟಿನ ಆದೇಶದ ವಿರುದ್ಧ ಮಾಡುವಂಥ ಪ್ರತಿಭಟನೆ ಅಲ್ಲ. ರಾಧಮ್ಮನ ಮನೆಯನ್ನು ಯಾಕೆ ನೀವು ಧ್ವಂಸ ಮಾಡಿದ್ದೀರಿ, ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡುತ್ತೇವೆ ಅಂತ ನಮ್ಮ ಹೋರಾಟ. ಕೋರ್ಟಲ್ಲಿ ಆರ್ಡರ್ ಪೆಂಡಿಂಗ್ ಇದೆ, ಇನ್ನು ಕೂಡ ನೆಲಸಮ ಮಾಡಲಿಕ್ಕೆ ಆದೇಶ ನೀಡಲಿಲ್ಲ. ಆದರೂ ಕೂಡ ಇದು ಇವರ ಈಗ ಬೆಳಗ್ಗೆ ಬಂದು ನೆಲಸಮ ಮಾಡಿದ್ದಾರೆ, ಆದೇಶ ಇಲ್ಲದಿದ್ದರೂ ಕೂಡ ಇದು ಕಾನೂನು ಪ್ರಕಾರವಾಗಿ ಅಪರಾಧವೇ. ಆದರೂ ಅವರ ಅಪರಾಧವನ್ನು ತಪ್ಪಿಸಿಗೋಸ್ಕರ ತಪ್ಪು ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟು ಆಡಳಿತದಿಂದ ರೇಣುಕಮ್ಮನವರೆಗೆ ಆದೇಶ ಮಾಡಿಸಿದ್ದಾರೆ. ನಾವು ಕೇಳ್ತಾ ಇರೋದು ಎಲ್ಲ ಆದೇಶ, ಎಲ್ಲ ನೋಟಿಸನ್ನು ಏನು ಹೈಕೋರ್ಟಲ್ಲಿ ಕೇಸ್ ಇದೆ ಅದು ಏನಿದ್ರು ರೇಣುಕಾ ಹೊರತು, ರೇಣುಕಾಗೂ ಅವರಿಗೂ ಹೊರತು ರಾಧಮ್ಮನ ಅವರಿಗಿಲ್ಲಲ್ಲ. ರಾಧಮ್ಮನ ಮನೆ ಅಂತ ಹೇಳುವುದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಆಧಾರಗಳಿದೆ. ರಾಧಮ್ಮನ ಹೆಸರಲ್ಲಿ ಅಲ್ಲಿ ಮನೆ ಇದು ವಿದ್ಯುತ್ ಕನೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಬಿಲ್ ಕಟ್ತಾ ಬಂದಿದ್ದಾರೆ ರಾಧಮ್ಮ ಅವರು. ಅಲ್ಲಿ ಎಲ್ಲ ಆಧಾರ್ ಕಾರ್ಡು ಅಲ್ಲೇ ಇದೆ, ಅವರ ರೇಷನ್ ಕಾರ್ಡು ಅಲ್ಲೇ ಇದೆ. ಆದರೆ ಇವರು ಧ್ವಂಸ ಮಾಡಬೇಕಂದ್ರೆ ಇದೇ ರೇಣುಕನ ಮನೆ ಅಂತ ಹೇಳಬೇಕಾದ್ರೆ ರೇಣುಕಾ ಅವರದ್ದು ದಾಖಲೆ ಏನಿದೆ ಅಲ್ಲಿ? ಆ ಮನೆಗೂ ಆ ರೇಣುಕಾ ಅವರಿಗೆ ದಾಖಲೆ ಏನನ್ನು ತೋರಿಸ್ತೀರಿ? ಈಗ ಪ್ರತಿಭಟನೆ ಮಾಡಬಾರ್ದು, ಎಲ್ಲ ಬಂಧಿಸುವಂತ ವ್ಯವಸ್ಥೆ ಎಲ್ಲ ನಡೀತಾ ಇದೆ, ಈಗ ಗಾಡಿ ಎಲ್ಲ ಬಂದಿದೆ, ಇದಕ್ಕೆ ಏನು ಹೇಳ್ತೀರಿ ಸರ್? ನಾವು ಪ್ರತಿಭಟಿಸ್ತೇವೆ, ಪ್ರತಿಭಟನೆ ನಮ್ಮ ಹಕ್ಕು,
ಮುಂದಕ್ಕೆ ನೋಡೋಣ, ಇವರು ನಮ್ಮನ್ನು ಬಂಧಿಸಿ ಎಲ್ಲಿವರೆಗೆ ತಗೊಂಡು ಹೋಗ್ತಾರೆ ನೋಡೋಣ. ಇದು ಒಂದು ಪ್ರಾರಂಭಿಕವಾಗಿ ಆರಂಭವಾಗುವಂಥ ಪ್ರತಿಭಟನೆ. ಈ ಪ್ರತಿಭಟನೆ ನಿಲ್ಲುವುದಿಲ್ಲ. ಎಲ್ಲಿವರೆಗೆ ರಾಧಮ್ಮ ಅವರಿಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೆ ಪ್ರತಿಭಟನೆ ನಿಲ್ಲುವುದಿಲ್ಲ. ಹಕೀಂ ಕೊಕ್ಕಡ ಅಂತೇಳಿ. ಬೇಗ ಬಲೆ ದೊಂಬುಡು ಪೂರ ಸುಪ್ರೀಂ ಕೋರ್ಟ್ ಆದೇಶ ಮಹತ್ವದ ತೀರ್ಪು ನೀಡಿದೆ. ರಾಜ್ಯಗಳ ನಿರಂಕುಶಾಧಿಕಾರಿಗಳ ತಡೆ ಬುಲ್ಡೇಜರ್ ನ್ಯಾಯಕ್ಕೆ ಬ್ರೇಕ್ ಅಂತ ಕೊಟ್ಟಿದೆ. ಆದೇಶದಲ್ಲಿ ಸೂಚನೆ ಕೊಟ್ಟಿದೆ. ನೋಡಿ, ಅಪರಾಧ ಪ್ರಕರಣ ನೆಪ ಮಾಡಿಕೊಂಡು ಆರೋಪಿಗಳ ಆಸ್ತಿಪಾಸ್ತಿಗಳನ್ನು ಧ್ವಂಸಗೊಳಿಸುವ ರಾಜ್ಯ ಸರ್ಕಾರಗಳ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಅಪರಾಧ ಹಿನ್ನೆಲೆಯ ಕಾರಣಕ್ಕೆ ಆರೋಪಿಗಳ ಮನೆ ತೆರವಿಗೆ ಸರ್ಕಾರ ಪ್ರಯೋಗಿಸುವ ಬುಲ್ಡೇಜರ್ ನ್ಯಾಯ ಅಸಂವಿಧಾನಿಕ ಎಂದು ಸರ್ವೋಚ್ಚ ನ್ಯಾಯಾಲಯ ಬುಧವಾರ ಮಹತ್ವದ ತೀರ್ಪು ನೀಡಿದೆ. ಉತ್ತರ ಪ್ರದೇಶದ ಬುಲ್ಡೇಜರ್ ನ್ಯಾಯದ ಸಿಂಧುತ್ವದ ಕುರಿತು ತೀರ್ಪು ನೀಡಿದ ನ್ಯಾಯ BR ಗವಾಯಿ ಹಾಗೂ ನ್ಯಾಯ KV ವಿಶ್ವನಾಥ್ ಅವರಿದ್ದ ಸದಸ್ಯ ಪೀಠವು ಕಾರ್ಯಾಂಗವು ನ್ಯಾಯಾಂಗದ ರೀತಿಯಲ್ಲಿ ವರ್ತಿಸಬಾರದು, ಅಧಿಕಾರಿಗಳು ನ್ಯಾಯಾಧೀಶರಾಗಲು ಸಾಧ್ಯವಿಲ್ಲ, ನ್ಯಾಯದ ಹೆಸರಿನಲ್ಲಿ ಆರೋಪಿಗಳನ್ನು ಅಪರಾಧಿ ಎಂದು ನಿರ್ಧರಿಸಿ ಮನೆ ಕಟ್ಟುವುದಕ್ಕೆ ಮುಂದಾಗುವುದು ಅಸಂವಿಧಾನಿಕ ಎಂದು ತೀರ್ಪಿತ್ತಿದೆ. ಸಂವಿಧಾನದ 21ನೇ ವಿಧಿ ಉಲ್ಲಂಘನೆ ಅಪರಾಧ ಪ್ರಕರಣ ಕಾರಣಕ್ಕೆ ಮನೆ ತೆರವು ಮಾಡುವುದು ಸಂವಿಧಾನದ 21ನೇ ವಿಧಿಯಡಿ ಒದಗಿಸಲಾದ ಆಶ್ರಯ ಪಡೆಯುವ ಹಕ್ಕಿನ ಉಲ್ಲಂಘನೆಯಾಗಲಿದೆ. ಆರೋಪಿಯ ಕೃತ್ಯಕ್ಕೆ ಸಂಬಂಧಿಸಿದ ಕುಟುಂಬ ಸದಸ್ಯರನ್ನು ಸಾಮೂಹಿಕ ಶಿಕ್ಷೆಗೆ ಗುರಿ ಮಾಡಲಾಗುತ್ತದೆ ಎಂದು ನ್ಯಾಯಾಲಯ ಕಳವಳ ವ್ಯಕ್ತಪಡಿಸಿದೆ. ಆಶ್ರಯ ಹಕ್ಕಿನಿಂದ ನಿರಪರಾಧಿಗಳನ್ನು ವಂಚಿತರನ್ನಾಗಿ ಮಾಡುವುದು ಸಂವಿಧಾನಿಕ ಕ್ರಮವಾಗುತ್ತದೆ ಎಂದು ಒತ್ತಿ ಹೇಳಿದೆ. ಕೋರ್ಟ್ನ ಸೂಚನೆಗಳು: ಮನೆ ಅಥವಾ ಇತರೆ ಆಸ್ತಿಗಳ ತೆರವಿಗೆ ಮುನ್ನ ನೋಟಿಸ್ ನೀಡುವುದು ಕಡ್ಡಾಯ. ನೋಟಿಸ್ ಜಾರಿ ಮಾಡಿದ 15 ದಿನಗಳ ಒಳಗಾಗಿ ಯಾವುದೇ ಕ್ರಮ ಜರುಗಿಸಬಾರದು. ಅಕ್ರಮ ಆಸ್ತಿ ಕುರಿತಂತೆ ನ್ಯಾಯಾಂಗದ ಬದಲು ಕಾರ್ಯಾಂಗ ತೀರ್ಪಿನ
ತೀರ್ಮಾನ ಕೈಗೊಳ್ಳುವಂತಿಲ್ಲ. ಅಧಿಕಾರಿಗಳೇ ಏಕಪಕ್ಷವಾಗಿ ಕೋರ್ಟ್ಗಳ ರೀತಿ ವರ್ತಿಸುವುದು ಸಲ್ಲದು. ನ್ಯಾಯಾಲಯದ ಪೂರ್ವಾನುಮತಿ ಪಡೆಯದೆ ಆರೋಪಿಗಳ ಆಸ್ತಿ ನೆಲಸಮ ಮಾಡುವಂತಿಲ್ಲ. ಈ ಥರ ಕೋರ್ಟ್ ಸೂಚನೆ ನೀಡಿದೆ. ಆದರೂ ಕೂಡ ಮೊನ್ನೆ ಅವರು ಮೃಗೀಯ ರೀತಿಯಲ್ಲಿ ಬಂದು ಈ ಬಡಪಾಯಿಯ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಇದಕ್ಕೆ ಇವರ ಪರವಾಗಿ ನಮ್ಮ ಎಲ್ಲ ಅಲ್ಲಿ ನಮ್ಮಂಥ ಇವರಂಥ ಬಡವರೆಲ್ಲ ಒಟ್ಟು ಸೇರಿ ಇವತ್ತು ಪ್ರತಿಭಟನೆಗೆ ಬಂದಿದ್ದೇವೆ. ಕೊಕ್ಕಡದ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಕಾರ್ಯಕರ್ತರು ಇನ್ನೂ ಕೂಡ ಬರಲಿಕ್ಕಿದ್ದಾರೆ, ಇವತ್ತು ಬರ್ತಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ, ಅನ್ಯಾಯದ ವಿರುದ್ಧ. ಅಷ್ಟೇ. PK ಚಿಂಕ್ರ ಅಂತೇಳಿ, PK ಚಿಂಕ್ರ, PG ನಡ್ಕಮನೆ, ಕೊಕ್ಕಡಗ್ರ. ಇವರಿಗೆ ಇವರ ಮನೆಯನ್ನು ಕಟ್ಟಿ ಕೊಡಬೇಕು, ಇವರಿಗೆ ನ್ಯಾಯ ಕೊಡಬೇಕು, ಮತ್ತೆ ಇವರಿಗೆ ಆದಂಥ ನಷ್ಟವನ್ನು ಕೊಡಬೇಕು. ಅಲ್ಲಿ ಮನೆ ಧ್ವಂಸ ಮಾಡಿದಲ್ಲಿ ಮನೆ ಕಟ್ಟಿ ಕೊಡಬೇಕು, ಮತ್ತೆ ತಹಸೀಲ್ದಾರರು ಅನ್ಯಾಯ ಮಾಡಿದಾರಲ್ಲ ಅವರನ್ನು ವಜಾ ಮಾಡಬೇಕು, ಅಮಾನತ್ ಮಾಡಬೇಕು. ನೋಡಿ ಇದೆಲ್ಲ ಅವ್ರದ್ದೇನೆ. ಬಡವರನ್ನ ತೆಗಿಬೇಕಂತ ಇಂದನೇ ಅವ್ರಿಗೆ ಸ್ಕೆಚ್ ಇತ್ತು. ಈಗ ನಾನು ನೋಡ್ತಾನೆ ಇದ್ದೀನಿ, ಜಿಲ್ಲಾಧಿಕಾರಿ ಮನೆ ಜನಸ್ಪಂದನೆ ಅಂತ ಮಾಡಿದ್ರು ಮಂಗಳೂರಲ್ಲಿ. ಏನಂತ ಮಾಡಿದ್ದಾರೆ? ಗಮನಲ್ಲಿ ಅರಣ್ಯ ಇಲಾಖೆ ಇದೆಯಾ? ಇಲ್ಲ. ಅದನ್ನ ಅವತ್ತು ಕಿವಿ ಕೊಟ್ಟರು, ಅವತ್ತು ಬಿಟ್ಟರು. ಕಾನೂನನ್ನು ಯಾರು ವಿರುದ್ಧ ಮಾಡೋಕ್ಕಾಗೋದಿಲ್ಲ. ಜನಗಳ ಸರ್ಕಾರ ಅಂತ ಅಲ್ಲೇನೇ ಸ್ಪಂದನೆ ಆಯಿತು. ಜನಗಳಿಗೆ ನೋವು ಕೊಡಬೇಡಿ, ಜನಗಳ ರಕ್ಷಣೆ ಮಾಡಿ. ಇವತ್ತು ಅವರೇನೇ ಇವತ್ತು ಅಲ್ಲೇ ಮಾಡ್ತಿದ್ದಾರೆ. ಅದು ತಪ್ಪಂತ ಅವ್ರಿಗೆ ಕಾಣಿಸ್ತಿಲ್ಲ. ಸರ್ಕಾರದಲ್ಲಿ ಮನೆ ಕಡೆ ಕಿತ್ತ ಅಧಿಕಾರ ಯಾರಿಗಿಲ್ಲ. ಅದು ರಾಂಗ್ ಅಂತ ಕಾಣುತ್ತೆ. ಈಗ ಅವ್ರು ಹೇಳ್ತಾರೆ ಏಷ್ ಅಂತ. ಏಷ್ ಇಲ್ಲ. ಏಷ್ಯ ನಿನ್ನೆ ಬಂದದ್ದಷ್ಟೇ. ಏಷ್ಯವರು ಟ್ರೈನಿಂಗ್ ಹೋಗಿದ್ದು. ಅವ್ರು ಹೇಳ್ತಿದ್ದಾರೆ ಏಷ್ಯ ಅಂದ್ರೆ ಈಗ ನನ್ನಲ್ಲಿ ಕೂಡ ಒಬ್ಬರು ಬಂದರು ಕಂಟ್ರಿ, ನನ್ನನ್ನು ಒದ್ದೊಳಗಾಗ್ತದೆ ಅಂತ ಹೇಳ್ದ. ಅವನು ಇನ್ನೂ ಕೂಡ ಬರಲಿಲ್ಲ. ಅಲ್ಲಿ ಮಂಗಳೂರು ಜಿಲ್ಲೆದವ, ಈ ಅರಣ್ಯ ಕೂಪದವನು ಬರಲಿಲ್ಲ. ಇಲ್ಲಿದೆ, ನನ್ನಲ್ಲಿದೆ, ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ. ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ ನಾನು. ಏಷ ಆದೇಶ ಮಾಡಿದ, ಇನ್ನು ಇದು ಬಡವರು ಸಿಗಲ್ಲ ಅಂತೇಳಿ ನಾನು ಹೋರಾಟ ಮಾಡಿದಷ್ಟು ಬಡವರು ಸೋಸ್ತಾನೇ ಬರ್ತದಾರೆ. ಒಟ್ಟು ಬಡವರು ಕಟ್ಬಾರ್ದು. ಆ ಮನೆ ಕಿತ್ತಿದಾಗ ಆ ಮನೆಗಳೆಲ್ಲ ಕಿತ್ಬೇಕಲ್ಲ ಅವರು. ಕಾನೂನು ಬಂದಾಗ ಅಲ್ಲಿ ಒಂದೇ ಲೆಕ್ಕ ಅದು. ಒಂದು ಸರಿಯಾನವ್ರು ಬಂದಮೇಲೆ ಅವ್ರು ಎಲ್ಲ ಮನೆ ಕಿತ್ಬೇಕು ತಹಸೀಲ್ದಾರ್. ಒಂದು ಮನೆ ಅಲ್ಲ. ಈ ಆ ಮನೆ ಸೈಡ್ ಮನೆ ಅಲ್ವಾ, ಎಲ್ಲ ಧ್ವಂಸ ಆಗ್ಬೇಕಲ್ಲ ಫುಲ್ಲು. ಒಂದು ಮನೆ ಕಿತ್ತಕ್ಕೆ ಈಗ ಆದೇಶ ಕೊಡುತ್ತೆ ಸರ್ಕಾರ. ಆ ಥರ ಕೊಡೋದಲ್ಲ ಕಾನೂನು. ಹೇಗೆ ತೊಗೊಂಡು ಬರ್ತಾರಂತ ಒಂದೊಂದೇ ಮನೆ ಕಿತ್ಕೊಳ್ಳೋಕೆ ಈಗ ಕಾನೂನು ತೊಗೊಳ್ತಾರೆ ಅವರು. ಒಬ್ಬೊಬ್ರಿಗೊಂದು ನ್ಯಾಯನ. ಇವತ್ತು ಸೋರಿಸ್ತಿರೋದು ಬಡವ್ರನ್ನೇ. ಗುಂಡಿಗೆ ಹಾಕಿದಾರೆ ಆಲ್ರೆಡಿ. ಈಗ ನನ್ನ ಹೋರಾಟ ಸುಮಾರು ನಡೆದಿದೆ. ಯಾವ ಮೀಡಿಯಾದಲ್ಲಿ ಇಲ್ಲೂ ಹೇಳ್ಕೊಂಡೆ ನಾನು. ಅಲ್ಲಿ ಡಿ ಸಿ ಅವ್ರ ಹತ್ರ ಹೇಳ್ಕೊಡ್ದಲ್ಲ ನಾನು. ಅವರೊಂದು ಕಂಪ್ಲೇಂಟ್ ಕೈ ಕೊಡ್ತಾರೆ, ಅದನ್ನು ಸ್ಪಂದನೆ ಮಾಡಂತೇಳಿ ಫಾಲೋ ಮಾಡ್ತಿದ್ದೀವಿ ನಾವು ಕೂಡ. ಏಷವರು ಫಾಲೋ ಮಾಡಿದ್ದಾರೆ. ಇದು ಕಳ್ಳಾಟ ನಡೀತಿದೆ. ಇವ್ರಿಗೆ ಕಳ್ಳಾಟ ತುಂಬ ಇದೆ. ಹೇಳ್ಕೊಳಕ್ಕೆ ನಮ್ಮಿಂದ ಆಗ್ತಿಲ್ಲ. ಫಾರೆಸ್ಟ್ ರೇಂಜರ್ ಟೈಪ್ ಒಂದು ಕಡೆ ಪೊಲೀಸ್ ಕೂಡ ಅರ್ಧ ಅವ್ರು ಸೇರ್ಕೊಂಡಿದ್ದಾರೆ. ಅದರಲ್ಲಿ ರೆಡಿ ಆಗ್ತಾರಂತ. ರೌಡಿಜಮ್, ಟೋಟಲಿ ರೌಡಿಜಮ್. ಬಡವರಿಗೆ ಇವತ್ತು ಅವ್ರ ಓಟ್ ತೊಗೊಂಡು ಅವರಿಗೆ ಗುಮ್ತಿದ್ದಾರೆ. ಅವ್ರು ಓಟ್ ತೊಗೊಂಡು ಅವ್ರಿಗೆ ಗುಮ್ಮದು. ಆದ್ರೂ ನಮ್ಮನ್ನು ಮುಂದೆ ಹೋಗಿ ಬಿಡೋದಿಲ್ಲ ಅವರು. ಇವತ್ತು ಡಿ ಸಿ ಹತ್ರ ಹೋಗ್ಬೇಕಂದ್ರೆ ಭಾರಿ ಕಷ್ಟ ಇದೆ. ಹೋಗಿ ಬಿಡೋದೇ ಇಲ್ಲ. ನಾವು ಎಷ್ಟೋ ಟೈಮ್ ನೋಡಿದ್ವಿ. ಇವತ್ತು ಅಲ್ಲಿ ಇವ್ರಿಗೆ ಗೊತ್ತಿದೆ ಜಾಸ್ತಿ. ಡಿ ಸಿ ಆಫೀಸ್ ಮ್ಯಾನೇಜರ್ ಅಂತ ಮಂಜುನಾಥ್ ಅವರು ಒಬ್ಬರು ಇದ್ದಾರೆ. ಅವ್ರಿಗೆ ಗೊತ್ತಿದೆ. 40 ವರ್ಷದಿಂದ ಅವ್ರು ಕೊಕ್ಕಡ ಬಂದಾಗ ಅರಣ್ಯ ಕೂಪಿತ್ತಿಲ್ಲ, ಇದು ಕಾಡು. ಅವ್ರು ಬಂದಾಗ ಈ 40 ವರ್ಷ ಹಿಂದೆ ಅವ್ರು ಬಂದಾಗ ಅಂತಂದರೆ ಎಲ್ಲದೂ ಡಿ ಸಿ ಮನ್ನಾಗಿತ್ತು, ಕೆಲವು ಆಗಿತ್ತು. ಈ ಸರ್ಕಾರ ಮನೆ ಕಟ್ಟಿದಲ್ಲಿ ಡಿ ಸಿ ಅವರೊಂದು ಆದೇಶ ಮಾಡಿದ್ರು. ಅವ್ರಿಗೊಂದು ಹಕ್ಕುಪತ್ರ ಎಲ್ಲದನ್ನು ವ್ಯವಸ್ಥೆ ಮಾಡಿ ದೌರ್ಜನ್ಯ ಮಾಡಿಬೇಡಿ ಅಂತ ಅಧಿಕಾರಿ. ಇವ್ರೀಗ ಅಧಿಕಾರಿ ಚಲಿಸಿರೋದು ಭಯಪಡಿಸೋದು ತಪ್ಪು. ಅದು ಕಾನೂನಿಗೆ ವಿರುದ್ಧ. ಬಡವ್ರನ್ನ ರಕ್ಷಣೆ ಮಾಡೋದು ನಮ್ಮ ಕಾನೂನು. ಅದು ಅವ್ರಿಗೆ ತಿಳಿಬೇಕಷ್ಟೇ. ಇದನ್ನು ಅವ್ರು ಕೆಲಸ ಮಾಡಿಲ್ಲ. ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನನ್ನನ್ನು ಓಡ್ಸೋಕ್ಕೆ ಟ್ರೈ ಮಾಡಿದ್ರು ರಾಯಚೂರಿಗೆ, ಆಗಲಿಲ್ಲ. ನಾನು ಟ್ರೈ ಮಾಡಿದೆ. 8 ತಹಸೀಲ್ದಾರ್ 8 ಡಿ ಸಿಗಳನ್ನ ನಾನು ಭೇಟಿ ಮಾಡಿದೆ, ಆಗಲಿಲ್ಲ. ಇಷ್ಟೊಂದು ಅವ್ರ ಪ್ರಯತ್ನ. ಒಟ್ಟು ಬಡವರು ಕೂಡಬಾರ್ದು, ಅವ್ರು ಬೆಳಿಬೇಕು. ಇವತ್ತು ಬಿ ಜೆ ಅವ್ರು ಬಂದಾರೆ, ಒಬ್ಬರು ಬರಲಿಲ್ಲಲ್ಲ. ಬಿ ಜೆ ಪಿ ಅವ್ರು ಬಂದಿದ್ದಾರೆ ಪಕ್ಷವರು, ಇಲ್ಲಲ್ಲ. ಅದೇನೆ ಕಷ್ಟ ಅಂತ ಬಡವ್ರ ಕಷ್ಟ ಅಂತ ಬರೋದಲ್ಲ ಅವರು. ಬಡವ್ರ ಕಷ್ಟಕ್ಕೆ ಅವ್ರು ಇವತ್ತು ಬಂದದಾರ, ಎಲ್ಲಿಯಾದರೂ ಬಂದಿಲ್ಲ. ಅಷ್ಟೊಂದು ಬಡವ್ರ ಕಷ್ಟಕ್ಕೆ ಬರಬೇಕು. ಇವತ್ತು ಬೆಳ್ತಂಗಡಿ ಶಾಸಕರಾಗಲಿ ಅವರು ಬರಲೇಬೇಕು. ಇಡೀ
ಇಡೀ ತಿರುಗಾಡ್ತಿದ್ದಾರೆ ಅವ್ರು ಎಲ್ಲ ಕಡೆಗೆ. ಮೊನ್ನೆ ಕಳಂಜಲ್ಲಿ ಹೋಗಿದ್ರು, ಅಲ್ಲಿ ಮನೆ ಕಿತ್ತಾಗ ಅಷ್ಟೊಂದು ವಾದ ಮಾಡಿದ್ರು, ಇಲ್ಲಿ ಯಾಕೆ ಬರಲಿಲ್ಲ? ಹಾಗೇನೆ ಯಾರಾಗಲಿ ಅದು ಬಡವರಲ್ಲ, ಇಲ್ಲಿಗೆ ಯಾಕೆ ಬರಲಿಲ್ಲ ಆಟೋಮೆಟಿಕ್? ಇದು ಕಿತ್ತಾಕ ಎಷ್ಟು ದಿನ ಆಯ್ತು? ಅಲ್ಲಿಗಾದ್ರು ಪಕ್ಕ ಓಡಿಗಿದಾರ. ನಮ್ಮ ಬೆಳತಂಗಿ ಶಾಸಕರು ಕಳಂಜಲ್ಲಿ ಮೊನ್ನೆ ಬಿಡಲೇ ಇಲ್ಲ, ಎಷ್ಟು ಫಾಲೋ ಮಾಡಿದಾರೆ ಅವರು. ಅಲ್ಲಿ ಪಕ್ಕ ಎಷ್ಟು ಜನ ಹೋಗಿದಾರ ಈ ರಾಜಕಾರಣಿ. ಇಲ್ಲಿ ಯಾಕೆ ಬರಲಿಲ್ಲ ಅವ್ರು? ಇವತ್ತು ಬರೋದಲ್ಲ, ಇದಕ್ಕೆ ಈ ವಿಷಯಕ್ಕೆ ಬರೋದಲ್ಲ, ಅದು ನಮ್ಗೆ ಗೊತ್ತಿತ್ತು. ಬಡ ವಿಷಯಕ್ಕೆ ಬರೋದಿಲ್ಲ. ಹರೀಶ್ ಪೂಂಜಾರು ಈಗ ಎಷ್ಟು ಹೆಸರು ಮಾಡಿಕೊಂಡಿದ್ದಾರೆ, ಹೆಸರು ಉಳಿಸ್ಕೊಂಡು ಇನ್ನೂ ಒಳ್ಳೇದು. ನಾವು ಕೂಡ ಅಭಿಮಾನ ಮೇಲಿಟ್ಕೊಂಡಿದ್ದೀವಿ, ದೂರ ಹಾಕಿಲ್ಲ ಅವ್ರ ಮೇಲೆ. ಒಳ್ಳೇದನ್ನು ಮಾಡಿ ಅಂತ ಅಷ್ಟೇ ನಮ್ಮ ಅಭಿಪ್ರಾಯ. ಇಷ್ಟೇ, ಒಳ್ಳೇದನ್ನು ಮಾಡಿ ಇನ್ನಷ್ಟು ಒಳ್ಳೇದಂತ ನಾವು ಹೇಳ್ತೀವಿ ಅಷ್ಟೇ. ಬಡವರ ಮೇಲೆ ಅಕ್ರಮ ಮಾಡೋದು ತಪ್ಪು ಅಂತ ಅವ್ರಿಗೆ ಅರಿವು ಆಗ್ಬೇಕಷ್ಟೇ. ಅವ್ರ ತಲೆಗೆ ಅವ್ರಿಗೆ ಕಲ್ಲು ಹಾಕ್ಕೊಂಡ್ರು, ಮತ್ತೇನಿಲ್ಲ. ಅಲ್ಲ, ಅವರಿಗೂ ಅರ್ಥ ಆಗಿದೆ, ಅವರ ಡ್ಯೂಟಿ ಅವ್ರು ಮಾಡಲೇಬೇಕು. ನಮಗೇನೋ ಅವರ ಪೊಲೀಸರು ಏನು ಮಾಡಬೇಕು ಅದು ಮಾಡಬೇಕು. ಮೊನ್ನೆ ಹೊಡೆದು ಹಾಕುವಾಗ ರಕ್ಷಣೆ ಕೇಳಿದ್ರು, ಅದನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಕೇಳ್ತಾ ಇದ್ರೆ ಅಷ್ಟೇ, ನಾವು ಕೇಳ್ತಾ ಇರೋದು ನಮಗೆ ರಕ್ಷಣೆ ಕೊಡಿ ಅಂತ. ಅವರು ರಕ್ಷಣೆ ಕೊಡಲಿಕ್ಕಿದ್ದಾರೆ, ಅವರ ಕರ್ತವ್ಯ ಅವ್ರು ಮಾಡ್ತಾರೆ. ನಮಗೆ ಎ ಸಿ ಬರಬೇಕು. ಎ ಸಿ ಬರಲ್ಲ, ಅಲ್ಲ ಎ ಸಿ ಬರಲ್ಲ, ಯಾಕಂದರೆ ಅವರು ಸೇರಿ ಹೊಡೆದು ಹಾಕಿರೋದು. ಸರ್ ಅದಕ್ಕೇನಂದ ಸರ್, ಅವ್ರ ಡ್ಯೂಟಿ ಅವ್ರು ಮಾಡಲಿ, ಯಾರು ಬೇಡ ಅಂತ ಹೇಳಿರೋದು? ನಾವು ಅದಕ್ಕೆ ಬದ್ಧವಾಗಿದ್ದೀವಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ನಾವೇನೋ ಇಲ್ಲಿ ಉಗ್ರ ರೂಪ ಮಾತಾಡಲಿಕ್ಕೇನು ಬಂದಿಲ್ಲ. ನ್ಯಾಯಯುತವಾಗಿ ಶಾಂತಿಯುತವಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ಈ ಮೂಲಕ ನಿಮಗೆ ಹೇಳ್ತೀವಿ ನೋಡಿ. ನಾನು ಇವತ್ತು ಹೋದ ನಂತರ ಅವರಿಗೆ ಮನೆ ಮಠ ವ್ಯವಸ್ಥೆ ಮಾಡದಿದ್ದರೆ ಮುಂದೆ ಬರುವಂಥ ಅನಾಹುತಕ್ಕೆ ನೇರ ಹೊಣೆಗಾರರು ಕಡಬ ತಲಸ್ತಾರು ಹಾಗೂ ACDC 3 ಜನರು ಬರ್ತಾರೆ. ಅಂದರೆ DC ಆದೇಶ ಮಾಡಿದ್ದಾರೆ, AC ಅಂತ ತಗೊಂಡಿದ್ದಾರೆ, ಅದೇ ತಲಸ್ದಾರು. ಆ ನಂತರ ತಲಸ್ದಾರರು ಉಳಿದ ಇಲಾಖೆಗೆಲ್ಲ ಯಾವುದೇ ಒಂದು ಲಿಖಿತವಾಗಿ ಮಾಹಿತಿಗೊಳ್ಳದೆ ಏಕಾಏಕಿ ಪರಿಶಾಂತಿಗೆ ಕರೆಸಿ 6 ಗಂಟೆ ಹೊತ್ತಿಗೆ ಪರಿಶಾಂತಿ ಕಳಿಸಿ ಅಲ್ಲಿಂದ ಏನೊಂದು ಮಿನಿಸ್ಟರ್ ಅವ್ರು ಹೋಗ್ತಾರಲ್ಲ ಅದೇ ಥರ ಗಾಡಿಯಲ್ಲಿ ಆ್ಯಂಬುಲೆನ್ಸು ಅದು ಎಲ್ಲ ಮತ್ತು ಈತಾಚಿನ ಒಟ್ಟಿಗೆ ಹೋಗಿರೋದು. ಅದಕ್ಕೋಸ್ಕರ ನಮ್ಮ ಅಭ್ಯಾಸ ಏನಿಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. AC ಬರಲ್ಲ, DC ಬರಲ್ಲ, 100ಕ್ಕೆ 100%. ಆ ತಂದೆ ತಾಯಿಗೆ ಏನಾದರೂ ಆದರೆ ನೇರವಾಗಿ ಅವರಂತ ನಾನು ಈ ಮೂಲಕ ಹೇಳ್ತೀನಿ. ನಂದು ಕೆಲಸ ಇವತ್ತವರೆಗೆ ಮುಗೀತು. 13ನೇ ತಾರೀಕಿಂದ ಹಿಂದಿನ ತನಕ ನಂದು ಧರ್ಮ ಏನು ಮಾಡಬೇಕು ಅದು ನಾನು ನಮ್ಮವರೆಲ್ಲ ಸೇರಿ ಮಾಡಿದ್ದಾರೆ. ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಮಾನವೀಯತೆಯಿಂದ ಮೆರೆದವರು ಎಲ್ಲ ಸೇರಿದ್ದಾರೆ. ಇವತ್ತು ನೋಡಿ, ಪೊಲೀಸ್ ಇಲಾಖೆಗೆ ಮಾಹಿತಿಗಳು ಅವ್ರಿಗೆ ಗೊತ್ತಾಯಿತು. ಇಲ್ಲಾರ ಅವರು ಹೇಳ್ತಾರೆ ಕೋರ್ಟ್ ಆದೇಶ ಅಂತ. ಅದು ಏನೇ ಆಗಲಿ ಸ್ವಾಮಿ, ಕೋರ್ಟ್. ನಾನು ಆ ವಿಷಯಕ್ಕೆ ಬರ್ತಾ ಇಲ್ಲ, ರೇಣುಕಾ ವಿಷಯಕ್ಕೆ ನಾವು ಬರ್ತಾ ಇಲ್ಲ. ಅಲ್ಲೇ ರಾಧಮ್ಮನ ಮರ ಕೇಳ್ತಾ ಇದ್ದೀವಿ ನಾವು. ರಾಧಮ್ಮನ ಮನೆ ಹೊಡೆದಾಕಿರೋದು ಯಾರು? ಅದ್ರ ಮೇಲೆ ಒಂದು ಎಲ್ಲ ಅದ್ರ ಮೇಲೆ FIR ಆಗಲಿ. ಹಂಗಾರೆ ರಾಧಮ್ಮನ ಮನೆ ಯಾರೋ ಬಂದು ಹೊಡೆದಾಕಿದ್ದಾರೆ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಅವ್ರಿಗೆ ಯಾರಂತ ಗೊತ್ತಿಲ್ಲ, ಅವರಿಗೆ ವಿದ್ಯಾಭ್ಯಾಸ ಇಲ್ಲ. ಆ ಹೊಡೆದಾಕಿರೋದೆಲ್ಲ ವಿಡಿಯೋ ಇದೆ, ಅವ್ರ ಮೇಲೆ FIR ಮಾಡಲಿ, ಅದಾದ್ರೂ ಮಾಡ್ಬೋದಲ್ಲ. ಇದು ಯಾವುದೂ ಇಲ್ಲದೆ ಹೋರಾಟನೂ ಮಾಡಬಾರ್ದು. ಅದು ಎಲ್ಲ ಕಡೆಯಿಂದಲೂ ಏನಂತ ತಹಸೀಲ್ದಾರ್ DC ಇವರೆಲ್ಲ ಸೇರಿ ಎಲ್ಲ ಕಡೆಯಿಂದಲೂ ಬಂಧನ ಮಾಡಿ ಯಾವ ರೀತಿ ಹೋರಾಟ ಮಾಡಬಾರ್ದು. ಮತ್ತು ಇವತ್ತಿಂದ ಇನ್ನು ಕಡಬ ತಾಲೂಕಲ್ಲೂ ಹೋರಾಟಕ್ಕೆ ಜಾಗ ಹುಡುಕಬೇಕು. ಯಾವ ರೀತಿಯಲ್ಲಿ ಕರ್ನಾಟಕ ಫ್ರೀಡಮ್ ಪಾರ್ಕ್ ಇದೆ ಅದೇ ರೀತಿಯಲ್ಲೂ ಕಡಬಕ್ಕೂ ಬೇಕು. ಕಡಬಕ್ಕೆ ಹೋರಾಟಕ್ಕೆ ಜಾಗ ಬೇಕು. 15ರ ನಂತರ ಯಾರ್ಯಾರು ಸಕ್ರಮದಲ್ಲಿ ಮನೆ ತಗೊಂಡ್ರೆ ಎಲ್ಲ ಹೊಡಿತದೆ, ಇವಾಗ ಅದು ಪ್ರಾರಂಭ ಆಗುತ್ತೆ. ಮತ್ತು ಅದಕ್ಕೆ ಯಾರು ಕೇಳುವ ಯಾರಿಲ್ಲ. ಇವತ್ತು ಏನಾಯ್ತು ಅದೇ ರೀತಿ ಅವತ್ತು ಬನ್ನಿ ಎಲ್ಲರೂ ಹೋರಾಟ ಮಾಡಿ. ಅವತ್ತು ಇದೇ ಥರ AC DC ಕೇಳಿ, ಅವರ ಮುಖಾಂತರ ಬರುತ್ತೆ. DC AC ತಲಸ್ದಾರ ಮುಖಾಂತರನೇ ಪ್ರತಿಯೊಂದನ್ನು ಹೊಡೆಯೋ ಕೆಲಸ ಆಗ್ತಾಯಿದೆ. ಅದು ಆಗೇ ಆಗುತ್ತೆ. ಅದು 6 ತಿಂಗಳು ನಿಮಗೆ ಕಾಲಾವಕಾಶ ತಗೊಳ್ಬೋದು ಅಷ್ಟೇ, ಜಾಸ್ತಿ ಬೇಕಾ 6 ತಿಂಗಳು ಸಾಕು. ಎಚ್ಚರಿಕೆ ವಹಿಸಿ. ತಹಸೀಲ್ದಾರ್ ಇಲ್ಲಿ ಇರಬೇಕಾ, ಇವರಿಲ್ಲಿಂದ ಹೋಗ್ಬೇಕಾ? ಇದ್ದರೆ ಇಲ್ಲಿ ಇರುವವರು ತೊಂದರೆ, ಕಡಬ ತಾಲೂಕಲ್ಲಿ ಇರುವ ತೊಂದರೆ ಇಲ್ಲ. ನಾನು ಇನ್ನೂ ಹೇಳ್ತಾ ಇದ್ದೀನಿ ನೋಡಿ, ಕಾನೂನು ಪ್ರಕಾರ ಏನಿದೆ ಆ ಕಟ್ಟಡ ಅದೇ ಥರ ಮನೆ ಕಟ್ಟಿ ಆನಂತರ ನೋಟಿಸ್ ಕೊಡಿ, ಆನಂತರ ಅವರಿಗೆ ಬದಲಿ ವ್ಯವಸ್ಥೆ ಮಾಡಿ ಎಲ್ಲ ಆದ ನಂತರ ಹೊಡೆದಾಕಿ. ಇನ್ನೂ ಕೊಡ್ತೀವಿ ನಾವು ನಿಮಗೆ ಕಾಲಾವಕಾಶ, ಏನು ಬೇಕಾದ್ರೆ ಮಾಡಿ. ಅದಕ್ಕೆ ಈ ಮೂಲಕ ಹೇಳ್ತೇವೆ, AC ಅವರೇ ನೀವು ಬರುವ ತನಕ ಇರ್ತೀವಿ, ಇಲ್ಲ ಬರುವ ತನಕ ಇರೋದಲ್ಲ, ಇಲ್ಲೇ ಮಲ್ಕೊಂಡಿದ್ದೀವಿ. ನಾನು ಈ ಹಿಂದೆ ಒಂದು 6 ದಿನ ಮಲ್ಕೊಂಡಿದ್ದೀನಿ ಇಲ್ಲಿ. ಯಾರಿಗೂ ತೊಂದರೆ ಇರಲ್ಲಪ್ಪ, ಯಾರಿಗೂ ಯಾರ ಪರ್ಮಿಷನ್ ಬೇಡ, ಏನು ಬೇಡ. ಇವತ್ತು ನೋಡಿದೆ PWD ಪರ್ಮಿಷನ್ ಬೇಕು, ಪಕ್ಕಲ್ಲ ಅವ್ರದ್ದು ಬೇಕು, ಒಳಗೆ ಹೋಗಿಗೆ ಇದು ತಹಸೀಲ್ದಾರ್ ಪರ್ಮಿಷನ್ ಬೇಕು. ಯಾವ ಮಟ್ಟಕ್ಕಿದೆ ನೋಡಿ. ನಮಗೆ ಹೋರಾಟ ಮಾಡೋಕ್ಕಿಲ್ವ? ಹಂಗಾರೆ ನಮಗೆ ಕೇಳಲಿಕ್ಕೆ ಹಾಕಿಲ್ವಾ? ಇಂಥ ಈ ಭ್ರಷ್ಟ ಅಧಿಕಾರಿ ಇಲ್ದಾರಲ್ಲ, ಇವರಿಗೆ ಸಾಯಿಲಿಂದ ಬೇಡ, ನನಗೆ ಹೋರಾಟ ಬೇಡ ಅಂತ ಕಳೆದ ನೆನೆಸ್ತಾ ಇದೆ. ಆದರೆ ಈ ಬಡಪಾಯವರಿಗೆ ಹೊಡಿತಾ ಇರೋದು ನೋಡುವಾಗ ಮಾತ್ರ ಇದು ಬೇಕಂತ ನೆನೆಸ್ತಾ ಇದ್ದೀನಿ. ಬಡಪಾರಿಗೆ ಹೊಡಿಬಾರ್ದು, ಬೇರೆ ಯಾರು ಬೇಕಾದ್ರೂ ಹೊಡೀರಿ. ಸರ್ ನಮಸ್ತೆ.
ಆದ್ರೆ ರೋಡಿನ ಈ ಕಡೆ ಯಾಕೆ, ರೋಡಿನ ಆ ಕಡೆ ಮಾಡ್ತೇವೆ ಪರ್ಮಿಷನ್ ಬೇಡ, ಮೈಕ್ ಕೊಡ್ಬೇಕಿತ್ತು ನೀವು, ಅದು ನಿಮ್ಮ ತಪ್ಪು. ಯಾಕಂದ್ರೆ ದಲಿತರು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗೋದಿಲ್ಲ ಗೊತ್ತಿಲ್ಲ ನನಗೆ. ಯಾಕಂದ್ರೆ ದಲಿತರನ್ನು ಅಸ್ಪೃಶ್ಯರಾಗಿ ಇಲಾಖೆಯೇ ನೋಡಿದ್ರೆ ಬರೀ ಕಷ್ಟ. ನಿಜವಾಗಿ ಈಗ ನಾವು ಇಷ್ಟು ಪ್ರತಿಭಟನೆ ಮಾಡಿದ್ದೇವೆ, ಇಲ್ಲೇ ಮಾಡಿದ್ದೇವೆ ನಾವು, ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವುದಕ್ಕೆ, ಮೈಕಕ್ಕೆ. ನಮಗೆ ಪರ್ಮಿಷನ್ ಇದಕ್ಕೆ ಬೇಡ, ಪ್ರತಿಭಟನೆಗೆ ಪರ್ಮಿಷನ್ ಯಾರು ಕೇಳ್ತಾರೆ, ನಮಗೆ ಅಗತ್ಯವೇ ಇಲ್ಲ. ಈಗ ನಿಮ್ಮ ಎದುರು ಪ್ರತಿಭಟನೆ ಮಾಡಲಿಕ್ಕೆ ನೀವು ಕೊಡ್ತೀರಾ ಪರ್ಮಿಷನ್? ಹೇಗೆ ಕೊಡೋದು? ನನ್ನ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾನು ಕೊಡ್ತೇನೆ ಪರ್ಮಿಷನ್? ಅದಾಗೋದಿಲ್ಲ. ಈಗ ನಮಗೇನಂದರೆ ಇರಲಿ, ಪರ್ಮಿಷನ್ ಬೇಡ ನಮಗೆ, ನಾವು ಮೈಕ್ ಹಿಡಿಯುವುದಿಲ್ಲ, ನಮಗೆ ಮೈಕ್ ಎಲ್ಲದೇ ಮಾತಾಡಲಿಕ್ಕೆ ಆಗ್ತದೆ, ನಮಗೆ ಬಾಯಿ ದೊಡ್ಡದುಂಟು. ಈಗ ನಾವು ಈ ಕಡೆ ಮಾಡೋದಿಲ್ಲ, ಆ ಕಡೆ ಮಾಡ್ತೇವೆ ಅಷ್ಟೇ. ಇದಂಥದ್ದು ನೋಡಿ, ಒಂದು ದಲಿತರ ಮನೆಯನ್ನು ಧ್ವಂಸ ಮಾಡುವಂಥದ್ದು ಇವರಿಗೆ ಕುಶಾಲಾಗಿದೆ. ದಲಿತರ ಮನೆಯನ್ನು ಧ್ವಂಸ ಮಾಡಿದ್ದು ಮಾತ್ರ ಅಲ್ಲ, ಇವತ್ತು ನಾವು ಹೈಕೋರ್ಟಿನ ಆದೇಶವನ್ನು ಸುಳ್ಳು ಬೇರೆ ಹೇಳ್ತಾರೆ. ಈ ಹಸಿ ಸುಳ್ಳು ಹೇಳೋ ತಹಸೀಲ್ದಾರರಿಗೆ ನಾನು ಎಂತ ಹೇಳಬೇಕು ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಇಲ್ಲಿ ಎಂತ ರೇಣುಕನ ಹೆಸರಿನ ಆದೇಶ ಉಂಟು ಅಂತೇಳಿ, ನಾಳೆ ರೇಣುಕನ ಹೆಸರಿನ ಆದೇಶ ಉಂಟು ಅಂತ ಹೇಳಿಕೊಂಡು ಎಲ್ಲರ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ಬರ್ತದಾ? ಈಗ ನಿಮ್ಮ ಮನೆಯನ್ನೇ ನೀವೀಗ ಟಿವಿ ಹಿಡ್ಕೊಂಡು ಕೂತ್ಕೊಂಡಿದ್ದು, ನಿಮ್ಮ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ಬರ್ತಾರೆ ಅವರು. ಹೆಸರು ಆದೇಶ ಇದ್ರು ರೇಣುಕನ ಹೆಸರಲ್ಲಿ ಅಂತ ಹೇಳ್ತಾರೆ. ನಾನು ಹೈಕೋರ್ಟ್ಗೆ ಹೋಗಿ ನೋಡ್ತೇನೆ, ರೇಣುಕನ ಹೆಸರು ಇಲ್ಲ. ಇರಲಿ, ರೇಣುಕನ ಹೆಸರು ಇರಲಿ, ರೇಣುಕ ಮತ್ತು ತಹಸೀಲ್ದಾರ್ ಹಗ್ಗ ಹಾಕೊಳ್ಳಿ, ನನಗೆ ಬೇಜಾರಿಲ್ಲ. ರಾಧಮ್ಮನ ಮನೆಯನ್ನು ಮುಟ್ಟಿದ್ದು ಯಾಕೆ ಅಂತೇಳಿ ಒಂದು ದಲಿತರು ಅವರಷ್ಟಕ್ಕೆ ಅವ್ರು ಇರ್ಲಿಕ್ಕೆ ಬಿಡುದಿಲ್ವಾ? ಶ್ರೀಮಂತರ ಅತಿಕ್ರಮಣ ಎಲ್ಲ ತೆಗಿತಾರೆ, ಅಲ್ಲೇ ಇದೆ ಬೇಕಾದ್ರೆ ಎಷ್ಟು ಕೂಡ 123 ಸರ್ವ ನಂಬರದಲ್ಲೇ ಇದೆ ಎಷ್ಟೋ ದರ ಶ್ರೀಮಂತರದ್ದು. ಅದನ್ನು ತೆಗಿಲಿ, ನಮಗೆ ಎಲ್ಲರೂ ತೆಗೆದ್ರೆ ತೊಂದರೆ ಇಲ್ಲ, ಬೇಜಾರು ಇಲ್ಲ. ಆದರೆ ಕೆಲವ್ರದ್ದು ಮಾತ್ರ ತೆಗೆದ್ರೆ ನನ್ನೊಟ್ಟಿಗೆ ಬಂದರೆ ಈಗ ತೋರಿಸ್ತಾನೆ ಎಲ್ಲೆಲ್ಲಿ ಉಂಟು ಅಂತೇಳಿ. ಧರ್ಮಸ್ಥಳದವರೆಗೆ ಬರಬೇಕು ಮಾತ್ರ, ಎಲ್ಲ ಕಡೆ ತೋರಿಸ್ತಾನೆ ಎಲ್ಲೆಲ್ಲಿ ಅತಿಕ್ರಮಣಗಳಾಗಿದೆ ಅಂತೇಳಿ ತೋರಿಸ್ತಾನೆ. ನೆರೆ ಹೆಬ್ಬಾರಲ್ಲಿ 25,000 ಎಕರೆ ಜಾಸ್ತಿ ಉಂಟು, ಇವ್ರು ಮುಟ್ಲಿಕ್ಕೆ ಹೋಗ್ತಾರೆ. ಧೈರ್ಯ ಉಂಟಂತೆ ಈ ತಹಸೀಲ್ದಾರಿಗೆ. ಮಾತ್ರ ಅಲ್ಲ, ಇನ್ನೊಂದು, ಈ ತಹಸೀಲ್ದಾರಿಗೆ ಕನ್ನಡ ಓದಲಿಕ್ಕೆ ಬರೋದಿಲ್ಲ, ಬೇಜಾರು. ಕನ್ನಡ ಓದಲಿಕ್ಕೆ ಬರೋದಿಲ್ಲ ಈ ತಹಸೀಲ್ದಾರರಿಗೆ. ಇದನ್ನು ನೀವು ಎಲ್ಲ ಮಾಧ್ಯಮಗಳಿಗೆ ತಿಳಿಸ್ಬೇಕು. ಇಲ್ಲಿ ನಾವು ಕೊಟ್ಟಿದ್ದು ರಾಧಮ್ಮನ ಮನೆಯನ್ನು ಒಕ್ಕಲೆಬ್ಬಿಸಿದ್ದಾರೆ ತಪ್ಪು ಅಂತ ಹೇಳಿಕೊಂಡು ಇವರು ಇಲಾಖೆಗೆಲ್ಲ ತಿಳಿಸಿದ್ದಾರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆಲ್ಲ ರೇಣುಕನ ಮನೆ ಧ್ವಂಸ ವಿರುದ್ಧ ಹೋರಾಟಕ್ಕೆ ಬರ್ತಾ ಇದ್ದಾರೆ ಅಂತೇಳಿ. ಕನ್ನಡವೇ ಓದಲಿಕ್ಕೆ ಬಾರದಂಥ ಒಂದು ತಹಸೀಲ್ದಾರ್ ನಮಗಿದ್ದಾರೆ ಅಂತ ಹೇಳೋದು ನಮಗೆ ನಾಚಿಕೆ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನಾವು ರಾಧಮ್ಮನಿಗೆ ಸಂಬಂಧಪಟ್ಟು ಬಂದದ್ದು, ನಾವು ಈ ರೇಣುಕನ ವಿಷಯಕ್ಕೆ ಬರೋದಿಲ್ಲ. ರೇಣುಕನ ವಿಷಯ ಅವ್ರು ನೋಡಿಕೊಳ್ಳಿ ಕೋರ್ಟಲ್ಲಿ. ನಮಗೆ ರಾಧಮ್ಮನ ವಿಷಯಕ್ಕೆ ಅದು ಪೊಲೀಸ್ ಇಲಾಖೆ ತಪ್ಪು ಮಾಡಿದೆ, ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾವು ರಾಧಮ್ಮನ ಇದು ಎಂಥದ್ದು ರೇಣುಕನ ವಿಚಾರಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ. ನಮಗೆ ಪ್ರತಿಭಟನೆಗೆ ಪರ್ಮಿಷನ್ ಯಾರು ಕೇಳೋದಿಲ್ಲ, ನಾನು ಇದುವರೆಗೆ ಕೇಳಲಿಲ್ಲ. 95 ಇಸ್ವಿಯಿಂದ ಶುರು ಮಾಡಿದ್ದೇನೆ, ಆಮೇಲೆ ಹುಟ್ಟಿದವರು ಇದ್ದಾರೆ ಇಲ್ಲ ಅಧಿಕಾರಿಗಳಾಗಿ, ಇರಲಿ. ಆದರೆ ನಾನು ಹೇಳುವಂಥದ್ದು ಮೈಕ್ ಪರ್ಮಿಷನ್ ಕೊಡಬೇಕಾಗಿತ್ತು. ಆದರೆ ಮೈಕ್ ಪರ್ಮಿಷನ್ ಈ ರೀತಿ ದಲಿತರ ಮನೆ ಧ್ವಂಸ ಆದಾಗ ಅಸ್ಪೃಶ್ಯರಾಗ್ತದೆ, ನಮ್ಮ ಮೈಕಕ್ಕೆ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯವರು ಕೊಡಲಿಲ್ಲ. ಇನ್ನು ಒಳಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲಿನ ಕಾಲದಲ್ಲಿ ಇತ್ತು, ದಲಿತರೆಲ್ಲ ಒಳಗೆ ಬರಬಾರ್ದು, ಅವರ ನೆರಳು ಕೂಡ ಬಿಡಬಾರ್ದು ಅಂತೇಳಿ. ಹಾಗೆ ದಲಿತರು ಒಳಗೆ ಬರಬಾರದು ಅಂತೇಳಿ ಏನೋ ಗೊತ್ತಿಲ್ಲ. ಇರಲಿ, ಏನೇ ಇರಲಿ, ನಾವು ರೋಡಿಂದ ಆ ಕಡೆ ಮಾಡ್ತೇವೆ, ನಮಗೆ ಗಲಾಟೆ ಮಾಡಿ ಗೊತ್ತಿಲ್ಲ. ನಾವು ನ್ಯಾಯ ಮಾತ್ರ ಕೇಳೋದು. ನಮಗೆ ಪೊಲೀಸರಿಗೆ ತೊಂದರೆ ಆಗಬೇಕು, ತಹಸೀಲ್ದಾರಿಗೆ ತೊಂದರೆ ಆಗಬೇಕು ಅಂತಲ್ಲ. ಈಗ ಅತಿಕ್ರಮಣ ಕಾನೂನು ಉಲ್ಲಂಘಿಸಿದ ತಹಸೀಲ್ದಾರ್ ಇದ್ದಾರಲ್ಲ, ಅವರನ್ನು ಇಲ್ಲಿಂದ ಓಡಿಸಬೇಕು ಅಷ್ಟೇ. ಅದು ಓಡಿಸೋ ಕೆಲಸ ನಾವು ಮಾಡಲಿಕ್ಕೆ ಆಗ್ತದೆ, ಸರ್ಕಾರ ಮಾಡಬೇಕು. ಆ ಕೆಲಸ ಸರ್ಕಾರಕ್ಕೆ ಬಿಟ್ಟದ್ದು. ಆದ್ದರಿಂದ ಈಗ ಇವರಿಗೆ ನಮ್ಮ ರಾಧಮ್ಮನಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಹೋರಾಟಕ್ಕೆ ಬಂದಿದ್ದೇವೆ, ಹೋರಾಟ ಮಾಡ್ತೇವೆ ಅಷ್ಟೇ. ಅಲ್ಲಿ ರೋಡಿನ ಆಚೆ ಮಾಡಿ ಬನ್ನಿ ಇವರೇ. ಯಾರಿಗೆ ಶಿಕ್ಷೆ ವಿಧಿಸಿದ ಮುಟ್ಟಾಳರು ಯಾರು? ಒಳಗೆ ಬರೋದಿಲ್ಲ, ನಾವು ಒಳಗೆ ಬರೋದಿಲ್ಲ, ನಾವು ಹೇಳಿಯಾಗೆ ಮಾಡೋರು. ನಾವು ತಹಸೀಲ್ದಾರರಾಗಿ ರೇಣುಕನ ಹೆಸರಿಗೆ ಒಂದು ರಾಧಮ್ಮನ ಮನೆ ಧ್ವಂಸ ಮಾಡುದಿಲ್ಲ. ನಿಮಗೆ ಧೈರ್ಯ ತಾಳಿ ನಾವು ಇಲ್ಲಿ ಮಾಡ್ತೇವೆ ಅಂದ್ರೆ ಇಲ್ಲೇ ಮಾಡೋದು. ನೀವು ಇದನ್ನು ಓಪನ್ ಮಾಡಿಟ್ರು ಕೂಡ ನಾವು ಒಳಗೆ ಬರೋದಿಲ್ಲ. ನಮ್ಮ ಸಿಸ್ಟಮ್ ಸ್ವಲ್ಪ ಆ ಕಡೆ ಇಡಬೇಕಾದ್ರೆ ಇನ್ಸ್ಪೆಕ್ಟರ್ ಯಾರು ಹೇಳಿ, ನಮಗೆ ಜಾಗ ಬೇಕಷ್ಟು ಬಿಡಿ ಅಷ್ಟೇ, ನಮಗೆ ಇದು ಬೇಡ. ಸ್ವಲ್ಪ ಆ ಕಡೆ ಇಡಿ, ಸ್ವಲ್ಪ ಅಭಿ ಅಭಿ ಇಲ್ಲಿ ಬಂದು ನಮಗೆ ಯಾವತ್ತೂ ಕೂಡ ಹೇಳಿದಂತೆ ನಡೆಯುವುದು, ನಮಗೆ ಮೋಸ ಮಾಡಿ ಗೊತ್ತಿಲ್ಲ ಆಯ್ತಾ. ನಾವು ರೇಣುಕ ಅಂತ ಹೇಳಿದ್ದು ಬರೋದಿಲ್ಲ, ಇನ್ನೊಬ್ಬರನ್ನು ಚಕ್ರಪಾಣಿಯವರನ್ನು ಧ್ವಂಸ ಮಾಡಿ ಬರೋದಿಲ್ಲ. ನಾವು ರೇಣುಕ ಅಲ್ಲಿಗೆ ಹೋಗುವ. ಬನ್ನಿ ಏನಿದೆ ಹುಡುಗರಿ ಎಲ್ಲಿದ್ದಾರೆ ನಮ್ಮ
ಅಲ್ಲಿ ಹೋಗೋರಿಗೆ ತೊಂದರೆ ಕೊಡಬೇಡಿ, ನಾವು ಬರಲ್ಲ. ಪಿಕಪ್ ಅಣ್ಣ ಹೇಳ್ತಾ ಇದ್ರು, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಕನ್ಫರ್ಮ್ ಅಲ್ಲ, ಯಾರು ಹೇಳಿಲ್ಲ. ಪೊಲೀಸ್ ಇಲಾಖೆ ಹೇಳಿಲ್ಲ, ತಾಲೂಕು ಆಫೀಸ್ ಹೇಳಿಲ್ಲ, ನಾನು ಎಷ್ಟು ಹೇಳ್ತೇನೆ. ಅಲ್ಲ ನೋಡಿ, ಮನವರಿಕೆ ಪ್ರಶ್ನೆ ಅಲ್ಲ. ಒಂದೇ ಏನಂತ ಇವರಿಗೆ ಯಾರಿಗೂ ಗೊತ್ತಿಲ್ಲ ಏನಂತ ಈ ಕೆಲಸದಾರರು, ಈ ಕಂದಾಯ ಇಲಾಖೆಯವರು ತಪ್ಪು ಸಂದೇಶವನ್ನು ಇವರೇ ಕಳಿಸಿದ್ದಾರೆ. ಅದೇ ಕೊಟ್ಟು ನಿನ್ನೆ SP ಅವರು ಕೂಡ ಇವತ್ತು ಪತ್ರ ನೋಡಿ ಇವರಿಗೆ ಮನವರಿಕೆ ಯಾವ್ದು ಸತ್ಯ ಹೋದಂತ. ಈಗ ಪೊಲೀಸ್ ಇಲಾಖೆ ಜೊತೆ ನಾವು ಮಾತಾಡಿ SP ಕೂಡ ನಾನೇ ಮಾತಾಡುವಾಗ ಹೇಳಿದ್ರೆ ಯಾವುದು ಸರ್ವೆ ನಂಬರ್ ಒಂದೇ ಬರ್ತದೆ ಅಂತ ಹೇಳಿ, ಎಲ್ಲಾ ಸರ್ವೆ ನಂಬರ್ ಆದ್ರೆ ಈಗ 400 ಎಕರೆ ಭೂಮಿ ಇದೆ, ಸರ್ವೆ ನಂಬರ್ ಆದ್ರೆ ಎಲ್ಲರೂ ಡಮಲಿಷ್ ಮಾಡ್ತಾರಾ? ಅಲ್ಲ, ಅದರಲ್ಲಿ 3000 ಎಕರೆ ಇದೆ. ಸರಿ, ಎಲ್ಲರೂ ಡಮಲಿಷ್ ಮಾಡ್ತಾರಾ ಅಲ್ವಾ? ಅದು ಮಾಡ್ಲೇಬೇಕಲ್ವಾ? ಮೇಡಮ್, ಅದೇ ನಾವು ಹೇಳುದು, ತಪ್ಪು ಸಂದೇಶ ಕೊಟ್ಟವರು ಕಳ್ಳರು ಮಾತ್ರ ಯಾವಾಗ ತಪ್ಪು ಸಂದೇಶ ಕೊಡ್ತಾರೆ. ನೋಡಿ, AC ಅವರು ಬಂದು ತನಿಖೆ ಆದೇಶ ಮಾಡಲಿ, ಅದು ಯಾರ್ದು ಅಂತ ರಿಪೋರ್ಟ್ ಕೊಡಿ, ಅವರ FIR ಮಾಡಲಿ. ಈಗ ಎಷ್ಟು ಒಂದು ಅವರ ಸುಳ್ಳನ್ನು ಇಲ್ಲಿ DC ವರೆಗೆ ಕೂಡ ಸುಳ್ಳು ಹೌದು, ಮಾಡಿ DC ಏನಂತೆ ಹೈಕೋರ್ಟ್ಗೂ ಸುಳ್ಳು ಕೊಟ್ಟಿರೋದು, ಇನ್ನೇನು ಅದು 100% ಅಲ್ಲ. ಹೈಕೋರ್ಟ್ ಸರಿ ಕೊಟ್ಟರು ತೀರ್ಮಾನ ಅವ್ರು ಕೊಟ್ಟಿರೋದು ರೇಣುಕರ ವಿಚಾರದಲ್ಲಿ ರಾಧವನ ಕೊಡ್ಲಿಲ್ಲಲ್ಲ, ಅದನ್ನ ಸುಳ್ಳು ಮಾಡಿ ಕಳಿಸ್ತಾರಲ್ವ. ಅವರು ಬಂದು ತೆರವುಗೊಳಿಸಿರುವುದು, ಅವರು ಬಂದು ತೆರವುಗೊಳಿಸಿರುವುದು. ಉತ್ತರ ಕೊಡ್ಬೇಕಲ್ಲ ನಾವು ಕೇಳೋದಕ್ಕೆ. ಇವಾಗ ಬರ್ತಾರ? ಹೌದು, ನನ್ನ ಫೋನ್ ಕೊಡಪ್ಪ. ಅದು ಅವರ ಜೋಡು, ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅಭಿಷೇಕ್ ಅಭಿ ಮೊಬೈಲ್ ಅಲ್ಲ, ಮತ್ತೆ ಮಾತಾಡಿ. ಈಗ ನಾವು ಇಲ್ಲಿ ಪ್ರೋಗ್ರಾಮ್ ಶುರು ಮಾಡಿ ಯಾರು ಸ್ವಾಗತ ಮಾಡ್ತೀರಂತ ಹೇಳಿ ಕಾರ್ಯಕ್ರಮ ಶುರು ಮಾಡುವ. ಮತ್ತೆ ಅವ್ರು ಬರ್ತಾ ಇದ್ರು, ನಾವು ಅವರಿಗೆ ಕಾಯ್ಬೇಕು. ಸರಿ, ಅದು ಹಿಂದಿದೆ ಅಲ್ಲ ಗಾಡಿ, ಇದು ಬ್ಯಾನರ್ ಇದೆ ಹಿಂದೆ, ಬ್ಯಾನರ್ ತನ್ನಿ, ಸ್ವಾಗತ ಮಾಡಿ ಬ್ಯಾನರ್ ಬರ್ಲಿ. ಬೇರೆ ಬ್ಯಾನರ್ ಬರ್ತಿದೆ. ಆನ್ಸರ್ ಬಿಡಿ ದೌಡು ಕೊಡಿ. ಒಳ್ಳೆ ಉಪಕಾರ ಮಾಡಿ
ಅದಕ್ಕೆ ಅವರು ಹೋಗಿ ಬರ್ಲಿಕ್ಕೆ ಅಪ್ಪ ಕೈ ತಗೋತಂದು ಕಟ್ಟುಂಟು ಕಟ್ಟು ಅಂತ ಮೀಟರ್ಗಳ ಮದಿ ಮೇಲೆ ಫೋಟೋ ತಗೊಂಡು ಫೋಟೋಗ್ರಫಿ ಇದ್ದಾಗ ನಾವು ಸರಿ ಮಾಡಿ ಬನ್ನಿ ಬನ್ನಿ ಎಲ್ಲರೂ ಸ್ವಾಗತ ಮಾಡಿ. AC ಅವರು ಕೋರ್ಟಲ್ಲಿ ಇದ್ದಾರಂತೆ, ಈಗ ಕೋರ್ಟ್ ಹೊರ ಬಂದ ಕೂಡ ಫೋನ್ ಮಾಡ್ಕೊಂಡು ಹೇಳಿದ್ರು PA ಅವರು. ಸ್ವಾಗತ ಮಾಡಿದ್ದೀರಾ ಸರ್? ರೋಡ್ ಉಪದ್ರ ಕೊಡು ಚಿಂಚು ಬಲ್ಲ ರೋಡ್ ಉಂಟು ಅಲ್ಲ ಗಾಡಿ ಜಯಂತ್ ಅವರೇ ಸ್ವಾಗತ ನೀವು ಮಾಡಿ. ಎಲ್ಲರೂ ಎಲ್ಲರೂ ಪರಿಚಯ ಇದೆ. ಹೌದೌದು ಇಲ್ಲಿ ಇಲ್ಲಿ ಈ ಕಡೆ ನೋಡಿ, ಈ ಕಡೆ ಆ ಕಡೆ ಬೇಸ್ಕೊಂಡು ಎಲ್ಲ ನಮ್ಮ ನಾಡಿನ ಜನತೆ ನಮಸ್ತೆ. ನಾವಿವತ್ತು ಕಡಬ ತಾಲೂಕು ಕೌಕರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ವೃದ್ಧ ದಂಪತಿ ರಾಧಮ್ಮ ಇವರು ವಾಸವಾಗಿರುವಂಥ ಮನೆಯನ್ನು ದಿನಾಂಕ 13/11/2024 ಬೆಳಿಗ್ಗೆ ಜಾವ 6:45 ಗಂಟೆಗೆ ಸರಿಯಾಗಿ ಕಡಬ ತಹಸೀಲ್ದಾರರು ಹಾಗೂ ಅವರ ತಂಡದವರು ಬಂದು ಏಕಾಏಕಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನೆಲ್ಲ ಗಾಳಿಗೆ ತೂರಿ ಆ ವೃದ್ಧರು ಎಂಬ ಒಂದು ಮಾನವೀಯತೆ ನೆಲೆ ಇಲ್ಲದೆ ಆ ಮನೆಯನ್ನು ಕೆಳಗೆ ಹಾಕಿದ್ದಾರೆ. ಅಂದಿನಿಂದ ಇವತ್ತು 20ನೇ ತಾರೀಕು ಇಂದಿನ ತನಕ ರಾಜ್ಯ ಹೆದ್ದಾರಿ 37 ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಕ್ಕಡೆಯಿಂದ ಒಂದು 2 ಕಿಲೋಮೀಟರ್ ದೂರ ಲೆಫ್ಟ್ ಸೈಡಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಾಗ ಲೆಫ್ಟ್ ಸೈಡು ಟೆಂಟ್ ಹಿಡಿದು ಅಲ್ಲೇ ವಾಸವಾಗಿದ್ದರು. ಮಳೆ ಗಾಳಿ ಬಿಸಿಲು ಎಲ್ಲವನ್ನೂ ಸಹಿಸ್ಕೊಂಡು ಮಲ್ಕೊಂಡಿದ್ರು. ಆದರೂ 20ನೇ ತಾರೀಕು ತನಕ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಇಲ್ಲರ ಮಾನವೀಯತೆ ನೆಲೆಯಿಂದ ಇರುವಂಥ ಯಾವುದೇ ಒಂದು ಇಲಾಖೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಬಂದವರಿಗೆ ಒಂದು ಆಶ್ವಾಸನೆ, ಒಂದು ಧೈರ್ಯ ತುಂಬ ಕೆಲಸವನ್ನು ಯಾರು ಮಾಡಿರಲಿಲ್ಲ. ಆ ಒಂದು ಕಾರಣದಿಂದಾಗಿ ನಾವು ಇವತ್ತು ಕಡಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಅಂದರೆ ಒಂದು ಅರ್ಧ ಗಂಟೆಗೆ ಇದು ಮುಗಿಸಿ ಹೋಗೋ ಪ್ರತಿಭಟನೆ ಅಲ್ಲ. ಇಲ್ಲಿಗೆ AC ಇಲ್ಲ DC ಬರಲೇಬೇಕು. ಇಲ್ಲ ಅವರಿಬ್ಬರು ಸೇರಿ ಇದನ್ನು ಹೊಡೆಸಿದರೆ ಅದಕ್ಕಿಂತ ಉನ್ನತ ಅಧಿಕಾರಿಗಳು ಬರಬೇಕು. ಬಂದು ಇದಕ್ಕೆ ಏನು ಪರಿಹಾರ ಕೊಡ್ತಾ ಅದು ಕೊಡಬೇಕು. ಅದಕ್ಕೋಸ್ಕರ ನಮ್ಮೊಂದಿಗೆ ಇವತ್ತು VM ಭಟ್ ಅವರು, ಬೆಳ್ತಂಗಡಿಯವರು ಅವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಹೋರಾಟಗಾರರು ಹಕೀಂ ಕೊಕ್ಕಡ ಅವರು ಬೆಳ್ತಂಗಡಿ ತಾಲೂಕವರು ಅವರು ಅವತ್ತಿಂದ ಇಂದಿನ ತನಕ ಅದೇ ನಮ್ಮ VM ಭಟ್ ಅವರು ಅಷ್ಟೇ ಏನು 13ನೇ ತಾರೀಕಿಂದ ಮುಂದಿಗಿದ್ದಾರೆ ಇಂದಿನ ತನಕ. ಹಕೀಂ ಅವರು ಅದೇ ಥರ ಇದ್ದಾರೆ. ಅದೇ ರೀತಿ ಕೇರ್ ಪಕ್ಷದ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು
ಅವರು ನಮ್ಮ ಮುಂದೆ ಇದ್ದಾರೆ. ಅದೇ ಥರನೇ ಆ ಕೊಕ್ಕಡ ವ್ಯಾಪ್ತಿ ಅಂತ ಎಲ್ಲ ಮನನೊಂದ ಈ ಒಂದು ಮನೆಯವರಿಗೆ ನ್ಯಾಯ ಕೊಡಿಸ್ಬೇಕಂತ ಮನೆಯಲ್ಲಿ ಮನಸ್ಸಲ್ಲಿರುವಂಥ ಎಲ್ಲರೂ ಮುಂದೆ ಸೇರಿದ್ದಾರೆ. ಅದೇ ರೀತಿ ಬೆಳ್ತಂಗಡಿಯಿಂದ ನಮ್ಮ ಮತ್ತೆ ಈಶ್ವರಿಯವರು ಅವರು ನಿನ್ನೆ SP ಹತ್ರ ಹೋಗ್ಲಿಕ್ಕೆ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಇವಾಗ ನಾನೊಂದು AC ಕಚೇರಿ ಹೋದರೆ ಅವರೊಂದು SP ಕಚೇರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಕೀಮ್ ಅವರು ಒಂದು ಕಡೆ ನೋಡಿ ಠಾಣೆ ವ್ಯಾಪ್ತಿಯಲ್ಲಿ ಏನು ಕೆಲಸ ಅದನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯಿಂದ ಒಬ್ಬೊಬ್ಬ ಒಂದೊಂದು ಕೆಲಸ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಅದೇ ರೀತಿ ನಮ್ಮ ಹೌದು ಬೆಳ್ತಂಗಡಿ ದಲಿತ ಮುಖಂಡರು ಬೊಡಿಯ ಕಡಬ ಅವರು ಬೆಳ್ತಂಗಡಿ ಗುರು ಅಲ್ಲ ಶಂಕರ ಇವರು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದು ಕೈ ಜೋಡಿಸ್ತಾ ಇದ್ದಾರೆ. ಒಬ್ಬೊಬ್ಬರೇ ನಮಗೇನಂತಾರೆ ತನಿಖೆ ಆಗಬೇಕಿದೆ. ಆ ಮನೆ ಕಟ್ಟಿಕೊಡಿ, ಕಾನೂನು ಚೌಕಟ್ಟಲ್ಲಿ ಏನಿದೆ ಆ ರೀತಿ ಹೊಡೆದಾಕಿ. ನೀವು ಇವಾಗ ಯಾರು ಹೊಡೆದಾಕಿದ್ದಾರೆ ಅಕ್ರಮವಾಗಿ ಪ್ರವೇಶ ಮಾಡಿ ಇದನ್ನು ಅಕ್ರಮವಾಗಿ ಅಂತ ಹೇಳ್ಬೋದು. ಅಂದರೆ ಮನೆಗೆ ಒಂದು ನೋಟಿಸ್ ಕೊಡದೆ ಹೇಳಿದ ಕಾನೂನು ನಿಯಮವನ್ನು ಉಲ್ಲಂಘನೆ ಮಾಡಿ ಮನೆ ಬಂದು ನೆಲಸಮ ಮಾಡಿದರೆ ಅದು ದಾದಾಗಿರಿ ರೌಡಿಸಂ ಆ ಥರ ಹೇಳ್ಬೋದು. ಇದಕ್ಕೆ ಇವರ ಮೇಲೆ FIR ಆಗಲೇಬೇಕು. ಇದು ತನಿಖೆ ಆಗಬೇಕು. ತನಿಖೆ ಆಗಿ ರಾಧಮ್ಮನ ಮನೆಯ ಹೊಡೆದಾಕಲಿಕ್ಕೆ ಯಾವ ನ್ಯಾಯಾಲಯ ಇಲ್ಲ ಯಾವ ಕೋರ್ಟ್ ಆದೇಶ ಇದೆ ಅದನ್ನು ಇವತ್ತು ತಂದು ತೋರಿಸ್ಬೇಕು. ಇವಾಗ ನಾವೇನಿಸ್ತೀವಿ ಒಂದು IAS ಆಫೀಸರ್ ಅಂದರೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ ಅಂತ, ಅವ್ರು ಅದು ಇಲ್ಲದಂಗೆ ಮಾಡಿದಾರಲ್ಲ ಅವರು. ಅವರಾದ್ರೂ ಇವಾಗ ಮೇಲಧಿಕಾರಿಯಿಂದ ಬಂತಪ್ಪ ಏನು ತನಿಖೆ ನಡೆಸಿ ಹೌದಲ್ಲ ನೋಡ್ಬೋದಿತ್ತು, ಅದೂ ನೋಡಿಲ್ಲ. ಸರಿ ಮೆಸ್ಕಾಂ ಅಧಿಕಾರಿಯನ್ನು ಕರೆಸಿದ್ರು, ಬನ್ನಿ ಡಿಸ್ಕನೆಕ್ಟ್ ಮಾಡಿ ಅಂತ. ಅವರಿಗಾದ್ರೂ ಲೊಕೇಶನ್ ನೋಡಿ ಆ ಒಂದು ಲೀಸ್ಟ್ ನೋಡಿ ಇಲ್ಲಿಂದ ಬೇಡ ಆ ಸ್ಪಾಟಿಗೆ ಬರುವಾಗ ಯಾವ ಮನೆ ಏನು ಕೇಳಿ ಅದನ್ನು ನಾನು ಮಾಡ್ಬೋದಿತ್ತು. ಆ ನೋಟಿಸಲ್ಲಿ ಕೋರ್ಟ್ಗಳೇ ಇದ್ರೆ ಇಂಥ ಮನೆ ಅಲ್ಲ ಅಂತ ಹೇಳ್ಬೋದು. ಆ ರೀತಿಯೆಲ್ಲ ನಿಲ್ಲಿಸ್ಬೋದು. ಅದನ್ನೂ ಮಾಡಿಲ್ಲ. ಯಾಕೆ ನಮ್ಮನ್ನು ಯಾರು ಕೇಳುವರಿಲ್ಲ. ಅಂದರೆ ಹಿಂದೆ ಪ್ರಭಾವಿ ವ್ಯಕ್ತಿಗಳೇ ಇದ್ದಾರೆ. ಹಿಂದಿನ ಈ ದೇಶದಲ್ಲಿ ಬದುಕಲಿಕ್ಕೆ ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಬದುಕಲಿಕ್ಕೆ ಆಗೋದು. ಇವತ್ತು ನೋಡಿದ್ರೆ ಪ್ರಭಾವಿ ವ್ಯಕ್ತಿಗಳ ಎಲ್ಲರ ಒಂದು ಹಿಡಿತದಿಂದಾಗಿ ಹೋರಾಟ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮ ಹಕ್ಕು ಸ್ವಾಮಿ ಅದು ಕೇಳೋದು. ನಾವೇನೋ ಕಲ್ಲು ಬಿಸಾಕ್ಲಿಕ್ಕೋ ದಾದಾಗಿರಿ ಮಾಡ್ಲಿಕ್ಕೋ ಇಲ್ಲ ಅವ್ರು ಬಂದಂಗೆ ನಾವು ಬರ್ತಾ ಇಲ್ಲ. ನಾವು ಹಿತಾಚಿ ಇಟ್ಕೊಂಡು ಬಂದಿಲ್ಲ. ನಾವು ನ್ಯಾಯಯುತವಾಗಿ ನಮ್ಮ ಮಾತಲ್ಲಿ ನಾವು ಕೇಳಲಿಕ್ಕೆ ಕೇಳ್ತಾ ಇದ್ದೀವಿ. ಮಾತಾಡೋಕೆ ಎಲ್ಲರಿಗೂ ಇದೆ. ಅದನ್ನು ಕೇಳ್ತಾ ಇರೋದು. ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗಿದೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅಲ್ಲ ಚಿತ್ರದುರ್ಗದಿಂದ ಬಂದಿದ್ದೀರಲ್ಲ ಅಂತ ತರಿಸಿದವರು ಅಲ್ಲಿ ಆ ಸ್ಪಾಟಲ್ಲಿ ಹೇಳೋದಂತ. ಸ್ವಾಮಿ ನಾನು ಮುನ್ನೆಂದ ಹೇಳ್ತಾ ಇದ್ದೀನಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಸಮಾಜದಲ್ಲಿ ಇದೆ. ಇಂಡಿಯಾದಲ್ಲಿ ಬದುಕಬೇಕು ಏನೆಲ್ಲ ಸಂವಿಧಾನ ಹಕ್ಕಿದೆ ಅಂತ ಅದನ್ನು ಓದಿಲ್ವಲ್ಲ ನೀವು. ಅವಂದೇ ಕೇಳ್ತಾ ಇದ್ರು BM ಭಟ್ರು. ಅವ್ರು ಕನ್ನಡ ಬರೋ ಸರಿ. ಅದು ಏನಂತಾರೆ ಇವಾಗ ಸಾಯಂಕಾಲ ಶಾಲೆ ಅಂತಿದೆ ಅಲ್ಲ, ದುಡ್ಡು ಕಟ್ಟೋದು ಆಮೇಲೆ ಎಕ್ಸಾಮ್ ಇನ್ನೊಬ್ಬರು ಕೂರಿಸೋದು ಪಾಸ್ ಮಾಡೋದು ಬರೋದು. ಇದು ಈ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ದೊಡ್ಡ ಒಂದು ದಂಧೆ. ಎಜುಕೇಷನ್ ಮಾಡಿದವರಿಗೆ ಕೆಲಸ ಇಲ್ಲ, ಇಂಥವರಿಗೆ ಕೆಲಸ ಇದೆ. ಅಂದರೆ ಅದ್ರ ಮಾರ್ಕ್ ಜಾಸ್ತಿ ಆಗ್ತದೆ. ದುಡ್ಡು ಕೊಟ್ಟರೆ ಸಾಕು. ಒಂದು ಸಬ್ಜೆಕ್ಟಿಗೆ 4,000 5,000 10,000 ಇದೆ. ಒಂದೊಂದು ಶಾಲೆ ನಡೆಸ್ತಾ ಇದೆ ಇದು. ಅದು ಎಕ್ಸಾಮ್ ಆಗ್ತಾ ಇರೋದು 3ನೇ ಫ್ಲೋರು 4ನೇ ಫ್ಲೋರ್. ಯಾಕೆ ಕೆಳಗಡೆ ಬನ್ನಿ ಯಾರೋ ಬಂದರೆ ಗೊತ್ತಾಗುತ್ತೆ. ಅದು ಎಲ್ಲರೂ ಸೇರಿ ಮೀಡಿಯವರು ಬರಬಾರ್ದು. ಗೇಟ್ ಬಂದ್ ಮಾಡ್ತಾರೆ. ಅದರಲ್ಲೇ ಒಬ್ಬರು ಪಾಸ್ ಆಗಿರೋದೇ ಕಡಬ ತಹಸೀಲ್ದಾರರು. ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಧಿಕ್ಕಾರ ಧಿಕ್ಕಾರ. ಇಲಾಖೆಯವರು ಇದ್ದಾರೆ. ಅದು ಅಲ್ಲದೆ ಇವತ್ತೇ ಪೊಲೀಸ್ ಇಲಾಖೆಯವರಿಗೂ ಒಂದು ತಪ್ಪು ಮಾಹಿತಿಯನ್ನು ಕಂದಾಯ ಇಲಾಖೆಯಿಂದ ಕಳಿಸ್ತಾ ಇದ್ರು. ಅದು SP ಇಂದ ಇಲ್ಲೇ ತನಕ. ಆದರೆ ಇವತ್ತಿಗೆ ಬಂದಿರುವ ಅಧಿಕಾರಿಗೂ ಮನದಟ್ಟಾಗಿದೆ ಇಲ್ಲಿ ಏನಾಗಿರೋದು. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಕೋರ್ಟಿಗೆ ಹೋಗಿ ಅಂತ. ಇವಾಗಲೇ ನಾವು ಕೋರ್ಟಿಗೆ ಹೋಗಿ ಆಯಿತು. ಅದನ್ನು ಹೈಕೋರ್ಟಿಯಲ್ಲಿ ಇವರು ಎಲ್ಲೋಗಿರೋ CJ ಹತ್ರ ಅಲ್ಲಿಗೆ ಹಾಕಿದ್ವಿ. ಇವಾಗ ಅಲ್ಲಿಂದ ಗೊತ್ತಾಗ್ತೀನಿ ಏನಂತ. ನಾವು ಕೇಳ್ತಾರೋ ಏನೋ ರಾಧಮ್ಮನ ಮನೆಯನ್ನು ಉಳಿಸಿಕೊಡಿ, ಅದು ಕಟ್ಟಿಕೊಡಿ. ನಾವು ಬೇರೆ ವಿಷಯ ಅಲ್ಲ. ರಾಧಮ್ಮನ ವಿಷಯದಲ್ಲಿ ನಾವು ಮಾತಾಡುವಾಗ ಏನಾದರೂ ನಿಯಮ ಉಲ್ಲಂಘನೆ ಆಗುವುದಾದರೆ ಕೋರ್ಟ್ ಆದೇಶ ಆದರೆ ಇಲ್ಲಿ ಪ್ರಕರಣ ದಾಖಲು ಮಾಡಿ ಕರ್ಕೊಂಡೋಗಿ, ನಮಗೆ ತೊಂದರೆ ಇಲ್ಲ. ನಾವು ನ್ಯಾಯಾಂಗ ಗೌರವ ಕೊಡ್ತಾ ಇದ್ದೀವಿ. ಅದರಲ್ಲಿ ಕೊಡ್ತಾರೋ ಮಾಹಿತಿ ಸರಿಯಾಗಿ ಕೊಡಿ. ತನಿಖೆ ಮಾಡಿಸಿ. ಯಾರೋ VA ಅವರು ಇಲ್ಲಾರ RI ಅವರು ತಪ್ಪು ಮಾಡಿದರೆ ಅವ್ರ ಮೇಲೆ FIR ಆಗಿದೆ. ಒಂದೊಂದು ಸ್ಟೆಪ್ ಇನ್ನೂ ಆಗಬಾರ್ದು. ಇದು ಇನ್ನು ಮುಂದೆ ನೋಡಿ ಇದೇ ಥರ ಹೋದರೆ 94C ಎಲ್ಲವೂ ಕೆಲಸ ಅದನ್ನು ಹೇಳ್ತೀವಿ.
ಎಲ್ಲ ಈ ಬಡ ಕುಟುಂಬ ಪರವಾಗಿ ನಿಂತಂತ ಎಲ್ಲ ನಾಗರಿಕರಿಗೆ ಮೊದಲನೇದಾಗಿ ನಾನು ವಂದಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಪ್ರತಿಭಟನೆಗೆ ಬಂದಂತ BM ಭಟ್ರವರೇ, ಜಯಂತ್ ಅವರೇ ಹಾಗೂ ದಲಿತ ಸಮುದಾಯದ ನಾಯಕರುಗಳೇ ಹಾಗೂ ಇಲ್ಲಿ ಸೇರಿದಂತಹ ವಿರುದ್ಧ ಮುತ್ತುಸ್ವಾಮಿ ಹಾಗೂ ರಾಧಮ್ಮ ಇವರು ಮಾಡುವಂತ ಪ್ರತಿಭಟನೆಯಲ್ಲಿ ನಾವು ಸೇರಿದ್ದೇವೆ. ನೋಡಿ, ನಮಗೆ ಈ ಕೋರ್ಟಿನ ಆದೇಶದ ವಿರುದ್ಧ ಪ್ರತಿಭಟನೆ ಅಲ್ಲ. ನಾವು ಕೇಳ್ತಾ ಇರೋದು ಈ ಕೋರ್ಟ್ ಆದೇಶ ಯಾರಿಗೆ ಆಗಿರೋದು? ಈ ಕೋರ್ಟ್ ಆದೇಶ ಆಗಿರೋದು ಅದು ರೇಣುಕಾ ಎಂಬವರ ಹೆಸರಿಗೆ. ರೇಣುಕಾ ಅವರ ಹೆಸರಲ್ಲಿ ಇದ್ದ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ನಮ್ದು ಯಾವುದೇ ಅಡಚಣೆ ಇಲ್ಲ, ನಮ್ದು ಯಾವುದೇ ವಿರುದ್ಧ ಇಲ್ಲ. ಯಾವುದೇ ಒಂದು ಸ್ವಂತ ಮನೆ ಇಲ್ಲದ ಕಾರಣ ಒಂದು ಸರ್ಕಾರ ಜಾಗದಲ್ಲಿ ವಾಸಿಸಿ ಅದಕ್ಕೆ ಒಂದು ದಾಖಲೆ ಮಾಡುವುದೇ 94C ಅಂತೇಳಿ ಒಂದು ಕಾನೂನು ಬಂದಿರೋದು. ಆ ಥರ ಒಂದು ಸರ್ಕಾರ ಜಾಗದಲ್ಲಿ ವಾಸಿಸಿ ರಾಧಮ್ಮನವರು ದಾಖಲೆಗೋಸ್ಕರ ಪಂಚಾಯತ್ ಹಾಗೂ ಈ ತಹಸೀಲ್ದಾರ್ ಕಚೇರಿಗೆ ಎಷ್ಟೋ ದಿನದಿಂದ ದಿನ ಅವರು ನಡೆದಾದುಂಟು. ನಾವು ಕೇಳ್ತಾ ಇರೋದು, ಆ ರಾಧಮ್ಮನ ಹೆಸರಲ್ಲಿ ಎಲ್ಲ ದಾಖಲೆಗಳಿದೆ. ನಾವು ಹೇಳ್ತೀವಿ ಅದು ರಾಧಮ್ಮನ ಹೆಸರು ಮನೆ ಅಂತ ಹೇಳುವ ದಾಖಲೆಗಳನ್ನು ಇಟ್ಟು ನಾವು ಹೇಳ್ತಾ ಇದ್ದೀವಿ. ಆದರೆ ನೀವು ಹೊಡೆದಿರಲ್ಲ ಸ್ವಾಮಿ, ನೀವು ರೇಣುಕಾ ಮನೆ ಅಂತ ಹೇಳಿ ರಾಧಮ್ಮನ ಮನೆಯನ್ನು ಹೊಡೆದ್ರಲ್ಲ, ಯಾವ ದಾಖಲೆಯನ್ನು ಇಟ್ಟುಕೊಂಡು ನೀವು ಹೊಡೆದ್ರಿ? ಮೆಸ್ಕಾಮಿನ ಜೆಗೆ ಅವರಿಗೆ ಕೇಳಿದ್ರೆ ಅವರ ಕಡೆಯಿಂದ ಬಂದು ಮೊದಲನೇದಾಗಿ ವಿದ್ಯುತ್ ಕನೆಕ್ಷನ್ ಅನ್ನು ಕಿತ್ತಯಿಸುತ್ತಾರೆ. ಯಾರ ಮನೆಯಿಂದ ಕಿತ್ತಯಿಸ್ತಾರೆ? ರಾಧಮ್ಮರ ಮನೆಗೆ ಕೊಟ್ಟಂತ ವಿದ್ಯುತ್ ಕನೆಕ್ಷನ್ ಅದು. ರೇಣುಕಾ ಮನೆಗೆ ಆದೇಶ ಆಗಿರೋದು, ರಾಧಮ್ಮನ ಮನೆಯ ವಿದ್ಯುತ್ ಅನ್ನು ಯಾಕೆ ಕಿತ್ತಾಕಿದ್ದೀರಿ ನೀವು? ಅದನ್ನು ನಾವು ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ ಅದು ನಮ್ದು ತಪ್ಪಾಗಿದೆ. ಅವರು ಕಟ್ಟಿದಂತ ವೈರುಗಳು, ಅವರು ಕಟ್ಟಿದಂತ ದುಡ್ಡು ಕಟ್ಟಿ ತೆಗೆದಂತ ಮೀಟರ್ಗಳು, ಇದನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ನಾವು ಕೇಳಿದೀವಿ, ಯಾಕೆ ಸ್ವಾಮಿ? ಅದು ರಾಧಮ್ಮ ಅವರದ್ದು ಸೊತ್ತು, ಅದು ರಾಧಮ್ಮ ಅವರ ಪ್ರಾಪರ್ಟಿಯನ್ನು ನೀವು ಯಾಕೆ ಎತ್ಕೊಂಡು ಹೋಗಿದ್ದೀರಿ? ಇಲ್ಲ, ನಮ್ಮಿಂದ ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆದೇಶವಾದ್ರೆ ಕೊಡಿ. ನಿಮ್ಗೆ ಸರ್ಕಾರದಿಂದ ಆದೇಶ ತಹಸೀಲ್ದಾರ್ಗೆ ಆಗಿದ್ರೆ, ಸರ್ಕಾರದಿಂದ ಆದೇಶ ರೇಣುಕಾ ಅವರಿಗೆ ಇದ್ರೆ ನಿಮ್ಗೂ ಬರ್ಬೇಕಿತ್ತಲ್ಲ ಆಧಾರದ ಪ್ರತಿ. ಮೆಸ್ಕಾಂ ಅಧಿಕಾರಿಗಳಿಗೆ ಅದರ ಪ್ರತಿ ಬರ್ಬೇಕಿತ್ತಲ್ಲ. ಮೌಖಿಕವಾಗಿ ನೀವು ಹೇಳಿದ ತಕ್ಷಣ ನೀವು ಆ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ಸಹಕಾರ ಮಾಡಿದ್ದೀರಾ. ಇವಾಗ ಇಲ್ಲಿ ನಡೆಯುವಂತ ಪ್ರತಿಭಟನೆಗೆ ಇಲ್ಲಿ ರೇಣುಕಾ ಅವರ ಕೇಸು ಹೈಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿ ನೀವು ಎಲ್ಲರಿಗೆ ಲಿಖಿತ ಮುಖಾಂತರ ಬರ್ತಿದ್ದೀರಲ್ಲ, ಅದೇ ತರ ಲಿಖಿತ ಮುಖಾಂತರ ನೀವು ಯಾರಿಗಾದರೂ ಒಂದು ಲೆಟರ್ ಅನ್ನು ನೀವು ಕೊಟ್ಟಿದ್ದೀರಾ? ಪಂಚಾಯತಿಗೆ ಆಗಲಿ ಅಥವಾ ಮೆಸ್ಕಾಮಿನ ಅಧಿಕಾರಿಗಳಿಗೆ ಯಾವುದಾದ್ರೂ ಕೊಟ್ಟಿದ್ದೀರಾ? ನೀವು ಎಲ್ಲ ಮೌಖಿಕವಾಗಿ ನೀವು ಕೊಟ್ಟು ಬೆಳಿಗ್ಗೆ 6 ಗಂಟೆಗೆ ಬಂದು ಧ್ವಂಸ ಮಾಡ್ತೀರಲ್ಲ ನೀವು. ಇದರಿಂದ ಯಾವ ಕೈವಾಡ ಇದೆ? ಸರ್ಕಾರದ ಕೆಲಸವನ್ನು ನೀವು ಅಷ್ಟು ಅಚ್ಚುಕಟ್ಟೆಯಲ್ಲಿ ಮಾಡ್ತೀರಾ? ಅದೇ ಸರ್ವೆ ನಂಬರ್ ಅಲ್ಲಿ 3000 ಎಕರೆ ಇದೆ. ಆ 3000 ಎಕರೆಯಲ್ಲಿ ಎಷ್ಟು ಮನೆಗಳಿದ್ದೇವೆ ನಿಮ್ಗೆ ಗೊತ್ತಿದ್ಯಾ? ನೀವು ಸರ್ವೆ ಮಾಡಿದ್ದೀರಾ ತಹಸೀಲ್ದಾರ್ ಅವರೇ? ಬೆಳಿಗ್ಗೆ 6 ಗಂಟೆಗೆ ಸರ್ಕಾರ ಜಮೀನಲ್ಲಿ ಒಂದು ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಧ್ವಂಸ ಮಾಡ್ತೀರಾ. ನಿಮ್ಗೆ ಅದು ಒಂದೇ ಮನೆ ಕಟ್ಟಿರೋದ ಕಡಬ ತಾಲೂಕಿನಲ್ಲಿ? ಎಷ್ಟೆಲ್ಲ ಬಿಲ್ಡಿಂಗ್ಗಳಿದೆ, ಯಾವುದೇ ಆಧಾರ ಇಲ್ಲದೆ ಎಷ್ಟು ಬಿಲ್ಡಿಂಗ್ ಇದೆ, ಎಷ್ಟು ಮನೆಗಳಿದೆ, ಎಷ್ಟು ಶ್ರೀಮಂತರ ಮನೆಗಳು 94C ಹಕ್ಕುಪತ್ರ ತಗೊಂಡವರಿದ್ದಾರೆ. ಯಾಕೆ ಸ್ವಾಮಿ? ನಿಮಗೆ ತಲೆ ತಿಂಬು ಅಡಿಯಲ್ಲಿ ಸ್ವಲ್ಪ ತುಂಬಿಸುವಂತ ಸಹಕಾರ ಮಾಡಿರಬೇಕು ಶ್ರೀಮಂತರು. ಪಾಪ ಇವರ ಬಡವರಿಗೆ ಆ ಥರ ಕೊಡುವಂತ ಶಕ್ತಿ ಇಲ್ಲ ಅವ್ರ ಹತ್ರ. ಆ ಬಡವರ ಜೊತೆ ಒಂದು ಪ್ರತಿಭಟಿಸಲಿಕ್ಕೆ ನಾಗರಿಕರು ನಿಂತರೆ ಹೇಳ್ತಾರೆ ನಿಮ್ಮನ್ನು ಅವ್ರು ನೆಕ್ಸ್ಟ್ ಟಾರ್ಗೆಟ್ ಮಾಡ್ತಾರೆ, ಪ್ರತಿಭಟನೆಗೆ ಹೋಗಬೇಡಿ ಅಂತ. ಸ್ವಾಮಿ, ಇಂಥ ಬಡವರನ್ನು ನೀವು ಪ್ರತಿಭಟನೆ ಟಾರ್ಗೆಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಿಮ್ಮ ಟಾರ್ಗೆಟ್ ನಮ್ಮ ಮೇಲಿದೆ. ನಿಮ್ಮನ್ನು ಇಲ್ಲಿಂದ ನಾವು ಈ ಬಡವರ ವಿರುದ್ಧ ಬೀದಿಗೆ ಎಳೆದು ನೀವು ಎಳೆದಾಕಿದ್ರಲ್ಲ, ಮಾನವೀಯತೆ ಎಂಬುದು ಇದೆಯಾ ನಿಮ್ಗೆ? ನಿಮ್ಗೆ ಖಂಡಿತ ಒಂದು ಅನ್ನ ಬೇಯಿಸುವ ಪಾತ್ರವನ್ನು ಕೂಡ ಬಿಡದೆ ನೀವು ಬೀದಿಗೆ ಎಳೆದಾಕಿದ್ರಲ್ಲ, ಯಾವ ಮಾನವೀಯತೆ ಇದೆ ನಿಮ್ಗೆ? ಒಂದು ವೇಳೆ ಶ್ರೀಮಂತರ ಮನೆಗೆ ನೀವು ಆದೇಶ ಬಂದಿದ್ರೆ ನೀವು ಏನ್ ಮಾಡ್ತಿದ್ರಿ ಗೊತ್ತಾ? ಒಂದು ಸೈಡಿನ ಶೆಡ್ ಅನ್ನು ನೀವು ಹಾಕ್ತಿದ್ರಿ JCB ಮುಖಾಂತರ. ಒಂದು ಸೈಡ್ ಅಲ್ಲಿ ಇದ್ದ
ಒಂದು ಕಟ್ಟಡವನ್ನು, ಒಂದು ಶೆಡ್ ಅನ್ನು ಒಡೆದಾಕಿ ವಿಡಿಯೋ ಮಾಡಿ ನೀವು ಕಳಿಸ್ತಾ ಇದ್ದೀರಿ, ನಾವು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿ. ಎಷ್ಟೋ ಚರಿತ್ರೆಗಳಿದ್ದಿವೆ ಸ್ವಾಮಿ, ನಾವು ಕಂಡಿದ್ದೇವೆ ಇದೆಲ್ಲ. ಇಂಥ ಬಡವರಿಗೆ ಕೇಳೋಕ್ಕೆ ಯಾರಿಲ್ಲ ಅಂತ ಹೇಳಿ ಬೆಳ್ಳಂಬೆಳಿಗ್ಗೆ 6 ಗಂಟೆಗೆ ಬಂದು ನೀವು ಹೊಡೆದಾಕಿದ್ರಲ್ಲ, ನೀವು ಇದರ ವಿರುದ್ಧ ಪ್ರತಿಭಟನೆ. ಅದು ನಾವು ರಾಧಮ್ಮನ ಪರವಾಗಿ ಪ್ರತಿಭಟಿಸ್ತಾ ಇರೋದು, ಯಾವುದೇ ರೇಣುಕನ ಪರವಾಗಿ ಮಾತಾಡೋದಲ್ಲ. ನಾವು ರೇಣುಕನ ಆದೇಶ ಇದೆ ಅಂತ ಹೇಳ್ತಾರೆ, ಆದ್ರೆ ಹೈಕೋರ್ಟಿಗೆ ಹೋಗಿ ನಾವು ವಿಚಾರಿಸಿದಾಗ ಯಾವುದೇ ಆದೇಶ ರೇಣುಕನ ಮೇಲೆ ಆಗ್ಲಿಲ್ಲ. ರಾಧಮ್ಮನ ಮನೆಗೆ ರಾಧಮ್ಮನ ಮನೆಗೆ ಆದೇಶ ಆಗ್ತಿದ್ರೆ ನೀವು ಅಲ್ಲಿ ಗೋಡೆಗೆ ಬಂದು ಅಂಟಿಸ್ಬೇಕಿತ್ತು ಸ್ವಾಮಿ. ಯಾಕೆ ಅವರಿಗೆ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ರಾಧಮ್ಮ ಅವರಿಗೆ? ವಿದ್ಯುತ್ ಕನೆಕ್ಷನ್ ಇದೆ, ನೀರಿನ ಕನೆಕ್ಷನ್ ಇದೆ ಪಂಚಾಯತಿಂದ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಎಲ್ಲ ಆಧಾರವನ್ನು ಇಟ್ಟುಕೊಂಡು ನಾವು ಹೇಳ್ತಾ ಇದೀವಿ ಅದು ರಾಧಮ್ಮನವರ ಮನೆ ಅಂತ ಹೇಳಿ. ನೀವು ಹೊಡೆದಾಕಿದ್ರಲ್ಲ ಸ್ವಾಮಿ ರೇಣುಕನ ಅಂತ ಮನೆಯಲ್ಲಿ. ಈ ಶಾಪ, ಈ ತಾಯಿಯ ಶಾಪ, ಈ ನಮ್ಮ ಇಷ್ಟು ಒಂದು ಬಡ ಕುಟುಂಬದ ಶಾಪ ನಿಮ್ಗೆ ತಟ್ಟದಿರುವುದಿಲ್ಲ. ಎಲ್ಲಿವರೆಗೆ ಅವರಿಗೆ ಒಂದು ಮನೆ ಕೊಟ್ಟು ಅವರಿಗೆ ಆದಂತ ನಷ್ಟವನ್ನು ಭರಿಸ್ತಾರೋ ಅಲ್ಲಿವರೆಗೆ ನಾವು ಪ್ರತಿಭಟನೆ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮುಂದಕ್ಕೆ ನಮ್ಮ ಈಶ್ವರಿ ಅವರು ಮಾತಾಡ್ತಾರೆ, ದಲಿತ ಹಕ್ಕು ಸಮಿತಿಯ ಕಾರ್ಯದರ್ಶಿ ಅವರು. ಆತ್ಮೀಯ ನನ್ನೆಲ್ಲ ಸಹೋದರ ಸಹೋದರಿಯರೇ, ನಾವಿವತ್ತು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿ ಅಂದ್ಕೊಳ್ಳಿಕ್ಕೂ ಭಯ ಆಗುತ್ತೆ, ಸಂಕೋಚನೂ ಆಗುತ್ತೆ. ಒಂಥರ ಇನ್ನೊಂದು ಮುಂದಿನ ಬದುಕು, ನಮ್ಮ ಮಕ್ಕಳ ಬದುಕು ನಮಗೆ ಹೇಗೆಲ್ಲ ಇರಬೇಕು ಅನ್ನೋ ಕನಸು ಇವತ್ತಿಗೆ ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಗಳು ನಮ್ಮನ್ನು ತಂದಿಟ್ಟಿವೆ. ನಾನು ಹೇಳೋದಿಷ್ಟೇ, ತುಂಬ ಈಗಲೇ ಮಾತಾಡಿದವರು ಹೇಳಿದ್ರು, ಮಾನ್ಯ ತಹಶೀಲ್ದಾರ್ರೆ, ನೀವು ಯಾರ ಪರ ವಕಾಲತನ ಮಾಡ್ತಾ ಇದ್ದೀರಾ, ಯಾರು ಕೊಟ್ಟ ಹಣಕ್ಕೆ ಬಲಿಯಾಗಿ ಈ ದಲಿತ ವೃದ್ಧರ ಮನೆಯನ್ನು ಕೆಡವಿದ್ರಂತೆ ನೀವೇ ಉತ್ತರ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ಇದೇ ಪ್ರಾಯದಲ್ಲಿ ಇದ್ರೆ, ಇಂಥವರೇ ಆಗಿದ್ರೆ ನೀವು ಆ ಮನೆಯನ್ನು ಒಡೆದು ಬೀದಿಯಲ್ಲಿ ತಳ್ತಾ ಇದ್ರ? ಇವರಿಗೆ ತಂದ ಪರಿಸ್ಥಿತಿ ನಾಳೆ ನಿಮ್ಮ ಮಕ್ಕಳು ನಿಮಗೆ ಮಾಡಬಾರ್ದು ಅನ್ನೋ ಪರಿಸ್ಥಿತಿ ನಿಮ್ಮ ಮನಸ್ಥಿತಿಯಲ್ಲಿ ಇದ್ರೆ ಇದಕ್ಕೊಂದು ಸಲಹೆಯನ್ನು ನೀವು ಕೊಡ್ಲೇಬೇಕಾಗ್ತದೆ. ಯಾಕಂತ ಹೇಳಿ ನೀವು ತಪ್ಪು ಮಾಡಿದ್ದೀರಿ. ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನೀವು ಕೋರ್ಟ್ ಆದೇಶ ಇದೆ, ಯಾರ ಮೇಲೆ ಇದೆ? ರೇಣುಕಾ ಭೂಮಿಯ ಮೇಲೆ ನೀವು ಏನ್ ಬೇಕಾದ್ರೂ ಮಾಡಿ. ನೀವು ತಪ್ಪು ಸಂದೇಶವನ್ನು ನೀವು DC ಅವರಿಗೂ ಕೂಡ ತಲುಪಿಸಿದ್ದೀರಿ. ನಿನ್ನೆ ನಾನು ಇಲ್ಲಿಯ ಸರ್ಕಾರವರಿಗೆ ಮಾತಾಡಿದೆ ಫೋನಲ್ಲಿ. ಅವ್ರು ಏನ್ ಹೇಳ್ತಾರೆ, ತಹಶೀಲ್ದಾರ್ ನಮಗೆ ನೀವು ಮೈಕ್ ಪರ್ಮಿಷನ್ ಕೊಡಬೇಡಿ ಅಂತ ಹೇಳಿ, ಅವರ ತನಿಖೆ ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿ. ಸರಿಯಪ್ಪ, ಇವ್ರು ಬೇಡ ಅಂತ ಹೇಳಿ ನಾವು ಇವ್ರು ರವಿಕುಮಾರ್ ಸರ್ಗೆ ಅವ್ರಿಗೆ ಫೋನ್ ಮಾಡಿದೆವು. ಆ ಮನುಷ್ಯನಿಗೆ ಗವರ್ಮೆಂಟ್ ಸಿಮ್ಮು ಯಾಕೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಸಣ್ಣ ವಿವೇಚನೆ ಕೂಡ ಇಲ್ಲ ಅಂತ ಹೇಳಿ ನಾನು ಬೇಸರದಿಂದ ಹೇಳ್ತೇನೆ. ಎಷ್ಟು ಒಂದು 10-20 ಸಲ ಫೋನ್ ಮಾಡಿದ್ದೇನೆ, 20 ಸಲ. ಪೊಲೀಸರು ನಮ್ಮ ರಕ್ಷಣೆಗೆ ಇರುವುದೇ ಆಗಿದ್ದರೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ಒಂದು ಸಲ ನಾನು ಫೋನ್ ರಿಸೀವ್ ಮಾಡಬೇಕು ಅಥವಾ ನಾನು ಬ್ಯುಸಿ ಇದ್ದೇನೆ ಅಂತ ಹೇಳಬೇಕಿತ್ತು. ಅಂತ ಕನಿಷ್ಠ ಜ್ಞಾನ ಇಲ್ಲದವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. SP ಅವರು ಸರ್, SP ಅವರಿಗೂ ಕೂಡ ನಾನು ನಿನ್ನೆ ಇವರನ್ನು ಕರ್ಕೊಂಡು ಹೋಗಿದ್ದೆ, ಆಯ್ತಾ? ಅಲ್ಲಿ ಹೋದಾಗ SP ಅವರು ಇಲ್ಲ, DC ಮೀಟಿಂಗ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಸರಿಯಪ್ಪ, ನಾವು ಸ್ವಲ್ಪ ಹೊತ್ತು ಕಾದೇವು. ಆಮೇಲೆ ಬರುವಾಗ ಲೇಟಾಗಿ ವಾಪಸ್ ಬಂದ್ರು. ವಾಪಸ್ ನಾವು SP ಗೆ ಫೋನ್ ಮಾಡುವಾಗ್ಲೂ ಕೂಡ ಪಾಪ SP ಸಾಹೇಬ್ರು ಫೋನ್ ಪಿಕ್ ಮಾಡಿದ್ರು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಷ್ಟು ಬಿಸಿ ಇರಲಿಲ್ಲ ಕಾಣ್ತದೆ. ಯಾಕಂದ್ರೆ ಇಡೀ ಜಿಲ್ಲೆಯ ಜವಾಬ್ದಾರಿ ಇದೆ ಅಲ್ಲ ಅವ್ರ ಮೇಲೆ, ಅವ್ರು ಫ್ರೀ ಆಗಿದ್ರು ಅಂತ ಕಾಣ್ತದೆ. ಫೋನ್ ರಿಸೀವ್ ಮಾಡಿ ಹೇಳಿದ್ರು, ನಿಮ್ಮ ತಹಶೀಲ್ದಾರರು DC ಅವರಿಗೆ ಪರ್ಮಿಷನ್ ಕೊಡಬೇಡಿ, ಆ ಜಮೀನಿನ ವಿವಾದ ಇದೆ ಅಂತ ಹೇಳ್ತಿದ್ದಾರೆ. ಸ್ವಾಮಿ, ನಿಮ್ಮ ಮನೆ ನಾವು ಯಾವುದೋ ಒಂದು ಮನೆ ನಂಬರ್ 100 ಸರ್ವೆ ನಂಬರ್ ಅಂತ ಹೇಳಿದ್ರೆ, ನಿಮ್ಮ ಮನೆ ತಹಶೀಲ್ದಾರ ಮನೆ ಪಕ್ಕನೆ ಬೇರೆಯವರ ಮನೆ ಇದ್ರೆ ನಿಮ್ಮ ತಹಶೀಲ್ದಾರ ತೊಂದರೆ ಇದೆ, ಕೋರ್ಟ್ ಆದೇಶ ಮಾಡಿ ತಹಶೀಲ್ದಾರ ಮನೆಯನ್ನು ಕೆಡವಿ ಅಂತ ಹೇಳಿ, ನಾವು ತಹಶೀಲ್ದಾರ ಮನೆಯನ್ನು ಒಡೆಯಬೇಕಾ ಅಥವಾ ಹತ್ತಿರದಲ್ಲಿರೋ ಮನೆಯನ್ನು ಒಡೆಯಬೇಕಾ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದಂತಹ ವ್ಯಕ್ತಿಗಳು ಇಲಾಖೆಯಲ್ಲಿದ್ದಾರೆ. ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳೋದಕ್ಕೆ ಇವರೇ ಕಾರಣ. ಸ್ವಾಮಿ, ಮೊನ್ನೆಯಿಂದ ಇವರು ಕಷ್ಟಪಟ್ಟಿದ್ದಾರೆ. ಬಿಸಿಲು ಮಳೆ ಕೂಡ ಅಡ್ಡ ಇಲ್ದೇನೆ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ತಂದೆ ತಾಯಿಗಳ ಶಾಪ ನಿಮಗೆ ತಟ್ಟದೆ ಇರುವುದೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನೀವು ನಿಜವಾಗ್ಲೂ ಅಧಿಕಾರ ನಿಮ್ದು ಏರೇ ಇರ್ಬೋದು, ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನರು. ಅಧಿಕಾರ ಇದೆ ಅಂತ ಹೇಳಿ ಈ ಬಡಾಯಿಗಳ ಮೇಲೆ ನಿಮ್ಮ ದರ್ಪ ತೋರುವುದಲ್ಲ. ದಲಿತರ ನೀವು ಅದು ಕೂಡ ಮಾಡಿ. ಎಷ್ಟು ಅಸ್ಪೃಶ್ಯತೆ ಇವರ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ ಇಂಥ
ಕೊಳಕು ಮನಸ್ಸಿರುವಂತ ತಹಶೀಲ್ದಾರ್ ನಾವು ಎಲ್ಲೂ ಕಂಡಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ರೆ ಅಂತ ಹೇಳಿದ್ರೆ, ದಲಿತರು ಅಲ್ಲಿ ಬಂದು ನೀವು ಅಸ್ಪೃಶ್ಯರಾಗ್ತೀರಾ? ಸಂವಿಧಾನದ ಅಡಿಯಲ್ಲಿ ನಿಮಗೆ ಇವತ್ತು ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇಲ್ಲ. ಅವ್ರು ಯಾವ ಜಾತಿಯವರು ಅಂತ ಹೇಳುದಿಲ್ಲ, ಆಯ್ತಾ, ಗೊತ್ತಿಲ್ಲ ನನಗೆ ಕೂಡ. ಆದ್ರೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಮನುಷ್ಯನಾದವನಿಗೆ. ನನಗೆ ಈ ಅಧಿಕಾರ ಕೊಟ್ಟಿರುವುದು ಸಂವಿಧಾನ. ಈ ಸಂವಿಧಾನದ ಪ್ರತಿನಿಧಿಯಾಗಿ ನಾನು ಈ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ಎಲ್ಲರ ಜನರು ಕೂಡ ನಮಗೆ ಸಮಾನರು, ದಲಿತರು ಸಪರೇಟ್ ಅಲ್ಲ ಅಂತೇಳಿ. ಒಂದು ವೇಳೆ ದಲಿತರ ಅಲ್ದೇನೆ ಬೇರೆಯವರ ಮನೆ ಆಗಿದ್ರೆ ಸಾವಿರಾರು ಕಾರಣಗಳನ್ನು ಪೊಲೀಸರು ಕೊಡ್ತಿದ್ರು, ತಹಶೀಲ್ದಾರರು ಕೊಡ್ತಿದ್ರು, ಅದಕ್ಕೆ ಸಂಬಂಧಪಟ್ಟು DC ಅವರು ಸಪೋರ್ಟ್ ಮಾಡ್ತಿದ್ರೆ ನನ್ಗೆ ಗೊತ್ತಿಲ್ಲ. ಯಾಕೆ ಹೇಳಿ, ಈ ಹಿಂದೆ ನಡೆದಂತ ಪ್ರಕರಣಗಳು, ಅದು ಸೌಜನ್ಯ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳಾಗಿದೆ. ಎಲ್ಲರೂ ಕೂಡ ಉಳ್ಳವರನ್ನು ಒಳ್ಳೆಯವರಾಗಿ ಇಟ್ಕೊಳ್ಳಿಕ್ಕೆ ನೋಡಿದ್ದಾರೆ. ಯಾಕೆ ಹೇಳಿ, ಅವರಷ್ಟು ಕೋಟಿ ಕೊಡುವಷ್ಟು ನಮ್ಮಲ್ಲಿ ತಾಕತ್ತಿಲ್ಲ ಸ್ವಾಮಿ. ಒಂದು ಹೊತ್ತಿನ ಊಟವನ್ನು ಕೂಡ ನಾವು ಬೆವರಸಿರಿಸಿ ದುಡಿದು ತಿನ್ನುವಂಥದ್ದು. ನಮಗೆ ನಿಮ್ಮ ಹಾಗೆ ಐಷಾರಾಮಿ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ಬದುಕನ್ನು ಅರ್ಥ ಮಾಡಿಕೊಳ್ಳಿ. ನೀವು ನಡೆದು ಬಂದ ಹಿಂದಿನದ ನೀವು ಕೂಡ ಇಷ್ಟು ಈಗ ಆರಾಮದಲ್ಲಿ ಇರ್ಬೋದು, ಆದ್ರೆ ನಿಮ್ಮ ತಾಯಿ ಅಂದರು, ನಿಮ್ಮ ತಾತ ಮುತ್ತಾತರು ಇಷ್ಟು ಆರಾಮದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರ ನಿಮ್ಮ ಹಿಂದಿನ ಜೀವನದ ಬದುಕನ್ನು ನೀವು ಅರ್ಥ ಮಾಡಿಕೊಂಡಿದ್ರೆ ಇವರ ಜೀವನ ನಿಮಗೆ ಅರ್ಥ ಆಗ್ತಿತ್ತು ಸ್ವಾಮಿ, ಅರ್ಥ ಆಗ್ತಿತ್ತು. ಹಾಗಾಗಿ ನಾನು ಹೇಳೋದಿಷ್ಟೇ, ದಲಿತರ ನೀವು ಏನು ತಪ್ಪು ಮಾಡಿದ್ದೀರಾ, ನಿಮ್ಮಿಂದ ತಪ್ಪಾಗಿ ತಪ್ಪಾಗಿರುವಂಥದ್ದು. ಕೋರ್ಟ್ ಆದೇಶವನ್ನು ಯಾವತ್ತೂ ಗೌರವಿಸ್ತೇವೆ. ರೇಣುಕನ ವಿಚಾರದಲ್ಲಿ ನೀವು ಏನು ತೀರ್ಮಾನ ತಗೊಳ್ತೀರಾ ಅದಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ನಾನು ನಿನ್ನೆ SB ಅವರಲ್ಲಿ ಕೂಡ ಹಾಗೆ, ರೇಣುಕರ ಸಮಸ್ಯೆ ನಿಮಗೆ ಬಿಟ್ಟದ್ದು ಸ್ವಾಮಿ, ನೀವು ಏನ್ ಬೇಕಾದ್ ಮಾಡ್ಕೊಳ್ಳಿ. ಆದ್ರೆ ಈ ವೃದ್ಧ ತಾಯಿ ತಂದೆಯರ ಅವರ ಹೆಸರಿನಲ್ಲಿ ಇವರಿಗೆ ನೀವು ದಬ್ಬಾಳಿಕೆ ನಡೆಸ್ತಿರಲ್ಲ, ಎಷ್ಟು ನೀವು ಅಮಾನವೀಯರು ಅಂತ ಹೇಳಿದ್ರೆ ನೀವು ಇಲಾಖೆಯನ್ನು ಕಳಿಸ್ತೀರಿ. ಅವರ ಒಂದು ಮನೆಯಲ್ಲಿರುತ್ತ ಪಾತ್ರೆಯನ್ನು ಬಿಟ್ಟಿಲ್ಲ ಸ್ವಾಮಿ, ಅದನ್ನು ಕೂಡ ನೀವು ಸೈಡ್ಗೆ ನಿಮ್ಮ ಮಾನವೀಯತೆ ಇದೆ ಅಂತ ಹೇಳ್ತಿದ್ದೆ, ಅದನ್ನು ಕೂಡ ನಜ್ಜು ಗುಜ್ಜಾಗಿ ಮಾಡಿದ್ರಿ. ನಿಮ್ಮ ಮಾನವೀಯತೆ ಎಲ್ಲೇ ಸತ್ತು ಹೋಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಿದ್ದೇನೆ. ನೀವು ಕೂಡ ಮನುಷ್ಯರಲ್ವಾ? ನಿಮಗೆ ಕೂಡ ನೋವಾಗುದಿಲ್ವಾ? ನೀವು ಕೂಡ ಹಸಿವೆ ಇಲ್ಲ? ನೀವು ಅಕ್ಕ ತಂಗಿರ ಜೊತೆ ಬಾಳ್ಲಿಲ್ವಾ? ತಂದೆ ತಾಯಿಗಳ ಜೊತೆ ಬಾಳ್ಲಿಲ್ವಾ? ಅಣ್ಣ ತಮ್ಮಂದಿರ ಜೊತೆ ಬಾಳ್ಲಿಲ್ಲ? ಒಂದು ವೇಳೆ ನೀವು ಬಾಳ್ತಾ ಇದ್ರೆ ಇವರ ನೋವು ಏನಾಗ್ತಿತ್ತು ಅಂತ ನಿಮಗೆ ಗೊತ್ತಾಗ್ತಿತ್ತು. ಇವರು ಈಗ ಏನು ಆರೋಗ್ಯ ಸಮಸ್ಯೆಯಲ್ಲಿ ಅದಕ್ಕೂ ಕೂಡ ನೇರವಾಗಿ ಸರ್ಕಾರದ ಹೊಣೆ ಆಗ್ತಾ ನಮ್ಮ ತಹಶೀಲ್ದಾರ್, ಸರ್ಕಾರದ ಒಂದು ಭಾಗ ನಮ್ಮ ತಹಶೀಲ್ದಾರ್. ಹಾಗಾಗಿ ನಾವು ಕೇಳುವುದಿಷ್ಟೇ, ಇವರ ಮನೆಯನ್ನು ಯಾವ ರೀತಿ ಒಳ್ಳೆ ಮನೆಯನ್ನು ಒಂದು ಕಡೆಯಿಂದ ದಲಿತ ದೌರ್ಜನ್ಯ ಸಭೆ ಅಂತ ಕುಂದುಕೊರತೆ ಸಭೆ ಅಂತ ಇಡ್ತೀರಿ. ನಿಜವಾಗ್ಲೂ ಆ ಸಭೆಯಲ್ಲಿ ಗೌರವ ಇದೆ, ಸಮಸ್ಯೆಗಳು ಕೆಲವು ಇತ್ಯರ್ಥಗಳು ಕೂಡ ಆಗ್ತಿದೆ. ಆದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪೇಪರ್ ಅಲ್ಲಿ ದಲಿತರ ಕುಂದುಕೊರತೆ ಸಭೆಯಲ್ಲಿ ದಲಿತರಿಗೆ ಯಾವ ತೊಂದರೆ ಆದ್ರೂ ನಾವಿದೆ ಅಂತ ಹೇಳುವವರು ಇಲ್ಲಿ ದಲಿತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದೀರಾ. ಇದು ಎಷ್ಟು ನೀವು ನಿಜವಾಗ್ಲೂ ದಲಿತ ಕುಂದುಕೊರತೆ ಸಭೆಗೆ ನಿಮ್ಮ ಇಲಾಖೆಯಿಂದ ಆಗುವಂತ ಅವಮಾನ ಅಂತ ಹೇಳಿ ಈ ಸಂದರ್ಭ ನಾನು ಹೇಳ್ತಿದ್ದೇನೆ. ನಿಜವಾಗ್ಲೂ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇರ್ತಿದ್ರೆ, ದಲಿತರ ನೋವು ಕಷ್ಟಗಳಿಗೆ ನೀವು ಸ್ಪಂದಿಸದೆ ಆಗಿದ್ರೆ ಇವರ ಮನೆಯನ್ನು ವಾಪಸ್ ಕೊಡುವುದರ ಮುಖಾಂತರ ಆ ವೃದ್ಧ ದಂಪತಿಗಳನ್ನ ಅಲ್ಲಿ ಬದುಕಲಿಕ್ಕೆ ಬಿಡಿ. ಮಾನವರನ್ನ ಅಂದ್ಕೊಳ್ಳಿ, ಇಲ್ಲಂದ್ರೆ ನಿಮ್ಮ ಕೈಯಿಂದ ಅವರು ಸಾಯಿಸೋದಂತ ನೀವು ಸಾಯಿಸ್ಬಿಡಿ. ನಿಮ್ಮ ಕೈಯಿಂದ ಅವರನ್ನು ಸಾಯಿಸಬೇಡಿ. ಯಾಕಂದ್ರೆ ಆ ನರಕದ ಬದುಕು ಅವರಿಗೆ ಬೇಡ. ಅವ್ರು ಮೊನ್ನೆಯಿಂದ ಎಷ್ಟು ಅಳ್ತಿದ್ದಾರೆ, ಎಷ್ಟು ಕಷ್ಟಪಡ್ತಿದ್ದಾರೆ. ನಿನ್ನೆ ನಾನು SP ಆಫೀಸಿಂದ ಹೋಗಿ ವಾಪಸ್ ಬರುವಾಗ ಅವ್ರು ಒಂದ್ ವೇಳೆ ಲೇಟ್ ಆಗ್ತಿದ್ರೆ SP ಸಿಕ್ಕಿದ್ರೇನು, ಆದ್ರೆ ಅವ್ರು ವೆಹಿಕಲ್ ಮಾಡಿಕೊಂಡು ಬರುವಷ್ಟು ತಾಕತ್ತು ಅವರಿಲ್ಲ ಸ್ವಾಮಿ. ಅವರಿಗೆ ವೆಹಿಕಲ್ ಮಾಡಿ ಕೊಡುವಷ್ಟು ತಾಕತ್ತು ನಮ್ಮಲ್ಲಿಲ್ಲ ಸ್ವಾಮಿ. ನಾವು ಕಳೆದುಕೊಂಡಿದ್ದೇವೆ ಅಲ್ಲ, ನಮಗೆ ಆ ನೋವುಗಳ ಅರ್ಥ ಆಗ್ತಿದೆ. ಹಾಗಾಗಿ ಇವರ ಬೆಂಬಲಕ್ಕೆ ನಾವು ದಲಿತ ಹಕ್ಕು ಸಮಿತಿ ಬೆಂಬಲ ಕೊಡ್ತಿದ್ದೇವೆ. ಮಾತ್ರವಲ್ಲ, ಇವರಿಗೆ ನ್ಯಾಯ ಸಿಗುವವರೆಗೆ ಇವರನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಇಲ್ಲಿಂದ ಕದಲಲ್ಲ, ಮಾತ್ರ ಅಲ್ಲ, ತಹಶೀಲ್ದಾರ್ ಅಮಾನತು ಆಗ್ಲೇಬೇಕು. ಇಂಥ ಮಾನವೀಯತೆ ಇಲ್ಲದಂತಹ ಇಂಥ ಒಂದು ತಪ್ಪು ಸಂದೇಶವನ್ನು ಇಲಾಖೆಗಳಿಗೆ ಕೊಡುವಂತ ತಹಶೀಲ್ದಾರ್ಗೆ ಇಲ್ಲಿ ಇರ್ಲಿಕ್ಕೆ ಯೋಗ್ಯರು ಕೂಡ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದೆ. ಒಂದು ವೇಳೆ ಅವರಿಗೆ ಯೋಗ್ಯತೆ ಇದೆ, ಇನ್ನೂ ಕೂಡ ಎಲ್ಲೋ ಒಂದು ನಾರದಲ್ಲಿ ಮಾನವೀಯತೆ ಇದೆ ಅಂತ ಹೇಳಿ ಅಂದುಕೊಂಡಿದ್ರೆ, ಅಥವಾ ಅವರು ತಪ್ಪು ಆಗಿ ಎಲ್ಲರೇ ಆಗುದು ಸಹಜ ಸ್ವಾಮಿ. ತಪ್ಪಾಗುದು ಸಹ ಮನುಷ್ಯ ಅಂದ ಮೇಲೆ ತಪ್ಪು ಆಗ್ಲೇಬೇಕು. ಅವರ ತಪ್ಪನ್ನು ಅವರೇ ತಿದ್ದಿಕೊಂಡು ನಾನು ತಪ್ಪು ಸಂದೇಶವನ್ನ ಕೊಟ್ಟಿದ್ದೇನೆ, ಇನ್ನು ಮುಂದಕ್ಕೆ ಸರಿ ಇರ್ತೇನೆ ಅಂತ ಹೇಳಿ ಅವರನ್ನು ತಪ್ಪಿ ಓಡ್ಕೊಳ್ಬೇಕು. ಮತ್ತೆ ಈ ಮಣ್ಣು, ಈ ತುಳುನಾಡ ಭೂಮಿ ಸತ್ಯ ಧರ್ಮ ನ್ಯಾಯಕ್ಕಾಗಿ ಹುಟ್ಟಿದ ಊರು. ಇಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಸತ್ಯಗಳು ಬೆಳೆದು ಬಂದಿದೆ, ನ್ಯಾಯ ಸಿಕ್ಕಿದೆ. ಹಾಗಾಗಿ ನಾನು ಹೇಳುವಂಥದ್ದು, ನ್ಯಾಯ ಇವರಿಗೆ ಸಿಗ್ಲೇಬೇಕು. ಈ ಮಣ್ಣಿನ ಗುಣವೇ ಅದು. ತಪ್ಪು ಆಯ್ತು ಅಂತ ಹೇಳಿದ್ರೆ ಹೋರಾಟ ಮಾಡ್ತೇವೆ, ತ್ಯಾಗನೂ ಮಾಡ್ತೇವೆ. ಆ ಹೋರಾಟದಲ್ಲಿ
ನಿಮ್ಮನ್ನು ಗೆಲ್ತೇವೆ ಅನ್ನುವ ವಿಶ್ವಾಸದೊಂದಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದು ನಿಮ್ಗೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಡವರನ್ನು ಬಿಟ್ಟು ಕೊಡಲ್ಲ, ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಡವರನ್ನು ಬಿಟ್ಟು ಕೊಡಲ್ಲ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ. ಯಾರದ ಕೇಸು ಯಾರಿಗೆ ಶಿಕ್ಷೆ, ಯಾರದ ಕೇಸು ಯಾರಿಗೆ ಶಿಕ್ಷೆ, ವಿಧಿಸಿದ ಮುಟ್ಟಾಳರು ಯಾರು, ವಿಧಿಸಿದ ಮುಟ್ಟಾಳರು ಯಾರು, ಯಾರದ ಕೇಸು ಯಾರಿಗೆ ಶಿಕ್ಷೆ, ಯಾರದ ಕೇಸು ಯಾರಿಗೆ ಶಿಕ್ಷೆ, ವಿಧಿಸಿದ ಮುಟ್ಟಾಳರು ಯಾರು, ವಿಧಿಸಿದ ಮುಟ್ಟಾಳರು ಯಾರು, ಯಾರದ ಅಂಶಕ್ಕೆ ಒಳಗಾಗಿ, ಯಾರದ ಅಂಶಕ್ಕೆ ಒಳಗಾಗಿ ರಾಧಮ್ಮನ ಮನೆ ಮುರಿದವರು ಯಾರು, ರಾಧಮ್ಮನ ಮನೆಯನ್ನು ಮುರಿದವರು ಯಾರು, ವೃದ್ಧ ದಂಪತಿಯ ಮನೆಯನ್ನು ಮುರಿದ ವೃದ್ಧ ದಂಪತಿಯ ಮನೆಯನ್ನು ಮುರಿದ ಮನೆ ಮುರುಕ ಅಧಿಕಾರಿಗಳೇ, ಮನೆ ಮುರುಕ ಅಧಿಕಾರಿಗಳೇ, ಬಡುಕರ ಬದುಕನ್ನು ಬೀದಿಗೆ ತಳ್ಳಿದ ಬಡವರ ಬದುಕನ್ನು ಬೀದಿಗೆ ತಳ್ಳಿದ ಮನೆ ಹಾಳ ಅಧಿಕಾರಿಗಳೇ, ಮನೆ ಹಾಳ ಅಧಿಕಾರಿಗಳೇ, ನೆನಪಿಡಿ ನೆನಪಿಡಿ ಅಧಿಕಾರಿಗಳೇ, ನೆನಪಿಡಿ ನೆನಪಿಡಿ ಅಧಿಕಾರಿಗಳೇ, ನಿಮ್ಮ ಯಜಮಾನರ ನಾವುಗಳು, ನಿಮ್ಮ ಯಜಮಾನರ ನಾವುಗಳು, ನಮ್ಮಯ ಕೆಲಸಕ್ಕೆ ನೇಮಕವಾಗಿ, ನಮ್ಮಯ ಕೆಲಸಕ್ಕೆ ನೇಮಕವಾಗಿ, ನಮ್ಮಯ ಕೆಲಸಕ್ಕೆ ನೇಮಕವಾಗಿ, ನಮ್ಮಯ ಕೆಲಸಕ್ಕೆ ನೇಮಕವಾಗಿ, ನಮ್ಮನೆ ತುಳಿದರೆ ಎಚ್ಚರಿಕೆ, ನಮ್ಮನ್ನು ತುಳಿದರೆ ಎಚ್ಚರಿಕೆ, ನಮ್ಮನೆ ತುಳಿದರೆ ಎಚ್ಚರಿಕೆ. ನಮ್ಮನ್ನು ತುಳಿದರೆ ಎಚ್ಚರಿಕೆ. ದಲಿತರ ಭೂಮಿಯನ್ನು ಲೂಟಿ ಮಾಡುವ, ದಲಿತರ ಭೂಮಿಯನ್ನು ಲೂಟಿ ಮಾಡುವ ಇವತ್ತು ಈ ಒಂದು ತಹಸೀಲ್ದಾರ್ ರವರು ಕಡಬ ತಹಸೀಲ್ದಾರ್ ಎಳಗಿದಂತಹ ಈ ಒಂದು ಕೃತ್ಯಕ್ಕೆ ಭಾಗವಹಿಸಿದಂತಹ ಎಲ್ಲ ಇವತ್ತು ಬಂಧುಗಳಿಗೆ ನಾನು ಇವತ್ತು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿ 74 ವರ್ಷ ಇವರು ಕಳೆದು ಕೂಡ ಇಂಥ ಒಂದು ಕೃತ್ಯವನ್ನು ಈ ಒಂದು ಕಡಬದ ಒಂದು ತಾಲೂಕು ವರಾಂಡದಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಇಂಥ ಒಂದು ಘಟನೆ ನಡೆಯುತ್ತಂತ ಆದರೆ ಈ ಒಂದು ಕೃತ್ಯದ ವಿರುದ್ಧವಾಗಿ ಈ ತಹಸೀಲ್ದಾರರಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಅದೇ ರೀತಿ ಆ ಒಂದು ಕಾಪಿನ ಬಾಗಿಲಿನ ಸುತ್ತಮುತ್ತ ಅದೆಷ್ಟೋ ಜನ ದಲಿತರು ಏನು 94C ಅಕ್ರಮ ಸಕ್ರಮ ಅರ್ಜಿ ಕೊಟ್ಟವರಿದ್ದಾರೆ. ಅದೆಷ್ಟೋ ಜನ 10-30 ಕುಟುಂಬಗಳು ನಿರ್ಗತಿಕವಾಗಿ ಬದುಕುತ್ತಿದ್ದಾರೆ. ಅವರಿಗೆ ಇವತ್ತು ಕೂಡ ನೀರು ಇಲ್ಲ, ರೆಕಾರ್ಡು ಇಲ್ಲ, ವಿದ್ಯುತ್ ಇಲ್ಲ. ನಾಳೆ ಇದೇ ಒಂದು ತಹಸೀಲ್ದಾರಿ ಇಲ್ಲಿ ಇರುವುದಾದರೆ ಇನ್ನೂ ಉಳಿದಂತಹ ಈ 10-30 ದಲಿತರ ಮನೆಗಳು ಕೂಡ ನೆಲಸಮನ ಆಗುವಂತಹ ಏನು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಆದುದರಿಂದ ಈ ಒಂದು ಹೋರಾಟ ಈ ಒಂದು ತಹಸೀಲ್ದಾರನ್ನು ಇಲ್ಲಿಂದ ಬದಲಿಸಿ ನಮಗೆ ಈ ಒಂದು ನ್ಯಾಯವನ್ನು ಕೊಡಬೇಕಾಗಿ ನಾವು ಈ ಒಂದು ಹೋರಾಟದ ಪರವಾಗಿ ನಾವು ಬೆಂಬಲಿಸುತ್ತೇವೆ. ಆದ್ದರಿಂದ ಈ ಒಂದು ತಹಸೀಲ್ದಾರರ ನಡೆಗೆ ಧಿಕ್ಕಾರ 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 ಧಿಕ್ಕಾರ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, 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 ಜೈ 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 ಭೀಮ್, ಜೈ 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 ಭೀಮ್. ಲಾಲ್ ಸಲಾಂ, ಲಾಲ್ ಸಲಾಂ, ಲಾಲ್ ಸಲಾಂ, ಲಾಲ್ 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 ಸಲಾಂ, ಲಾಲ್ ಸಲಾಂ, ನೀಲ್ ಸಲಾಂ, ನೀಲ್ ಸಲಾಂ, ನೀಲ್ ಸಲಾಂ, ನೀಲ್ ಸಲಾಂ, ನೀಲ್ ಸಲಾಂ. ಹೋರಾಟಕ್ಕೆ ಜಯವಾಗಲಿ. ತಾಲೂಕು ದಲಿತ ಹೋರಾಟ ಸಮಿತಿ ಅಧ್ಯಕ್ಷರು ಮಾತಾಡಿದ್ದಾರೆ. ಹಾಗೆ ಮುಂದಕ್ಕೆ ಕೊಡಿಯ ಕೊಕ್ಕಡ ಇವರು ಮಾತಾಡಿದ್ದಾರೆ. ಮುಂದಕ್ಕೆ KRS ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ವೇಣುಗೋಪಾಲ್ ರವರು ಮಾತಾಡ್ತಾ ಇದ್ದಾರೆ. ಬಡಪಾಯಿಯ ಮನೆ ಕೆಡವೆ ಅವರನ್ನು ಬೀದಿಗೆ ತಂದಂತ ತಹಶೀಲ್ದಾರ್ಗೆ, ಅಯೋಗ್ಯಾಧಿಕಾರಿ ತಹಶೀಲ್ದಾರ್ಗೆ, ಭ್ರಷ್ಟಾಧಿಕಾರಿ ತಹಶೀಲ್ದಾರ್ಗೆ, ಬಡಪಾಯಿಯ ಮನೆ ಕೆಡವೆ ಅವರನ್ನು ಬೀದಿಗೆ ತಂದಂತ ತಹಶೀಲ್ದಾರ್ಗೆ, ಅಯೋಗ್ಯಾಧಿಕಾರಿ ತಹಶೀಲ್ದಾರ್ಗೆ. ಸ್ನೇಹಿತರೆ ನಮಸ್ಕಾರ. ಹೆಸರು ವೇಣುಗೋಪಾಲ್ ಅಂತ. ಇದೇ ತಿಂಗಳ 13ನೇ ತಾರೀಕು ಕಾಪಿನ ಬಾಗಿಲು ಕೊಕ್ಕಡಿ ಗ್ರಾಮ ಕಡಬ ತಾಲೂಕು ಸೇರ್ಪಟ್ಟಿದ್ದೆ.
ಅಲ್ಲಿ ಬೆಳಗ್ಗೆ ಮುಂಜಾನೆ 7 ಗಂಟೆಗೆ ತಹಶೀಲ್ದಾರು, JE, ಕೊಕ್ಕಡಿ ಗ್ರಾಮ ಪಂಚಾಯಿತಿಯ BA ಅವ್ರದ್ದು ಒಂದಷ್ಟು ಸಮೂಹದಲ್ಲಿ ತಂಡ ಅವರಿಗೆ ಬಂದೋಬಸ್ತಾಗಿ ಉಪ್ಪಿನಂಗಡಿ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಜನ ಹೋಗಿದ್ರು. ಹೋಗಿ ಯಾವುದೇ ನೋಟಿಸ್ ಜಾರಿ ಮಾಡದೆ ರೇಣುಕಂಬ ಇರುವ ಅವರೊಂದು ರೇಣುಕಂಬ ಮತ್ತು ವಿಶ್ವನಾಥ್ ಎನ್ನುವ ಹೆಸರನ್ನು ಕೊಟ್ಟು ರಾಧಮ್ಮ ಮತ್ತು ಮುತ್ತುಸ್ವಾಮಿ ಮನೆಯನ್ನು ಕೆಡವಿದ್ದಾರೆ. 13 ವರ್ಷಗಳಿಂದ ಅವರು ಸರಿಸುಮಾರು ಒಂದು ಸಣ್ಣ ಗುಡಿಸ್ಲು ಹಾಕೊಂಡು ಜೀವನ ಮಾಡ್ತಿದ್ರು. ಮಳೆ ಜಾಸ್ತಿ ಆದಾಗ ಅಲ್ಲಿ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಬಹುತೇಕ ನಮ್ಮದು ಕರಾವಳಿ ಭಾಗ, ಹೆಚ್ಚಿನ ಅಂಶ ಇಲ್ಲಿ ಮಳೆ ಜಾಸ್ತಿ ಇರುತ್ತೆ. ಹಂಗಾಗಿ ಒಂದು 10 ಲಕ್ಷ ರೂಪಾಯಿ ಸಾಲ ಸೂಲಿ ಮಾಡಿಕೊಂಡು ಚಿನ್ನ ಇಟ್ಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಸಣ್ಣ ಅಂಗಡಿ ಇಟ್ಕೊಂಡು ಅದ್ರಲ್ಲಿ ಬರೋಂಥ ಆದಾಯದಲ್ಲಿ ಒಂದು ಸಣ್ಣ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾವನೋ ಒಬ್ಬ ಅಶೋಕಾಚಾರಿ, ಯಾವನೋ ಒಬ್ಬ ಮಾಹಿತಿಯಲ್ಲಿ ಒಂದು ಅರ್ಜಿ ಕೊಟ್ಟ, ಸರ್ಕಾರಿ ಜಾಗ ಒತ್ತುವರಿಯಾಗಿದೆ ಅಂತೇಳಿ ನಮ್ಮ ತಹಶೀಲ್ದಾರು ಇಡೀ ತಾಲೂಕಿಗೆ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಅವರಿಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಾದಂಥ ಒಂದು ತಹಶೀಲ್ದಾರೇ ಹೋಗ್ಬಿಟ್ಟಲ್ಲಿ ಏಕಾಏಕಿಯಾಗಿ ಅವನು ಹೊರಗಡೆ ಹಾಕಿ ಅವರು ಊಟ ಟೈಮ್ 7 ಗಂಟೆ 8 ಗಂಟೆ ಕೆಲ್ಸಕ್ಕೆ ಹೋಗೋ ಸಮಯದಲ್ಲಿ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಏರ್ಪಾಟಲ್ಲಿದ್ದರೆ ಇದ್ದಕ್ಕಿದ್ದಾಗೆ ಹೋಗಿ ಒಂದಷ್ಟು ಮಹಿಳಾ ಪೊಲೀಸ್ನವ್ರು ಹೋಗಿ ಅವರನ್ನು ಹೊರಗಡೆ ಹಾಕಿ ಅವ್ರು ಎಷ್ಟು ಕೇಳ್ಕೊಂಡ್ರು ಕೂಡ ಕೂಗಾಡ್ಕೊಂಡು ಕೂಡ ನಮ್ಗೆ ಒಂದು ಅರ್ಧ ಗಂಟೆ 1 ಗಂಟೆ ಕಾಲಾವಕಾಶ ಕೊಡಿ, ಆ ಮನೆ ಶೀಟ್ ತೆಗಿತೀವಿ, ಕಂಬಿ ತೆಗಿತೀವಿ, ನಮ್ಗೆ ಅವಕಾಶ ಮಾಡ್ಕೊಂಡ್ರು ಕೂಡ ಯಾವುದೇ ಒಂದು ಕರುಣೆ ಇಲ್ಲದೆ, ಒಂದು ಮಾನವೀಯತೆ ಇಲ್ಲದೆ ಏಕಾಏಕಿಯಾಗಿ ಅವ್ರನ್ನ ಮನೆ ಡೆಮೊಲೇಷನ್ ಮಾಡಿ ಹೊರಗಡೆ ಹಾಕಿದ್ದಾರೆ. ಆ ಒಂದು ನೋವಿಂದ ಇನ್ನೂ ಕೂಡ ಆ ವ್ಯಕ್ತಿ ಪಾಪ ಚೇತರಿಸ್ಕೊಂಡಿಲ್ಲ. ನಾನು ಕಷ್ಟಪಟ್ಟು ಒಂದು ಮನೆ ಮಾಡ್ಕೋಬೇಕು, ನನ್ನ ಕನಸು ಅನ್ನೋದು ಪಾಪ ಅವರು ನಿರ್ಮಾಣ ಮಾಡ್ಕೊಂಡಿದ್ರೆ ಕೇವಲ ಒಂದು ನಿಮಿಷದಲ್ಲೇ ಅವ್ರನ್ನ ಧ್ವಂಸ ಮಾಡ್ಕೊಂಡಿದ್ದಾರೆ. ಅದು ನ್ಯಾಯ ಕೊಡೋದು ಬೇಡವಾ? ಇಷ್ಟು ಜನ ಬಂದು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. AC ರೂಮಲ್ಲಿ ಟ್ಯಾಂಕರ್ ಕುತ್ಕೊಂಡು ನಗಾಡ್ಕೊಂಡು ಆರಾಮಾಗಿ ಇರ್ತಾರೆ ವ್ಯಕ್ತಿಯಲ್ಲಿ. ಅವರಿಗೆ ಬಂದೋಬಸ್ತಾಗಿ ನಾವು ಪೊಲೀಸ್ ಇಲಾಖೆಯವರು, ಅವ್ರಿಗೇನು ಗೊತ್ತಿದೆ? ಈಗ ನಮಗೂ ಬಂದೋಬಸ್ತ್ ನಮಗೂ ಕೊಡ್ತಾರೆ, ಅವರ ಕೆಲಸವೇ ಅದು ಪಾಪ ಅಲ್ವಾ? ಇಲ್ಲಿ ತನಕ ಇಷ್ಟು ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರಿಗೆ ಬಂದು ಒಂದು ಭರವಸೆ ಕೊಡೋಣ, ಹೋಗ್ಲಿ, ಏನೋ ಗೊತ್ತಿಲ್ಲದೇನೋ ತಪ್ಪಾಗಿರುತ್ತೆ, ಅದನ್ನ ಸರಿಪಡಿಸ್ಕೊಂತೀವಿ ಅಂತ ಆ ವ್ಯಕ್ತಿ ಹೇಳಿದಾರ. ಕಿಟಕಿಯಲ್ಲಿ ನೋಡ್ತಾ ಇದ್ದಾರೆ ಅಸಿಸ್ಟೆಂಟ್ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ. ಇಲ್ಲಿಂದ ಇಷ್ಟು ದೊಡ್ಡ ಕಲ್ ತಗೊಂಡು ಹೆಸರು ಕೂಡ ಹೋಗೋದಿಲ್ಲ ವ್ಯಕ್ತಿಗೆ, ಅಷ್ಟು ದೂರ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಪಾಪ. ಅದಕ್ಕಾಗಿ ನಮ್ಮ ಪೊಲೀಸ್ನವರು ಒಂದಷ್ಟು ಬಂದೋಬಸ್ತ್ ಕುತ್ಕೊಂಡಿದ್ದಾರೆ. ನಾವು ಸಾರ್ವಜನಿಕರ ಆಸ್ತಿ ನಷ್ಟ ಮಾಡಕ್ಕೆ ಬಂದಿಲ್ಲ, ಇವರಿಗೆ ಶಾಂತಿಯುತವಾಗಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಒಂದು ನ್ಯಾಯಯುತವಾಗಿ ಪಡ್ಕೋಬೇಕು ಅಂತ ಬಂದಿದ್ದೀವಿ. ಇಲ್ಲಿ ತನಕ ಒಬ್ಬ AC ಇರ್ಬೋದು, ಯಾರಾದರೂ ಆಗಲಿ, ಇಷ್ಟು ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದೀವಿ. ಆ ವ್ಯಕ್ತಿಗೆ ಬಿಸಿಲು ಜಾಸ್ತಿಯಾಗಿ ಪಾಪ ಕೆಳಗಡೆ ಬಿದ್ದಿದ್ದಾರೆ. ಯಾರಾದರೂ ಒಬ್ರು ಬಂದ್ರೆ ಈಗ ಹೊರಗಡೆ ಯಾರು ಕೂಡ ಇಲ್ಲ. ಮೊದಲನೇದಾಗಿ ನಮ್ಮ ಶಾಸಕರು ಫಸ್ಟ್ ಆಫ್ ಆಲ್ ನಮಗೆ ಈ ರೀತಿ ಪ್ರತಿಭಟನೆ ಮಾಡಕ್ಕೆ ಅವಕಾಶನೇ ಕೊಡಬಾರ್ದು. ಅವರು ನಮ್ಮ ಕ್ಷೇತ್ರದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಅದು ನನ್ನ ಒಂದು ಅವಮಾನ. ನನ್ನ ಮತದಾರರು ಕಷ್ಟಪಡ್ತಿದ್ದಾರೆ, ಪ್ರತಿಭಟನೆ ಮಾಡಲೇಬಾರ್ದು, ನನಗೆ ಅವಮಾನ, ನಾನು ಬಂದು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಏನೂ ಇಲ್ಲ. ಓಟಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಉಟ್ಕೊಂಡ್ ಬರ್ತಾರೆ, ಕಾಲು ಹಿಡಿತಾರೆ, ಕೈ ಹಿಡಿತಾರೆ, ಭಿಕ್ಷೆ ಬೇಡ್ದಂಗೆ ಬೇಡ್ತಾರೆ. ಓಟ್ ಹಾಕಿದ್ರೆ ಮಾತ್ರ ಮುಗೀತು ಅಷ್ಟೇ. 5 ವರ್ಷದ ತನಕ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಒಬ್ರು ಕೂಡ ತಲೆ ಹಾಕೊಳ್ಳೋದಿಲ್ಲ. ಯಾವುದೇ ಅಧಿಕಾರಿ ಇರ್ಬೋದು, ಯಾವುದೇ ಜನಪ್ರತಿನಿಧಿ ಇರ್ಬೋದು. ಈಗ ಶಾಸಕರ ಭವನದಲ್ಲಿ ಹೋಗಿ ಘನತೆ, ಗೌರವ, ಪ್ರತಿಷ್ಠೆಯಿಂದ ಆರಾಮಾಗಿದ್ದಾರೆ ಅಂತಂದ್ರೆ ನಮ್ಮಂತವ್ರು ಕೊಟ್ಟಿರೋ ಭಿಕ್ಷೆ ಇದು. ಸಮಾಜದಲ್ಲಿ ಒಂದು MLA ಅನ್ನೋ ಗೌರವ ಇದೆ ಅಂತಂದ್ರೆ ಅಷ್ಟು ಪರಿಜ್ಞಾನ ಇಲ್ವಾ ಅವ್ರಿಗೆ? ಲಕ್ಷಾಂಗಟ್ಟಲೆ ಸಂಬಳ ತಗೊಂತ ಇದ್ದೀರಾ, ಪುಕ್ಸಟ್ಟೆ ನಿಮ್ಗೆ ಕಾರ್ ಕೊಡ್ತಾ ಇದ್ದಾರೆ, ಕ್ವಾರ್ಟರ್ಸ್ ಕೊಡ್ತಾ ಇದ್ದಾರೆ, ನಿಮಗೆ ಬಂದೋಬಸ್ತಾಗಿ ಒಂದಷ್ಟು ಗಾರ್ಡನ್ ಕೊಡ್ತಾರೆ. ಏನಕ್ಕೆ? ಆರಾಮಾಗಿ ಜಾರಿ ಮಾಡಿ ಅಂತನಾ? ಎಷ್ಟೋ ಸಮಸ್ಯೆಗಳು ರಾಶಿಗಟ್ಟಲೆ ಇದೆ ನಮ್ಮ ತಾಲೂಕಲ್ಲಿ. ಒಂದು ಕಡೆ ಕೂಡ ಅವರು ಯಾವುದಕ್ಕೂ ಕೂಡ ಗಮನ ಹರಿಸ್ತಾ ಇಲ್ಲ. ಸೊ ಇದ್ರ ಸಲುವಾಗಿ ನಾವು ಒಂದಷ್ಟು ಪ್ರತಿಭಟನೆ ಮಾಡಬೇಕು ಅಂತ ಬಂದರೂ ಕೂಡ ಬ್ಯಾರಿಕೇಡ್ ಹಾಕೊಂಡು ನಮ್ಮನ್ನು ಹೊರಗಡೆ ಕೂರಿಸಿದ್ದಾರೆ, ಅಥವಾ ನಿಲ್ಲಿಸಿದ್ದಾರೆ. ಯಾವುದೋ ಒಂದು ನೀರಿನ ವ್ಯವಸ್ಥೆ ಏನೂ ಕೂಡ ಇಲ್ಲ. ದಯವಿಟ್ಟು ಈ ಥರ ನಮ್ಮ ಒಂದು ಕ್ಷೇತ್ರದಲ್ಲಿ ನಡೀಬಾರ್ದು ಅಂತೇಳಿ ಶಾಸಕರು ಕೂಡ ಬಂದು ನಮಗೆ ಭರವಸೆ ಕೊಟ್ಟಿಲ್ಲ. ನಮಗೆ ನ್ಯಾಯ ಸಿಗೋ ತನಕ ನಾವು ಪ್ರತಿಭಟನೆ ನಿಲ್ಲಿಸೋದಿಲ್ಲ, ಏನಾಗುತ್ತೋ ಆಗಲಿ. ಧನ್ಯವಾದ. ಧನ್ಯವಾದಗಳು ವೇಣುಗೋಪಾಲ್ರವರೇ. ಮುಂದಕ್ಕೆ ನಮ್ಮ ದಲಿತ CPM ನಾಯಕರಾದ BM ಭಟ್ರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ತಾರೆ. ಆತ್ಮೀಯ ನಾಗರಿಕ ಪ್ರಜ್ಞಾವಂತ ನ್ಯಾಯಪ್ರಿಯ ಬಂಧುಗಳೇ ಹಾಗೂ ಬೇರೆ ಬೇರೆ ಸಂಘಟನೆಗಳ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರೇ, ನಮೀಗ ಅಲ್ಲ ಅವರಿಗೆ ಗೊತ್ತಿಲ್ಲ, ರಕ್ಷಣೆ ಕೊಡ್ಲಿಕ್ಕೆ ಬಂದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ನಮಗೆಂದು ಗ್ರಹಿಸ್ತೇವೆ. ಯಾಕಂದ್ರೆ ಹೋರಾಟಗಾರರಿಗೆ ಯಾವಾಗ ರಕ್ಷಣೆ ಕೊಡಬೇಕಾದ್ರೆ ಪೊಲೀಸರ ಕರ್ತವ್ಯ, ರಕ್ಷಣೆ ಕೊಡ್ಲಿಕ್ಕೆ ಬಂದದ್ದು ಅಂತ ಗ್ರಹಿಸ್ತೇನೆ. ಆಮೇಲೆ ತಹಶೀಲ್ದಾರಾಗಿ ಇರ್ಲಿಕ್ಕೆ ಯೋಗ್ಯರಿಲ್ಲದಂತಹ ಒಬ್ಬ ಕ್ರಿಮಿನಲ್ ಆರೋಪಿ ಆಗಿರುವಂತಹ ತಹಶೀಲ್ದಾರ್ ಅವರೇ,
ಹಾಗೆ ನಮ್ಮ ಹಿರಿಯರಾದಂತಹ ನಮ್ಮ ಮುತ್ತುಸ್ವಾಮಿ ಅವರಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ರಾಧಮ್ಮ ಅವರಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದಿಸುತ್ತಾ, ನನಗೆ ಈ ಸಂದರ್ಭದಲ್ಲಿ ಜನರಿಗೆ ಮಾತ್ರ ಅಲ್ಲ, ಪೊಲೀಸ್ ಇಲಾಖೆಗೆ ಗೊತ್ತಾಗಬೇಕು, ಯಾರಿಗೂ ಗೊತ್ತಿಲ್ಲ. ಈ ಕತ್ತಲೆಯಲ್ಲಿ ಕೂತುಗೊಳಿಸಿಕೊಂಡು ವ್ಯವಹಾರ ಮಾಡಿ ಅಂತೇಳಿ ನಾವು ಸಂವಿಧಾನ ಸ್ಥಾಪನೆ ಮಾಡಿದ್ದಲ್ಲ. ಇದು ಸಂವಿಧಾನ ಘೋಷಣೆ ದಿನ ಬರ್ತಾ ಈಗ 26ನೇ ನವೆಂಬರ್ 26 ಬರ್ತದೆ ಈಗ ಹದ್ಯದಲ್ಲಿ. ಅಂದ್ರೆ ಇವತ್ತು ಬಾಬಾ ಸಾಹೇಬರ ಒಂದು ಸಂವಿಧಾನ ಶಿಲ್ಪಿ ಅಂತ ಇದೆ. ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿ ಎಂದು ಹೆಸರಿರುವ ಸಮಯದಲ್ಲಿ ಈ ತಹಶೀಲ್ದಾರ್ ದಲಿತರನ್ನೇ ತೊಳಿತಾ ಇದ್ದಾರೆ. ನಾನು ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಮುಖಂಡ ಅಂತ ಸಣ್ಣ ಮಾಡೋದಲ್ಲ, ಅವರು ಇಡೀ ವಿಶ್ವ ನಾಯಕರಾಗಿದ್ದಾರೆ. ಅವರು ಭಾರತದ ಸಂವಿಧಾನ ಶಿಲ್ಪಿ ಅವರು. ಆದ್ರೆ ಯಾವ ರೀತಿಯಲ್ಲಿ ನಮ್ಮ ದೇಶ ಅವರಿಗೆ ಗೌರವ ಕೊಟ್ಟಿದೆ ಅಂತ ಹೇಳೋದೊಂದು ಪರಿಜ್ಞಾನ ಇಲ್ಲದಂತ, ಇವರಿಗೆ ಈ ಸ್ಥಾನ ಕೊಟ್ಟದಂತ ಒಂದು ಆ ಸಂವಿಧಾನವನ್ನು ತುಳಿತಾ ಇದ್ದಾರೆ, ಎಡಕಾಲಲ್ಲಿ ಒದ್ದಾಗ್ತಿದ್ದಾರೆ ಅಂತೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ. ಅವರು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ, ನಾಚಿಕೆ ಆಗಬೇಕು. ಇದನ್ನು ಕೂಡ ಪೊಲೀಸ್ ಇಲಾಖೆ ನೋಡ್ಬೇಕು. ಪತ್ರಿಕಾ ಪ್ರಕಟಣೆಯನ್ನು ಎಷ್ಟು ಸತ್ಯ ಕೊಟ್ಟಿದ್ದಾರೆ. ನೀವು ಯಾಕೆ ಸುಳ್ಳಿಗೆ ಬೆಂಬಲ ಕೊಡ್ತೀರಿ? ಇದು ಸತ್ಯ ಹೇಳಿದ್ದಾರೆ ತಹಶೀಲ್ದಾರ್, ಯಾರು ತಪ್ಪು ಹೇಳಿಲ್ಲ. ಇನ್ಸ್ಪೆಕ್ಟರ್ ಹೇಳಿದಾರೆ ಗೊತ್ತಾಗ್ತಿಲ್ಲ, ಇದು ಸತ್ಯವೇ ಹೇಳಿದ್ದಾರೆ ಅವರು. ಯಾಕೆ ನಾವು ರೇಣುಕನ ಮನೆ ಅತಿಕ್ರಮಣದ ವಿರುದ್ಧ ಕ್ರಮ ತಗೊಂಡಿದ್ದೇವೆ ಅಂತೇಳಿ ಎಲ್ಲ ಸತ್ಯ ಹೇಳಿದ್ದಾರೆ. ಮತ್ತಿನ್ ಯಾಕೆ ನಮಗೆ ಗೊತ್ತಿಲ್ಲ ರೇಣುಕನ ಬಗ್ಗೆ ಯಾಕೆ ನೀವು ಅಷ್ಟು ಇದು ಗೊತ್ತಿಲ್ಲ. ನಾವು ರೇಣುಕನ ಬಗ್ಗೆ ಬರಲೇ ಇಲ್ಲ. ನಾವು ರೇಣುಕನ ಬಗ್ಗೆ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಬರಲಿಲ್ಲ, ರೇಣುಕನ ಬಗ್ಗೆ ಮನವಿ ಕೊಡ್ಲಿಲ್ಲ, ರೇಣುಕನ ಬಗ್ಗೆ ನ್ಯಾಯ ಕೇಳಿಕೊಂಡು ಬರಲಿಲ್ಲ. ಇದು ತಹಶೀಲ್ದಾರ್ ಹೇಳಿದ್ದು. ನಾವು ನೋಟಿಸ್ ಕೊಟ್ಟಿದ್ರೆ ಎಲ್ಲ ರೇಣುಕನಿಗೆ. ರೇಣುಕನ ಎಲ್ಲಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಶಿವಾಜಿ ಗ್ರಾಮ ಅವರು, ಶಿವಾಜಿ ಗ್ರಾಮದಲ್ಲಿರೋದು ಅಲ್ಲಿಗೆ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು. ಯಾಕಂದ್ರೆ ನಾವು ರೇಣುಕೆ ಕೊಟ್ಟಿದ್ದೇವೆ. ಬೆಳ್ತಂಗಡಿ ತಾಲೂಕು, ಅದು ಕೂಡ ಕಡವ ತಾಲೂಕಲ್ಲ, ಬೆಳ್ತಂಗಡಿ ತಾಲೂಕು ಶಿವಾಜಿ ಗ್ರಾಮದಲ್ಲಿರುವಂತ ರೇಣುಕನವರಿಗೆ ನೋಟಿಸ್ ಕೊಡ್ಲಿಕ್ಕೆ ಇವರಿಗೆ ಸಾಧ್ಯ ಆಗ್ತದೆ. ಅದು ಹೇಗೆ ಹೋದ್ರೆ ಗೊತ್ತಿಲ್ಲ, ಬೆಳ್ತಂಗಡಿ ತಹಶೀಲ್ದಾರಿಗೆ ಗೊತ್ತೇ ಇಲ್ಲ ಅಂತ ವಿಷಯ. ನಾನು ಅಲ್ಲಿ ಕೂಡ ಮಾತಾಡಿದೆ. ಅಂದ್ರೆ ಈ ರೀತಿ ಇರುವಾಗ ಆದ್ರೂ ಇರ್ಲಿ, ಇದೆಲ್ಲ ಸತ್ಯವಾಗಿದೆ. ಅವರು ಶಿವಾಜಿಗೂ ಕೊಟ್ಟಿರ್ಬೋದು, ಎಲ್ಲ ಮಾಡಿರ್ಬೋದು, ಇವರೇ ಡೈರೆಕ್ಟ್ ಕೊಟ್ಟಿರ್ಬೋದು. ಯಾಕಂದ್ರೆ ಈ ರೀತಿ ಅಕ್ರಮವಾಗಿ ಒಂದು ಮನೆಯನ್ನು ನೆಲಸ ಮಾಡುವವರಿಗೆ ನನಗೆ ಭಯ ಆಗ್ತಾ ಇದೆ. ಈ ತಾಲೂಕು ಆಡಳಿತ ಸೌಧ ಕಟ್ಟಲಿಕ್ಕೆ ನಮ್ಮ ತೆರಿಗೆ ಹಣ ತುಂಬಾ ಖರ್ಚಾಗಿದೆ. ಇವ್ರು ಯಾವಾಗ ಇದನ್ನು JCB ಹೊಡಿತಾರ ಅನ್ನೋದು ಭಯ ಇದೆ. ಯಾಕಂದ್ರೆ ಅವರು ಹೇಳೋದಾರ, ಯಾಕಂದ್ರೆ BM ಭಟ್ರ ಮನೆಯನ್ನು ನಾಶ ಮಾಡ್ಲಿಕ್ಕೆ ಆದೇಶ ಬಂದಿದೆ ಅಂತ ಹೇಳಿಕೊಂಡು BM ಭಟ್ರ ಮನೆಯನ್ನು ಬೇಡ ಇಲ್ಲಿ ಹೇಳಿ ತಾಲೂಕು ಸೌಧವನ್ನೇ ಅವರು ನಾಶ ಮಾಡ್ಯಾರು ಅಂತ ಹೇಳೋದು ಗೊತ್ತಾಗ್ತಾ ಇದೆ. ಇರ್ಲಿ, ಅವರ ಈ ಅಕ್ರಮ ಎಷ್ಟು ಕಾಲ ನಡೀತದೆ ನೋಡುವ. ಒಂದಂತೂ ಸ್ಪಷ್ಟ, ಅವ್ರು ಉಳಿಯುವುದಿಲ್ಲ. ಅವರು ತಹಶೀಲ್ದಾರಿಗೆ ಉಳಿಯುವುದೇ ಇಲ್ಲ. ಇದು ಮಾಧ್ಯಮದವರು ಬರೆದಿಟ್ಟುಕೊಳ್ಳಿ, ಅಲ್ಲಿವರೆಗೆ ನಾವು ಬಿಡುವುದೂ ಇಲ್ಲ. ಇದು ನಮ್ಮ ಚಾಲೆಂಜ್. ಯಾಕಂದ್ರೆ ಇಂಥ ಅಕ್ರಮ ಕೆಲಸಗಳಿಗೆ ಅವಕಾಶ ಇಲ್ಲ. ಒಂದು ವೇಳೆ ಈಗಾಗಲೇ ಈಶ್ವರಿ ಅವರು ಹೇಳಿದಾಗೆ ಅವರಿಗೆ ತಹಶೀಲ್ದಾರಾಗಿ ಇನ್ನೂ ಕೂಡ ಆಸೆ ಇದ್ರೆ, ಗೊತ್ತಿಲ್ಲ ರಿಟೈರ್ಡ್ಗೆ ಹತ್ರ ಆಯ್ತು ಗೊತ್ತಿಲ್ಲ, ನಾವು ನೋಡ್ಲಿಲ್ಲ ಅವರನ್ನು, ಇದ್ರೆ ಅವರೇ ಅವರ ಖರ್ಚಲ್ಲಿ ಮನೆ ಕಟ್ಟಿಕೊಡ್ಬೇಕು. ನಮ್ಮ ಹಣವನ್ನು ನೀವು ಖರ್ಚು ಮಾಡಬಾರ್ದು. ನಿಮಗೆ ಸಂಬಳ ಕೊಡದೆ ಹೆಚ್ಚು ನಾವು. ಯಾರು ನಿಮಗೆ ಸಂಬಳ ಕೊಡೋದು? 60% ಆದಾಯಕ್ಕೆ ಸರ್ಕಾರಕ್ಕೆ ಜನಸಾಮಾನ್ಯರ ಹಣ, ಕೇವಲ 4% ಆದಾಯ ಅತಿ ಶ್ರೀಮಂತರ ಹಣ ಬರುದು. ಮತ್ತೆ ಪರೋಕ್ಷ ತೆರಿಗೆಗಳ ಮೂಲಕ ಉಳಿದ ಹಣ ಬರ್ತದೆ. ಈ ನಮ್ಮ ಹಣವನ್ನು ತಿಂದು ತೇಗುವಂತ ತಹಶೀಲ್ದಾರ್ರೆ, ನಾವು ನಿಮಗೆ ಸಂಬಳ ಕೊಡ್ತಾ ಇದ್ದೇವೆ. ನಮ್ಮ ಕೆಲಸಗಾರರು ನೀವು. ಇಲ್ಲಿ ಪೊಲೀಸ್ ಇಲಾಖೆಯವರು ಅದಕ್ಕೆ ಹೇಳಿದ, ನಮಗೆ ರಕ್ಷಣೆಗೆ ಬಂದದವರು. ನಮ್ಮ ಮನೆಯ ಮಕ್ಕಳು ಕೂಡ ಪೊಲೀಸರೇ, ನಮ್ಮ ಮನೆಯ ಮಕ್ಕಳು ಕೂಡ ಅಧಿಕಾರಿಗಳೇ. ಯಾಕೆ ಬರ್ತಾರೆ? ಇಲ್ಲಿ ದೇಶದ ಸೇವೆ ಮಾಡ್ತಾ ಇದ್ದೆಲ್ಲ ಸೇವೆ ಮಾಡಿ ಕಾಕಿಯ ಒಂದು ಗುರುತು ಏನಂದ್ರೆ ಅದು ಸೇವೆ. ಆ ಸೇವೆಯ ಗುಣವನ್ನು ಉಲ್ಲಂಘಿಸಲಿಕ್ಕೆ ನೀವು ಆದೇಶ ಮಾಡ್ತಾ ಇದ್ದೀರಿ. ನೋಡಿ, ಅವರು ರೇಣು ಯಾಕೆ ಸುಳ್ಳು ಹೇಳ್ತೀರಿ? ಇವರಲ್ಲಿ ನಿಮಗೆ ಸತ್ಯ ಹೇಳಲಿಕ್ಕೆ ಧೈರ್ಯ ಇಲ್ವಾ? ತಹಶೀಲ್ದಾರ್ ಸತ್ಯ ಹೇಳಲಿಕ್ಕೆ ಧೈರ್ಯ ಇಲ್ಲ. ರೇಣುಕನ ಮನೆಯನ್ನು ಧ್ವಂಸ ಮಾಡಿದ್ದನ್ನು ತಪ್ಪು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನನಗೆ ಎಲ್ಲಾ ಪೊಲೀಸ್ ಈಗ SI ಅವರು ಅದೇ ರೀತಿ ಹೇಳಿದ್ರು. SI ಅವರು ನನಗೆ ಫೋನಲ್ಲಿ ಸಿಕ್ಕಿದ್ದಾರೆ. ಆಮೇಲೆ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಹೋಗಿದಾರಂತೆ, ಅವರ ಪೋಸ್ಟಿಗಿಲ್ಲ, ಅವರು ಎಕ್ಸಾಮಿಗೆ ಹೋಗಿದ್ದಾರೆ ಅಂತ ಅವರು ಹೇಳಿದ್ರು. ಆಮೇಲೆ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂದು ಅವರು ಕೂಡ ಅದನ್ನು ಹೇಳಿದ್ರು. ರೇಣುಕನ ಮನೆ ತೆಗೆದಿದ್ದಕ್ಕೆ ನೀವು ವಿರೋಧ ಮಾಡಿದ್ರೆ ಅದು ಕೋರ್ಟ್ ಆದೇಶ ಅಂತ. ಆಮೇಲೆ SB ಅಲ್ಲಿ ಮಾತಾಡಿದ್ದಾರೆ ಈಶ್ವರಿ ಅವರು, SPಗೂ ಹೇಳಿದ್ದದೆ. ಈ ರೀತಿ ಸುಳ್ಳು ಹೇಳುವವರ ಮೇಲೆ ನಾವು ಎಂತ ಹೇಳಬೇಕು? ನೀವೇ ಹೇಳಬೇಕು. ಈಗ ಇದು ಸತ್ಯವ ಸುಳ್ಳ? ರೇಣುಕನ ಮನೆ ಧ್ವಂಸ ಆಗಿದೆ ಅಲ್ಲಿ, ನೀವು ಹೇಳಬೇಕು. ನಮಗೆ ಸಾಕ್ಷಿ ಇದೆ. ಅದು ರಾಧಮ್ಮನ ಮನೆ ತೆರಿಗೆ ಇದು ವಿದ್ಯುತ್ ತೆರಿಗೆ ಇದೆ. 2015 ಮನೆ ತೆರಿಗೆ ಸಿಗುದಿಲ್ಲ ಸರ್ಕಾರಿ ಭೂಮಿಗೆ. ಅದು ಎಲ್ರಿಗೂ ಗೊತ್ತಿಲ್ಲ. ಅದು ಯಾರೇ ಮನೆ ಕಟ್ಟಲಿ ಮನೆ ತೆರಿಗೆ ಇಲ್ಲ. ಆದ್ರೆ ವಿದ್ಯುತ್ ಇದೆ, ಕರೆಂಟ್ ಬಿಲ್ ಬರ್ತಾ ಇದೆ ಅದೇ ಮನೆಗೆ. ನನ್ನಲ್ಲಿ ರೆಕಾರ್ಡ್ ಇದೆ. AE ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ರಂತೆ ತಹಶೀಲ್ದಾರ್, ಇದು ಅವ್ರದ್ದು ಮನೆ ಅಲ್ಲ, ಇದು ರಾಧಮ್ಮನವರ ಮನೆಯಲ್ಲಿ ನಾವು ಬಿಲ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರಂತೆ. ಅದಕ್ಕೆ ತಹಶೀಲ್ದಾರ್ ನಾನು ಹೇಳ್ತಿರೋದು, ಇನ್ನು ಬೆರಳು ತೋರಿಸಿ ಹೇಳಿದ್ದಾರೆ, ಈ ಮನೆಯನ್ನೇ
ಕನೆಕ್ಷನ್ ತೆಗೀರಿ ಅಂತ ಹೇಳಿ. ಇಂಥ ಅಹಂಕಾರ ಇದ್ರೆ ಇವ ತಹಸೀಲ್ದಾರ್ ಇವ ತಹಸೀಲ್ದಾರ್ ಇಂಥ ಕ್ರಿಮಿನಲ್ ಆರೋಪಿಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ವಾ? ಅವ ಕ್ರಿಮಿನಲ್ ಅವ. ಈ ರೀತಿಯಲ್ಲಿ ಈ ಮನೆ ನನ್ನಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೇನೆ, ಈ ಮನೆಯನ್ನು ತೆಗಿರಿ, ಮತ್ತೆ ರೇಣುಗೆ ಹೋಯ್ತು ಈ ಮನೆಯನ್ನು ತೆಗಿರಿ ಅಂತೇಳಿ. ಇಲ್ಲಿ ಹೇಳ್ತಾರೆ ರೇಣುಕಮ್ಮಯ್ಯಗೆ ನಾವು ಆದೇಶ ಬಂದಿದೆ ಅಂತೇಳಿ. ನಾನು ಅವ್ರಿಗೆ ಗೌರವ ಕೊಡ್ತಿದ್ದೆ, ತಪ್ಪು ಕೆಲಸ ಮಾಡಿದವ್ರಿಗೆ ಯಾವ ಗೌರವ ಕೊಡ್ತಿಲ್ಲ. ಪೊಲೀಸ್ ಭಾಷೆ ಗೊತ್ತಿದ್ದಲ್ಲ, ನನ್ನನ್ನು ಅರೆಸ್ಟ್ ಮಾಡಿ ತಪ್ಪು ಮಾಡಿದ್ರೆ ನೀವು ಎಂತ ಹೊಡಿತೀರಿ? ಅದು ಭಾಷೆ ಈಗ ಹೇಳ್ಬೇಡಲ್ಲ, ಅಲ್ಲಿ ರೆಕಾರ್ಡ್ ಮಾಡ್ತಿರ್ತಾರೆ. ಆ ರೀತಿ ಯಾಕೆ ಹೇಳಿ? ಆ ರೀತಿ ಭಾಷೆಯಲ್ಲಿ ಹೇಳಿದ್ರೆ ಮತ್ತೆ ಅರ್ಥ ಆಗುದು ಇವರಿಗೆ. ಈ ಜನಕ್ಕೆ ಮತ್ತೆ ಎಂತ ಯಾವ ಭಾಷೆಯಲ್ಲಿ ಹೇಳಬೇಕು? ಅಪರಾಧಿ ತಾನೆ, ಕ್ರಿಮಿನಲ್ ಅಪರಾಧಿ ತಾನೆ. ಈಗ ಕ್ರಿಮಿನಲ್ ಪ್ರಕರಣದ ಒಂದು ಆರೋಪಿ ತಹಸೀಲ್ದಾರ್ ಚೇಂಬರ್ ಅಲ್ಲಿ ಕೂತಿದ್ದಾರೆ ಅಂತಾಗಿದೆ. ಇದು ನಮ್ಮ ದುರ್ದವ್ಯ ಮಾತ್ರ ಅಲ್ಲ, ಇಲ್ಲಿ ಅವರು ಕೊಟ್ಟಂತ ದಾಖಲೆಗಳು ಕೂಡ ಅಷ್ಟೇ. ನೋಟಿಸ್ ಕೊಟ್ಟದ್ದು ಕೂಡ ದಾಖಲೆ ಕೊಟ್ಟಿದ್ದಾರೆ. ಎಂತಂದ್ರೆ ನಾವು ಈ ರೀತಿಯಲ್ಲಿ ಈಗ ಇರ್ಲಿ, ಈಗ ನಾನು ಹೇಳುವಂಥದ್ದು ಇಲ್ಲಿ ನೋಡಿ, ಈಗ ಮಾತ್ರ ಅಲ್ಲ, ಈಗ ಯಾರು ನಮಗೆ ಗೊತ್ತಿಲ್ಲ, ನಮಗೆ ಪ್ರತಿಭಟನೆಗೆ ನಮಗೆ ಅವರು ಆಕ್ಷೇಪ ಮಾಡಲಿಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇಂಥ ಗೂಂಡಗಳನ್ನು ಕೂಡ ಕಳಿಸ್ತಾ ಇದ್ದಾರೆ ಅಂತ ಲೆಕ್ಕ. ಈಗ ಇರ್ಲಿ, ನಮಗೆ ಇರುವಂತದ್ದು ಈ ಕಡೆ ಬಾ. ಯಾರು ನೀನ್? ಏನ್ ಯಾರು? ಒಂದ್ ನಿಮಿಷ. ಏನ್ ಯಾರಪ್ಪ? ಈಗ ಇರ್ಲಿ ನೋಡಿ, ಒಂದು ವಿಷಯ ಹೇಳ್ತೀನಿ ಇಲ್ಲಿ, ಒಂದು ವಿಷಯ ಹೇಳ್ತೀನಿ. ಒಂದು ವಿಷಯ ಇರ್ಲಿ, ಇಲ್ಲಿ ಕೇಳಿ. ನನಗೆ ವರ್ಷ 65, ಏನಿದ್ರು ಕೂಡ ತಹಸೀಲ್ದಾರ್ 40 ಕಳೆದಿರ್ಬೋದು, ಆಯ್ತಲ್ಲ. ಈ ತಹಸೀಲ್ದಾರ್ ನನ್ನ ಪ್ರಾಯದಿಂದ 20 ವರ್ಷ ಸಣ್ಣವನು ಇರ್ಬೇಕು. ಈಗಿರುವ ನಾನು ಏಕವಚನ ಮಾತಾಡಬಾರ್ದು ಅಂತ ಹೇಳುವುದೇ ತಪ್ಪು. ಒಂದು, ಯಾಕಂದ್ರೆ ತಹಸೀಲ್ದಾರರು ನನ್ನ ಪ್ರಾಯದಕ್ಕಿಂತ ಸಣ್ಣ ಪ್ರಾಯದವರು, ಆಯ್ತಲ್ಲ. ಅದಿರ್ಲಿ, ನಾನು ಆ ಒಂದು ಸಂದರ್ಭದಲ್ಲಿ ಈಗ ಇಲ್ಲಿ ನಾವು ಕೊಟ್ಟ ಅರ್ಜಿಗೆ ತಹಸೀಲ್ದಾರ್ ಒಂದು ಲೆಟರ್ ಕೊಟ್ಟಿದ್ದಾರೆ. ನಾವು ಸ್ಪಷ್ಟವಾಗಿ ಕನ್ನಡದಲ್ಲಿ ಟೈಪ್ ಮಾಡಿ ಕೊಟ್ಟಿದ್ದೇವೆ. ರಾಧಮ್ಮನ ಮನೆಯ ಅಕ್ರಮವಾಗಿ ಧ್ವಂಸ ಮಾಡಿದ್ದಾರೆ, ರಾಧಮ್ಮನ ಮನೆಯನ್ನು ತೆರವು ಮಾಡಿದ ತಪ್ಪು, ಅದಕ್ಕೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ. ಅವಾಗ ಪೊಲೀಸ್ ಇಲಾಖೆ ಕೊಡ್ತಾರಂತೆ. ಇವರು ರೇಣು ಅಂದ್ರೆ ಕನ್ನಡ ಓದ್ಲಿಕ್ಕೆ ಬಾರದಂತ ವ್ಯಕ್ತಿ ಇವರು. ಈ ಜನ, ಈ ವ್ಯಕ್ತಿಗೆ ಕನ್ನಡ ಓದ್ಲಿಕ್ಕೆ ಬರುದಿಲ್ಲ. ಕನ್ನಡ ಓದ್ಲಿಕ್ಕೆ ಬಾರದಂತ ವ್ಯಕ್ತಿ ಮೇಲೆ ವ್ಯಕ್ತಿಯನ್ನು ತಹಸೀಲ್ದಾರ್ ಬಿಟ್ಟಲ್ಲಿ ಕೂತ್ಕೊಂಡು ಇಲ್ಲಿ ಜನ ಕಳಿಸ್ತಾರೆ, ಆಯ್ತಲ್ಲ. ಎಂತದು ಅದು ಮಾತಾಡಬಾರ್ದು, ಹಾಗೆ ಮಾತಾಡಬಾರ್ದು, ಹೀಗೆ ಮಾತಾಡಬಾರ್ದು ಅಂತ ಹೇಳುವಂತ ರೀತಿಯಲ್ಲಿ ಕಳಿಸ್ತಾ ಇದ್ದಾರೆ. ಇರ್ಲಿ, ಅದು ಏನ್ ಬೇಕಾದ್ರೆ ಮಾಡ್ಲಿ. ನಾನು ಹೇಳುವಂಥದ್ದು ನಮಗೆ ಬೇಕಾದ ಇಷ್ಟೇ. ಈ ರೀತಿ ಇವತ್ತು ಆ ಕೋರ್ಟಿನ ವಿಷಯ, ರೇಣುಕನ ಮೇಲೆ ಕೇಸ್ ಇದೆ ಅಂತೆ. ಸರಿ, ರೇಣುಕನ ಮೇಲೆ ಕ್ರಮ ತೆಕ್ಕೊಳ್ಳಿ, ನಾವು ಬೇಡ ಅಂತ ಹೇಳುದೇ ಇಲ್ಲ. ಅದು ನಿಮ್ಮಿಷ್ಟ. ಪೊಲೀಸವರು ಸಹಕಾರ ಕೂಡ ತೆಕ್ಕೊಳ್ಳಿ. ನಾನು ಅಲ್ಲಿ ಉಪ್ಪಿನಂಗಡಿ ಪೊಲೀಸಲ್ಲಿ ಮಾತ್ರ ಅವ್ರಿಗೆ ಗೊತ್ತಿಲ್ಲ, ಪಾಪ ರೇಣುಕನ ಕಳಿಸಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಈ ಸುಳ್ಳುಗಳ ಮೂಲಕ ಆ ಸುಳ್ಳು ಹೇಳೋ ವ್ಯಕ್ತಿಯನ್ನು ಏಕವಚನಲ್ಲಿ ಕೊಯ್ಯಬಾರ್ದಂತೆ. ನಮ್ಮ ದರೋಡೆಗೌರರು ಇರ್ತಾರೆ, ಲೂಟಿಗೌರರು ಇರ್ತಾರೆ, ಅದರಲ್ಲಿ ವೀರಪ್ಪನ ಇರ್ತಾರೆ, ಅವರಿಗೆಲ್ಲ ಗೌರವ ಕೊಟ್ಟು ಮಾತಾಡಬೇಕು. ಗೌರವ ಕೊಟ್ಟು, ನಾನು ಹಾಗೆ ಮಾತಾಡುದು. ಯಾಕೆ ಎಲ್ಲರನ್ನು ರಾಜಕಾರಣಿಗಳನ್ನು ಗೌರವ ಕೊಟ್ಟು ಮಾತಾಡಬೇಕು. ಅವ್ರು ಕಲ್ರು, ಅದರಿಂದ ಗೌರವ ಕೊಟ್ಟೆ ಮಾತಾಡುವ. ಒಬ್ಬರನ್ನು ಮಾತ್ರ ಏಕವಚನ ಮಾತಾಡಿ ಪ್ರಯೋಜನ ಇಲ್ಲ. ಎಲ್ಲರೂ ಕೂಡ ಕಲ್ರಿ ಆದ ಕಾರಣ ಕೋರ್ಟಿಗೆ ಹೋಗಿದ್ದಾರೆ. ಯಾರು ಕೋರ್ಟಿಗೆ ಹೋದ್ದು? ಇವರು ನಮ್ಮ ಬೆಳ್ತಂಗಡಿಯವರು, ಬಳಂಜದವರು, ಅಶೋಕಾಚಾರ್ಯ ಅಂತ ಹೇಳೋರು ಕೋರ್ಟಿಗೆ ಹೋಗಿದ್ದಾರೆ. ಅವ್ರು ಎಲ್ಲಿ ಕೆಲಸ ಇರೋದು ನಮಗೆ ಗೊತ್ತು. ಅದು ಅವರ ಹೆಸರಿಗೆ ಪ್ರಸ್ತಾಪ ಬೇಡ, ಅವರ ಮೇಲೆ ಇಂಥ ಮಹಿಳಾ ದೌರ್ಜನ್ಯ ಎಲ್ಲ ಆಗಿದೆ ಬಿಡಿ. ಆದ್ರೆ ನಾನು ಕೇಳುವಂಥದ್ದು, ಇಲ್ಲಿ ಅಶೋಕಾಚಾರ್ಯ ಅವರಿಗೆ ತಲೆಬಿಸಿ ಆಗಿದೆ. ಇಲ್ಲಿ ಸರ್ಕಾರಿ ಜಮೀನು ಅತಿಕ್ರಮಣ ಆಗಿದೆ ಅಂತೇಳಿ ಕೇಸ್ ಮಾಡಿದಾರಂತೆ. ನನಗೆ ಗೊತ್ತಿಲ್ಲ. ರೇಣುಕಾ ಅಂತ ಹೇಳೋರು ಅತಿಕ್ರಮಣ ಮಾಡಿದ್ದಾರೆ ಅಂತೇಳಿ ಯಾರೋ ಅವರಿಗೆ ಹೇಳಿದಾರಂತೆ. ಅವರು ನೋಡ್ಲಿಕ್ಕೆ ಬರಲಿಲ್ಲ ಅಂತ ಕೇಸ್ ಮಾಡಿದ್ದಾರೆ. 3 ವಾಯ್ದೆ ಆಯ್ತು ಕೇಸ್. ಹೈಕೋರ್ಟಲ್ಲಿ 3 ವಾಯ್ದೆ ಆಗಿದೆ. ಇದುವರೆಗೆ ನೋಟಿಸ್ ಇಶ್ಯೂ ಮಾಡಿದಷ್ಟೇ ವಿನಃ ಯಾವುದೇ ರೀತಿ ಆದೇ ಆಗಲಿಲ್ಲ. ಅರೆ, ತಹಸೀಲ್ದಾರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಗವರ್ಮೆಂಟ್ ವಕೀಲರು, ಅಡ್ವೊಕೇಟ್ ಜನರಲ್ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನಂದ್ರೆ, ಈ ರೀತಿ ಇಲ್ಲಿ ದಾಖಲಾಗಿದೆ, ಪ್ರಕರಣ ದಾಖಲಾಗಿದೆ, ಇದರ ಸತ್ಯಾಂಶ ಎಷ್ಟು, ವರದಿ ಕೊಡಿ ಅಂತ ಅಷ್ಟೇ ಕೇಳಿದ್ದವರು. ಈ ವರದಿ ಕೊಡಿ ಅಂತ ಕೇಳಿದ್ದನ್ನು ಕೂಡ ಇನ್ನು ಇಂಗ್ಲೀಷಲ್ಲಿ ಇದ್ದದ್ದು ಓದ್ಲಿಕ್ಕೆ ಆಗ್ಲಿಲ್ವಾ, ಕನ್ನಡದಲ್ಲಿ ಇದ್ದದ್ದು ಆಗುದಿಲ್ಲ, ಇಂಗ್ಲೀಷಲ್ಲಿ ಇದ್ದನ್ನು ಓದ್ಲಿಕ್ಕೆ ಆಗಲಿಲ್ಲ. ವರದಿ ಕೊಡಿ ಅಂತ ಕೇಳಿದ್ದಾರೆ. ವರದಿ ಕೊಡಬೇಕಾಗಿತ್ತು ಅವರು. ಈ ಪರಿಸ್ಥಿತಿ ಇದೆ ಅಂತ ಹೇಳಿ. ಅವ್ರು ಎಷ್ಟು ಮನೆ ಲೂಟಿ ಮಾಡಿದ್ದಾರೆ, ಎಷ್ಟು ಮರ ಲೂಟಿ ಮಾಡಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ, ಎಲ್ಲ ಅವರು
ವಿವರ ಕೊಡ್ಬೇಕು, ತೀರ್ಮಾನ ಅವರು. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ನಾವು. ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮಾಡಿ ಇವರು ಎಷ್ಟು ಅಪರಾಧಿ ಇವ್ರದ್ದು? ಒಂದು ಸುಳ್ಳು, ನಾನು ರೇಣುಕದ ಮನೆಗೆ ಹೋಗಿದ್ದು ಅಂತೇಳಿ ಒಂದು ಮೆಸ್ಕಾಂ ಅಧಿಕಾರಿಗಳು ಹೇಳ್ತಾರೆ, ನೀವು ಈ ಮನೆಯನ್ನೇ ಕರೆಂಟ್ ಕನೆಕ್ಷನ್ ತೆಗಿ ಅಂತೇಳಿ. ಇಂಥಗಡೆ ಪೊಲೀಸರಲ್ಲಿ ಹೇಳ್ತಾರೆ, ಅವಿನಾಶ್ ಎಸ್ ಐ ಅವರಲ್ಲಿ, ನೋಡಿ ನೀವು ಈ ಮನೆಗೆ ರಕ್ಷಣೆ ಕೊಡಿ ನನಗೆ ಧ್ವಂಸ ಮಾಡ್ಲಿಕ್ಕೆ ಅಂತೇಳಿ. ಪಂಡಿ ಎಲ್ಲ ಸುಳ್ಳು ಸುಳ್ಳು. ಎಸ್ ಐ ಅವರಿಗೆ ಆದೇಶ ಕಾಪಿ ಇಲ್ಲ, ಯಾರಿಗೂ ಕೊಡ್ಲಿಲ್ಲ. ಈಗ ಮೈಕ್ ಪರ್ಮಿಷನ್, ನಮಗೆ ಮೈಕ್ ಪರ್ಮಿಷನ್ ಬೇಕು ಅಂತ ಅಲ್ಲ, ಯಾಕೆ ಕೇಳಿದ್ದು ಗೊತ್ತಾ? 4 ಜನರಿಗೆ ಸತ್ಯ ಗೊತ್ತಾಗ್ಲಿ, ಈ ಊರಿನಲ್ಲಿ ಇನ್ನಷ್ಟು ಅಪರಾಧಗಳಾಗೋದು ಬೇಡ, ಇಂಥ ಅಮಾಯಕರು ಏನೋ ತಪ್ಪು ತಿಳ್ಕೊಂಡು ಏನೋ ಇದಾಗೋದು ಬೇಡ, ಗೊತ್ತಾಗ್ಲಿ 4 ಜನಕ್ಕೆ ಅಂತೇಳಿ. ನಮಗೆ ಮೈಕದ ಪ್ರಶ್ನೆ ಅಗತ್ಯವೇ ಇಲ್ಲ. ಮತ್ತೆ ಸ್ಟ್ರೈಕಿಗೆ, ಪ್ರತಿಭಟನೆಗೆ ನಾವು ಪರ್ಮಿಷನ್ ಇದುವರೆಗೆ, ನಾನು 95 ಇಸ್ವಿಯಲ್ಲಿ ಶುರು ಮಾಡಿದ್ದೇನೆ, ನಾನು ಇದುವರೆಗೆ ಪರ್ಮಿಷನ್ ಪಡೆದವಲ್ಲ. ಯಾಕಂದ್ರೆ ಪ್ರತಿಭಟನೆ ಅಂತ ಎಂಥದ್ದು? ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ಅಂತೇಳಿ ನಾನು ಪರ್ಮಿಷನ್ ಕೊಡ್ತೇನೆ? ಪೊಲೀಸ್ ಇಲಾಖೆಯಲ್ಲಿ ಪ್ರತಿಭಟನೆ ಮಾಡಿ ಅಂತೇಳಿ ಇನ್ಸ್ಪೆಕ್ಟ್ರು ಪರ್ಮಿಷನ್ ಕೊಡ್ಲಿಕ್ಕೆ ಆಗ್ತದೆ? ಯಾವ ಈ ರೀತಿ ಒಂದು ಕ್ರಮ ನನಗೆ ಅರ್ಥ. ತಹಶೀಲ್ದಾರ್ ಇದ್ರು ಪ್ರತಿಭಟನೆ ಮಾಡಲಿಕ್ಕೆ, ತಹಶೀಲ್ದಾರ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಮಗೆ ಪರ್ಮಿಷನ್ ಅಗತ್ಯವೇ ಇಲ್ಲ. ನಮಗೆ ಬೇಕಾದ್ದು ಮೈಕ್ ಪರ್ಮಿಷನ್. ಮೈಕಕ್ಕೆ ಅದರದೇ ಆದ ಕಾನೂನು ಇದೆ, ಆ ಪ್ರಕಾರ ಕೊಡಬೇಕು ಅಂತ ಹೇಳಿ. ಇರ್ಲಿ, ಏನೇ ಇರ್ಲಿ, ನಮ್ಮ ಬೇಡಿಕೆ ಇಷ್ಟೇ. ಒಂದು, ಅವರಿಗೆ ಮನೆ ಕಟ್ಟಿ ಕೊಡಬೇಕು. ಯಾರು? ನಮ್ಮ ದುಡ್ಡು ಆಗಬಾರ್ದು. ತಹಶೀಲ್ದಾರರೇ ಅವರ ಕೈಯಿಂದ, ಅವರ ಸಂಬಳದ ಹಣದಿಂದ ಸರ್ಕಾರ ಕಟ್ಟಿಸಿ ಕೊಡ್ಬೇಕು ಅವರಿಗೆ. ಇನ್ನು ಅವರಿಗೊಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಯಾಕೆ? ಮನೆ ಕಟ್ಟಿದ್ರೆ ಸಾಕ? ಎಲ್ಲ ಹಾಳಾಗಿದೆ, ಎಲ್ಲ ಹಾಳಾಗಿದೆ. ನೋಡಿ ಇದು ಎಂತದಿದು? ಈ ರೀತಿ ಮಾಡ್ತಾರೆ. ನಾಚಿಗೆ ಮಾನ ಮರೆದಿಲ್ಲೋ ತಹಶೀಲ್ದಾರಿಗೆ? ಎಲ್ಲಿದ್ರೆ ಅವರಿಗೆ ಅದು ಏಕವಚನಲ್ಲಿ, ಇದು ಏಕವಚನಲ್ಲಿ ಮಾತಾಡಬೇಡ್ವಾ? ಇದು ಇಂಥ ಕೆಲಸ ಮಾಡುವ ಕ್ರಿಮಿನಲ್ ಅಪರಾಧಿ ಇವನು, ಮಾತಾಡಬಾರ್ದು ಅಂತ ಹೇಳಿದ್ರೆ ಈ ರೀತಿ ಧ್ವಂಸ ಮಾಡಿದಂಥ ಕೆಲಸಗಳಿರುವುದು. ಅದರಿಂದ ನಾನು ಹೇಳುವಂಥದ್ದು, ಅವರ ಮೇಲೆ ಅಟ್ರಾಸಿಟಿ ಆಕ್ಟ್ ಪ್ರಕಾರ, ದಲಿತ ದೌರ್ಜನ್ಯ ಕಾಯ್ದೆ ಅಡಿ ಅಟ್ರಾಸಿಟಿ ಕೇಸ್ ಹಾಕಬೇಕು. ನಾವು ಎಸ್ ಐ ಮಾತಾಡಿದ್ದೇವೆ, ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಅದಕ್ಕೆ ಎಕ್ಲೋಜ್ಮೆಂಟ್ ಕೊಟ್ಟಿದ್ದಾರೆ. ಇದುವರೆಗೆ FIR ಆಗಲಿಲ್ಲ. ಈಗ 15 ದಿವಸ ಕಾಯ್ಬೇಕಲ್ಲ, 15 ದಿವಸಕ್ಕೆ ಅವಕಾಶ ಹೊಸ ಕಾನೂನಲ್ಲಿ ಇರಲಿ. ಮೊದಲೇ 24 ಗಂಟೆ ಒಳಗೆ ಆಗ್ತಿದೆ, ಈಗ 15 ದಿವಸ ಮಾತಾಡುವಾಗಿಲ್ಲ. ಆದ್ರೆ ಈಗಾಗಲೇ ನಾವು SP ಅವರಿಗೆ ಗಮನ ತಂದಿದ್ದೇವೆ. ಇನ್ನು ನಾಡ್ದು SC ST ಮೀಟಿಂಗ್ ಉಂಟು, ಅವತ್ತು ಖಂಡಿತ ದಲಿತ ಮುಖಂಡರೆಲ್ಲ ಹೋಗ್ತಾರೆ. ಈ ತಹಶೀಲ್ದಾರ್ ಮೇಲೆ ಅಟ್ರಾಸಿಟಿ ಕೇಸು ಹಾಕಿ ಸಿದ್ಧ. ಒಂದ್ ವೇಳೆ ಹಾಕ್ಲಿಲ್ಲ ಅಂತಾದ್ರೆ ಅವರೊಟ್ಟಿಗೆ ಇವರೆಲ್ಲ ಅಪರಾಧಿಗಳು ಇರ್ತಾರೆ. ಯಾರು? ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು. ಯಾಕಂದ್ರೆ ಇಷ್ಟು ತಪ್ಪು ಮಾಡಿದ್ದಾರೆ. ಇದು ಸರಿ ಅನ್ಯಾಯ ಅಂತ ಯಾರು ಹೇಳ್ತಾರ? ಅವರಿಗೆ ರೇಣುಕನ ಮನೆ ಆಗಿಲ್ಲ. ಬೇಕಾದ್ರೆ ರೇಣುಕನ ಮನೆ ಪಾತ್ರದ ತೆಗಿರಿ. ನಮಗೆ ಕೋರ್ಟಲ್ಲಿ ಒಂದು ನಿಯಮ ಇದೆ, ಎಂತಂದ್ರೆ ಎಕ್ಸಿಕ್ಯೂಷನ್ ಕೇಸ್ ಆಗ್ತದೆ, ಎಕ್ಸಿಕ್ಯೂಷನ್ ಆಗಿ ಎವಿಕ್ಷನ್ ಆರ್ಡರ್ ಆಗ್ತದೆ. ಆದ್ರೆ ಮನೆಯ ಒಳಗಡೆ ಇರುವಂತ ಅಡಿಗೆ ಸಂಬಂಧಪಟ್ಟ ಪಾತ್ರ ಸಾಮಾನುಗಳು, ಆಮೇಲೆ ಸ್ಟವ್, ಗ್ಯಾಸು, ಸಿಲಿಂಡ್ರು, ಇದನ್ಯಾವುದು ಕೂಡ ನಮ್ಗೆ ತೆಗಿಬಾರದು. ಇದು ಕೋರ್ಟ್ನ ನಿಯಮ, ಇದು ನಮ್ಮ ದೇಶದ ಕಾನೂನು. ಈ ತಹಶೀಲ್ದಾರು ಎಲ್ಲಿದ್ದಾರೋ, ಇದು ಪಾಕಿಸ್ತಾನದವರ ಗೊತ್ತಿಲ್ಲ ನನಗೆ. ಈ ದೇಶದ ಕಾನೂನಿನ ಗಂಧಗಾಳಿ ಗೊತ್ತಿಲ್ಲ. ಈ ಪಾತ್ರನ ಹುಡಿ ಮಾಡಿದ್ದಾರೆ. ಅವರನ್ನು ಪಾಕಿಸ್ತಾನಕ್ಕೆ ಕಳಿಸೋದು ಒಳ್ಳೇದು. ಅವ್ರಿಗೆ ಈ ದೇಶದ ಕಾನೂನು ಗೊತ್ತಿಲ್ಲ ಅವರಿಗೆ. ಈ ರೀತಿಯಲ್ಲಿ ಮಾಡಿದ ಕಾರಣ ಒಂದು ಅಟ್ರಾಸಿಟಿ ಕೇಸ್ ಹಾಕಬೇಕು. ಒಂದು 436 IPC, ನಾನು ಹಿಂದೆ ಕಲ್ತದ್ದು LLB, ಈಗಿನ ಸೆಕ್ಷನ್ ಅಂತ ಗೊತ್ತಿಲ್ಲ, ಪೊಲೀಸರು ಹೇಳಬೇಕು. 436 ಕೇಸ್ ಆಗ್ತದೆ. ಮನೆ ಧ್ವಂಸ ಮಾಡಿದ ಪ್ರಕರಣ. ಯಾವುದಕ್ಕೂ ಕೂಡ ಬೇಲಿಲ್ಲ ಅವರಿಗೆ, ಜಾಮೀನು ಇಲ್ಲ. ಮತ್ತೆ ಅಧಿಕಾರ ದುರುಪಯೋಗ, ಮತ್ತೆ ಕೋರ್ಟ್ ಆದೇಶ ಉಲ್ಲಂಘನೆ. ಕೋರ್ಟ್ ಎಂತ ಹೇಳಿದ್ದು? ನೀವು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದು ಮಾತ್ರ ಹೇಳಿದ್ದು. ನೀವೆಲ್ಲ ಕೆಲಸ ಮಾಡಿ ಸರಿ ಮಾಡಿ ಕೊಡಿ ರಿಪೋರ್ಟ್ ಅಂತ ಹೇಳಿಲ್ಲ. ರಿಪೋರ್ಟ್ ಕೊಡಿ ಅಂತ ಅಡ್ವೊಕೇಟ್ ಜನರಲ್ ಲೆಟರ್ ಕೊಟ್ಟಿದ್ದಾರೆ. ಅಂದ್ರೆ ನ್ಯಾಯಾಲಯ ಅಲ್ಲಿ ಸ್ಪಷ್ಟ ಆದೇಶದಲ್ಲಿ ಬರೆದಿದೆ, ಅದು ಸರಿಯಾದ ವರದಿ ತರಿಸಿ ಅಂತ ಹೇಳಿ ಜಿಲ್ಲಾಧಿಕಾರಿಯಿಂದ ವರದಿ ತರಿಸುವುದು. ಇವರು ಡೈರೆಕ್ಟ್ ಇಲ್ಲಿ ಕಳಿಸಿದ್ದಾರೆ, ತಹಶೀಲ್ದಾರಿಗೆ ಕಳಿಸಿದ್ದಾರೆ. ಇರ್ಲಿ, ಈ ವರದಿ ಕೊಡಬೇಕಾದ ಇವರ ಕರ್ತವ್ಯ, ಅದು ಕೋರ್ಟ್ ಆದೇಶದ ಪಾಲನೆ. ಇದು ಕೋರ್ಟ್ ಆದೇಶ ಉಲ್ಲಂಘನೆ. ನಾನು ಹಿಂದೆ ತಪ್ಪು ಮಾಡಿದ್ರು ನನ್ನ ಹಿಂದಿನ ಕಾಲದವರು, ಯಾರೇ ಇರಲಿ ತಹಶೀಲ್ದಾರ್, ಅವರು ನ್ಯಾಯ ಮಾಡಲಿಲ್ಲ. 10-15 ವರ್ಷದ ಹಿಂದಿನ ಪ್ರಕರಣಗಳದು. ಅದನ್ನು ನಾವು ಇವತ್ತು ಸರಿ ಮಾಡುತ್ತೆ ಅಂತೇಳಿ ಹೊರಟ್ರೆ ಇದಾಗುದಿಲ್ಲ. ಎಷ್ಟು ಕಡೆ ಬೇಕು ನಿಮಗೆ ಸರ್ಕಾರಿ ತಹಶೀಲ್ದಾರ್? ಇವತ್ತು ನನಗೆ ಹೇಳಬೇಕು, ನಾನು ಕರ್ಕೊಂಡು ಹೋಗ್ತೇನೆ. ಎಲ್ಲ ತೆರವುಗೊಳಿಸ್ತಾರೆ ಕಡಬ ತಾಲೂಕಿನಲ್ಲಿ, ಬೇರೆ ಎಲ್ಲಿಗೂ ಅವರನ್ನು ಕಳ್ಕೊಂಡು ಹೋಗುದಿಲ್ಲ. ಕಡಬ ತಾಲೂಕಿನ ಒಳಗಡೆ ಅವರಿಗೆ ವ್ಯಾಪ್ತಿಯ ಕೊಡ್ತೇನೆ. ತಾಕತ್ತು ಇದ್ರೆ ಅವರು ನಿಜವಾಗಿ ಕೂಡ ಪ್ರಾಮಾಣಿಕ ತಹಶೀಲ್ದಾರ್ ಹೌದು ಅಂತಾದ್ರೆ, ಕಾನೂನು ಪ್ರಕಾರ ನಡೆಯುವವರು ಹೌದೇ ಅಂತಾದ್ರೆ, ಏಕವಚನದಲ್ಲಿ ಕರೀಲಿಕ್ಕೆ ಯೋಗ್ಯರಲ್ಲ, ಬಹುವಚನಕ್ಕೆ ಯೋಗ್ಯರು ಅಂತ ಹೇಳಿದ್ರಲ್ಲ ಒಬ್ರು, ಅದಕ್ಕೆ ಯೋಗ್ಯರು ಹೌದೇ ಆದ್ರೆ ತೆರವುಗೊಳಿಸ್ಲಿ, ಎಲ್ಲ ತೆರವುಗೊಳಿಸಿ. ಎಲ್ಲೆಲ್ಲ ಅಕ್ರಮಗಳಾಗಿದೆಯೋ ರೋಡ್ ಸೈಡಲ್ಲಿ ಕೂಡ ತೋರಿಸ್ತೇವೆ. ಕಡಬ ತಾಲೂಕು ಮಾತ್ರ ಸಾಕು. ನನಗೆ ಇಲ್ಲೇನು ಪರಿಚಯ ಇಲ್ಲದವರ ಏರಿಯಲ್ಲ, ನಮ್ಮ ಎಲ್ಲ ಸಂಬಂಧಿಕರು ಇಲ್ಲೇ ಇರೋದು. ಎಲ್ಲೆಲ್ಲ ಆಗಿದೆ ನನಗೆ ಗೊತ್ತುಂಟು. ಅದರಿಂದ ಮಾಡದಿದ್ರೆ ಎಲ್ಲ ಮಾಡಬೇಕು. ಅಲ್ಲಿ TT ಅವರು ಇದ್ದಾರೆ, ಅವರಿಗೆ ಗೊತ್ತುಂಟು. ಅವ್ರಿಗೊಬ್ರು ದಲಿತರು ಅಲ್ಲಿ ಕಲ್ಗುಂಡಿಯಲ್ಲಿ ಆಗಿದೆ ಬೇಕಾದಷ್ಟು. ಎಲ್ಲ ಕಡೆ ಕೂಡ ಈ ರೀತಿಯ ಅಕ್ರಮಗಳಾಗಿದೆ. ಅದನ್ನೆಲ್ಲ ತೆರವುಗೊಳಿಸೋ ಕೆಲಸ ಇವರು ಮಾಡಲಿಲ್ಲ. ಖಾಲಿ ಒಂದು ವೃದ್ಧ ದಂಪತಿಗಳ ಮೇಲೆ ಯಾಕೆ
ನನಗೆ ಕಾಣ್ತಾ ಉಂಟು ಇವ್ರಿಗೆ ತಂದೆ ತಾಯಿ ಇಲ್ವಾ, ತಹಶೀಲ್ದಾರಿಗೆ ತಂದೆ ತಾಯಿ ಉಂಟಾ ಇಲ್ವಾ ಅಂತೇಳೋ ಪ್ರಶ್ನೆ. ತಂದೆ ತಾಯಿ ಇಲ್ಲದೆ ಹುಟ್ಲಿಕ್ಕೆ ಆಗ್ತದಾ? ತಂದೆ ತಾಯಿಗಿದೆ ಅವರಿಗೆ ಒಂದು 40 ವರ್ಷ ಆದರೆ ಖಂಡಿತಪ್ಪ 60 ವರ್ಷ ಮೇಲಿನ ತಂದೆ ತಾಯಿ ಇರ್ಬೋದು ಅವರಿಗೆ. ಈ 60 ವರ್ಷ ಮೇಲಿನ ತಂದೆ ತಾಯಿಯನ್ನು ಈ ರೀತಿ ಬೀದಿ ಬಿಕ್ಕಾರಿಯಾಗಿ ಮಾಡ್ತಾರೆ ಅಂತ ಆದ್ರೆ ಬರೀ ಕಷ್ಟ. ಆದ್ರಿಂದ ಈ ತಂದೆ ತಾಯಿಯವರಿಗೆ ಗೌರವ ಕೊಡಬೇಕು, ನ್ಯಾಯಯುತವಾದ ಪರಿಹಾರ ಕೊಡಬೇಕು, AC ಅವರು ನಮಗೆ ಸರಿಯಾದ ಭರವಸೆ ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇವತ್ತು ತಹಶೀಲ್ದಾರ್ ಇದು AC ಅವರಿಗೆ ಹೇಳಿದ್ದು ನಾನು ಮೀಟಿಂಗಲ್ಲಿ ಇದ್ದೇನೆ ಅಂತ ಹೇಳಿದ್ದೆ, BO ಅವರು ಹೇಳಿದ್ರು ಮೀಟಿಂಗಲ್ಲಿ ಇದ್ದೇವೆ, ಮೀಟಿಂಗ್ ಕಳೆದು ಎಂತಂದು ಹೇಳ್ತೇವೆ ಅಂತೇಳಿ. ಇದುವರೆಗೆ ಮೀಟಿಂಗಿನ ಅವರ ಫೋನ್ ನನಗೆ ಬರಲಿಲ್ಲ. ಇನ್ನೊಂದು ನಮಗೆ ಅವರ ಅಕ್ರಮ ಸಕ್ರಮ ಅರ್ಜಿ ಇದೆ, ಇನ್ನೊಂದು ಕಾನೂನು ಇದೆ. ಅಕ್ರಮ ಸಕ್ರಮ ಅರ್ಜಿ ಕಾನೂನು ಇರುವಾಗ ಅದನ್ನು ರಿಜೆಕ್ಟ್ ಮಾಡಬೇಕು. ಇವ್ರು ಹೇಳ್ತಾರೆ ರೇಣುಕನ ಅರ್ಜಿ ಇತ್ತು ರಿಜೆಕ್ಟ್ ಮಾಡಿದ್ದೇವೆ. ಒಳ್ಳೇದು ಸ್ವಾಮಿ, ಸರಿ ಮಾಡಿದ್ರಿ, ಸರಿಯಾಗಿದೆ ಅದು. ಯಾಕಂದ್ರೆ ರೇಣುಕನ ಮನೆ ಇಲ್ಲಲ್ಲ ಅಲ್ಲಿ, ರೇಣುಕನ ಅರ್ಜಿ ರಿಜೆಕ್ಟ್ ಮಾಡಲೇಬೇಕಲ್ಲ. ಸತ್ಯ ಒಳ್ಳೆ ಇದ್ರ ಮೊದಲೇ ತಹಶೀಲ್ದಾರ್ ಇವರಲ್ಲ, ಇವರಿಗೆ ಒಳ್ಳೆ ಕೆಲಸ ಇರಲಿಲ್ಲ, ಅವ್ರು ಮೊದಲನೇ ತಹಶೀಲ್ದಾರ್ ಮಾಡಿದ್ದಾರೆ, ಅದು ರಿಜೆಕ್ಟ್ ಆಗಿದೆ. ಸರಿ, ರೇಣುಕನ ಮನೆ ರಿಜೆಕ್ಟೇ ಆಗಲಿ, ಅಡ್ಡಿ ಇಲ್ಲ. ನಾನು ಒಂದು ಕೇಳ್ತೇನೆ, ನಾನು ನೆಲ್ಯಾಡಿಯಲ್ಲಿ ಒಂದು ಹೋರಾಟ ಮಾಡಿದ್ದೇವೆ, ಅದು ಹೇಳಿ ನಾನು ಮುಗಿಸ್ತೇನೆ. ನೆಲ್ಯಾಡಿಯಲ್ಲಿ ಒಂದು ಹೋರಾಟ ಎಲ್ಲ ರಾಜಕೀಯ ಪಕ್ಷಗಳೆಲ್ಲ ಒಟ್ಟು ಸೇರಿ ಮಾಡಿದ್ವಿ. ನಾವು ಕಮ್ಯುನಿಸ್ಟರು ಬಂದಿದ್ದೇವೆ, ಬೇರೆ ಬೇರೆ ಪಕ್ಷದವರೆಲ್ಲ ಬಂದಿದ್ದಾರೆ, ಕಾಂಗ್ರೆಸ್ನವರು ಇದ್ರು, ಎಲ್ಲರೂ ಇದ್ರು, ನೀವು ಸಹ ಇದ್ರು ಕಾಡ್ತದೆ. ಯಾಕಂದ್ರೆ ಒಂದು ಹೈಕೋರ್ಟ್ ಒಂದು ಆದೇಶ ಮಾಡಿದೆ, ಹೈವೇ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ, ಹೈವೇಯ ಸೈಡಲ್ಲಿ ಯಾವುದೇ ರೀತಿಯ ಇದಿರಬಾರದು ಅಂತೇಳಿ, ಅದು ಬಾರ್ಗಳು ಇರಬಾರದು ಅಂತೇಳಿ ಹೇಳಿದೆ. ಯಾವುದು ಸುಪ್ರೀಂ ಕೋರ್ಟ್ ಆದೇಶ. ನಾವು ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ. ಯಾಕೆ? ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕಾ ಬೇಡವಾ? ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಅಂತಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿದಾಗ ಅಲ್ಲಿರುವಂಥ ಬಾರ್ಗಳನ್ನು ತೆಗಿಬೇಕು. ತೆಗಿಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಬಂದ್ ಆಗಿದೆ. ಎಲ್ಲಿ ದಾರಿ ಮಾತ್ರ ಬಂದು ನಿನ್ನ ಯೋಗ್ಯತೆಗೆ ತಾಯಿ ಹೊಟ್ಟೆಗೆ ಹುಟ್ಟಿದ್ದೆ ನೀನು. ನೀನೊಬ್ಬ ಮನುಷ್ಯನ ಯಾರು ಮಾತಾಡ್ದು ನಿನಗೆ ಲಾಫರ್ ಗೊತ್ತುಂಟಾ? ಇವನು ಅವರ ಚಪ್ಪಿ ಒಳಗೆ ಮೇಲೆ ನಮಗೇನು ಸಾಯಿಲ್ ಇವನು ಅವರ ಹಾಗೆ ನೀವಲ್ಲ. ಇದು ದಲಿತ ಸಂಘಟನೆ, ಅದಕ್ಕೆ 50 ವರ್ಷ ಇತಿಹಾಸವಿದೆ. ಅವರಾಗಿ ನಾವು ಯಾಕೆ ಆಗಬೇಕು? ತಹಶೀಲ್ದಾರಿಗೆ ಗೌರವ ಇಲ್ಲ, ಆದ್ರಿಂದ ನಾವು ಅವರ ತರ ಆಗಬಾರ್ದು. ನಾವು ಮಾತ್ರ ಅಲ್ಲ, ಯಾರಿಗೂ ನಮಗೆ ಸಮಸ್ಯೆ ಆಗ್ಬಾರ್ದು ನಮ್ಮಿಂದಾಗಿ. ಆದ್ರಿಂದ ನಾನು ಹೇಳುವಂಥದ್ದು ಅದೇ ಅಲ್ಲಿ ಬಾರ್ ಮಾಡ್ತಾರೆ, ನೀವು ಅಂತದಕ್ಕೆ ಉತ್ತರ ಕೊಡ್ತೀರ, ನೀವು ಗೆಲ್ಲುವುದಿಲ್ಲ, ಮಾತಾಡಬೇಡಿ. ಈಗ ಬಾರ್ ಅನ್ನು ತೆಗಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಾಗ ನಾವು ಹೇಳಿದ್ವಿ ತೆಗಿಬೇಕು ಅಂತ ಹೇಳಿ ಬಂದ್ ಮಾಡಿದ್ದಾರೆ. ಹೈವೇಯಲ್ಲಿ ಬಂದು ರೋಡ್ ಬಂದು ಹೋಗ್ಲಿಕ್ಕಿಲ್ಲ, ವ್ಯಾಪಾರ ಆಗ್ತಾನೆ ಇದೆ. ನೋಡುವಾಗ ನೋಡಿ, ಅಲ್ಲಿಂದ ಹಾಗೆ ಹೋಗಿ 1.5 ಕಿಲೋಮೀಟರ್ ಅಲ್ಲಿ ಬಾಕಿ. ಇದು ನೆಲ್ಯಾಡಿ ಸತ್ಯ ಘಟನೆ. ಇದು ಎಲ್ಲೋಗಿದ್ರೆ ಅವಾಗ ತಹಶೀಲ್ದಾರರು? ಆಯ್ತಾ? ಒಂದು. ಎರಡನೇದಾಗಿ ನಾನು ಕೇಳಿದೆ ಅವತ್ತು ಪ್ರತಿಭಟನೆಯಲ್ಲಿ ಎಲ್ಲ ಇದ್ರು, ಲೀಡರ್ ಸುಮಾರು ಜನ ಇದ್ರು. ನಾವು ಸಹ ರೋಡ್ ಬದಿಯಲ್ಲಿ ಇರುವ ಮನೆಗಳಿಗೆ ಡೈರೆಕ್ಟ್ ದಾರಿ ಇಲ್ಲದಾಗ ಮಾಡಿದ್ರೆ ಆಯ್ತಲ್ಲ, ಸೀದಾ ಸುತ್ತಾಗಿ. ಈ ರೀತಿಯಲ್ಲಿ ಇವತ್ತು ಅತಿಕ್ರಮಣವನ್ನು ರಕ್ಷಣೆ ಮಾಡುವಂಥ ತಹಶೀಲ್ದಾರ್ ಆಗಿದ್ದಾರೆ. ನಿಜವಾಗಿ ಹಕ್ಕು ಇರುವಂಥ ಅತಿಕ್ರಮಣವನ್ನು ನೆಲಸ ಮಾಡುವಂಥ ತಹಶೀಲ್ದಾರ್ ಆಗಿದ್ದಾರೆ. ಅದರಿಂದ ಅವರನ್ನು ಅಮಾನತು ಮಾಡಬೇಕು, ಇವರಿಗೆ ನ್ಯಾಯ ಕೊಡಬೇಕು, ಇವರಿಗೆ ಮನೆ ಕಟ್ಟಿ ಕೊಡಬೇಕು, ಪರಿಹಾರ ಕೊಡಬೇಕು. ಜೊತೆಗೆ ಆ ತಹಶೀಲ್ದಾರ್ ಅಟ್ರಾಸಿಟಿ ಕಾಯ್ದೆಯಡಿ, ಆ ದಲಿತ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಬೇಕು ಅಂತ ಹೇಳುವ ಬೇಡಿಕೆಯನ್ನು ಇಟ್ಟು ನಾವು ಈ ಹೋರಾಟ ಮಾಡಿದ್ದೇವೆ. ಈಗ AC ಬಂದು ನಮಗೆ ಸರಿಯಾದ ಉತ್ತರ ಕೊಡಬೇಕು ಅಂತ ನಾವು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ CPMನ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ BM ಭಟ್ರಿಗೆ ಧನ್ಯವಾದಗಳು. ಈಗ ಈ ಒಂದು ಪ್ರತಿಭಟನೆಗೆ ಮಂಗಳೂರಿಂದ ಕೂಡ ದಲಿತ ಹಕ್ಕು ಹೋರಾಟ ಸಮಿತಿಯ ಜಿಲ್ಲಾ ಮುಖಂಡರಾಗಿರುವಂತಹ ಕೃಷ್ಣಪ್ಪ ಕೊಣಾಜೆ ಮತ್ತು ಕೃಷ್ಣ ತಣ್ಣೀರ್ ಭಾಗವಹಿಸಿದ್ದಾರೆ. ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ಕೃಷ್ಣ ತಣ್ಣೀರ್ ಬಾವಿ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಆತ್ಮೀಯ ಸಂಗಾತಿ ಮುಂಚೆನೆ 3 ಸೇರಿದಂಚಿನ ವಿವಿಧ ಸಂಘಟನೆಗಳ ಮುಖಂಡರು ಈ ಒಂದು ಅವಮಾನೀಯ ಘಟನೆ
ಈ ಕಡಪ ತಾಲೂಕು ನಡತಿದ್ದೇನೆ. ಈ ಒಂಜಿ ದಲಿತ ಸಮುದಾಯಕ್ಕೆ ಆಪಿನಂಚಿನ ಹಲವು ಕಡಿಟ್ಟು ಅನ್ಯಾಯ ಆವೊಂದು ಈ ಒಂಜಿ ತಹಸೀಲ್ದಾರ್ನ ನಡೆ ಅವು ಸರಿಯತ್ತು ದಾದ ಪಂಡ ಈ ಒಂಜಿ ದಲಿತ ಸಮುದಾಯಕ್ಕೆ ಅವತ್ತೊಂದು ಅಕ್ಕಲೆ ಒಂಜಿ ಜಾಗ ಮಂತ್ ಕೊಡ್ದು ಅವಕಾಶ ಕೊಡ್ಕೊಂಡು ಬದಲು ಅಕ್ಕಲೇನ ಇಲ್ಲಿನ ಧ್ವಂಸ ಮಂತ್ರಿನ ಈ ಘಟನೆ ನಡ್ತದ ಬಂದಾಗ ಒಂಜಿ ದೇಶಕ್ಕೆ ಒಂಜಿ ನಾಲ್ ತೋಜೊಂದೊಂದು ಹಚ್ಚದ ಪುನಗ ಈ ಒಂಜಿ ಕುಟುಂಬಕ್ಕೂ ನಮ್ಮ ದಲಿತ ಹಕ್ಕುಗಳ ಸಮಿತಿ ದಾದ ಪಂಡ ಈ ಒಂಜಿ ಕುಟುಂಬಕ್ಕೂ ಅಕ್ಲೆಗೆ ಆ ಧ್ವಂಸ ಮಂತಿನ ಇಲ್ಲನೆ ತಹಸೀಲ್ದಾರ್ ಸರಿ ಮಂತು ಕೋರಡು ಅಂಚೆನೆ ಅಕ್ಲೆಗೆ ಇಲ್ಲ ಆನೇಟ ಅಕ್ಲೆಗೆ ಬಾಡಿಗೆದ ರೂಮ್ ಕೊಡ್ತು ಅಕ್ಕಳ ಬಾಡಿಗೆ ಸಮೇತ ಆ ತಹಸೀಲ್ದಾರ್ ಆ ಜವಾಬ್ದಾರಿನ ವಹಿಸೋಡು ಬಂದು ಈ ಮೂಲಕ ವಿನಂತಿ ಮಂತೊಂದಿಲ್ಲ ಅಂಚೆನೆ ಆದಿವಾಸಿ ಕುಟುಂಬದ ಹೆಣ್ಮ ಇಲ್ಲ ವಕೀಲನೆ ನಕ್ಕಾಯಿನಂಚಿನ ಸಮಯ ನಮ್ಮ ದಲಿತ ಹಕ್ಕುಗಳ ಸಮಿತಿ ಈ ಒಂದು ನೇತೃತ್ವವನ್ನು ವಹಿಸದೆ ಕರಿನ ಕೆಲವು ವರ್ಷೋಡು ಅಕ್ಲೆಗೆ ನಂತೂರು ರಸ್ತೆ ಆಗಲ್ಲ ಮನ್ಪುಣ ಅಂದೆಟ್ಟು ಅಕ್ಲೇನ ಅಲ್ಪಾಡ್ದು ಒಕ್ಕೈಲಂಚಿನ ಸಂದರ್ಭಡು ಅಕ್ಲೆಗೆ ಬೇತೆ ಸಂಘಟನೆಗಳು ಸರಿಯಾದ ರೀತಿ ಮಾರ್ಗದರ್ಶನ ಕೊರದಂಚಿನ ಸಂದರ್ಭಡು ನಮ್ಮ ದಲಿತ ಹಕ್ಕುಗಳ ಸಮಿತಿ ಅಕ್ಲೇನ ವಿಚಾರಣೆ ಪಡೆದು ಅಕ್ಲೆಗೆ ಇಲ್ಲಿ ಜಾಗೆ ಆಪಿನಾಟ ಮುಟ್ಟ ಅತನ ಇಲ್ಲ ಆಪಿನ ಮುಟ್ಟ ಅಕ್ಲೆಗೆ ರೂಮ್ ವ್ಯವಸ್ಥೆ ಬಾಡಿಗೆದ ಇಲ್ಲಿ ಕೊಡ್ದು ಅಕ್ಲೇನ ಬಾಡಿಗೆನ ಸರ್ಕಾರನೇ ಕೊರ್ಪನಂಚಿನ ಕೆಲಸನ ಈ ದಲಿತ ಹಕ್ಕುಗಳ ಸಮಿತಿ ಮಂತದನು ಅಂಚೆನೆ ಈ ಕುಟುಂಬಗೂ ಕೂಡಲೇ 2 ದಿನಟ್ಟು ಅಕ್ಲೆಗೆ ಬಾಡಿಗೆದ ವ್ಯವಸ್ಥೆದ ಇಲ್ಲದೆ ಮಂತದೆ ಅಕ್ಲೆಗೆ ಇಲ್ಲ ಆಪಣ ಆಟ ಮುಟ್ಟ ಆ ಬಾಡಿಗೆ ನೀನು ತಹಸೀಲ್ದಾರನ ವಹಿಸದೆ ಒಂದು ಇಲ್ಲನ ಅಕ್ಲೆಗೆ ವ್ಯವಸ್ಥಿತ ರೀತಿಡ್ ಎಡ್ಡ ರೀತಿಡ್ ಆ ಇಲ್ಲ ಒಂಜಿ ಕಟ್ಟಾದ ಕೊರಡೊಂದು ಯಾನು ವಿನಂತಿ ಮಂತೊಂದುಲ್ಲೆ ಇಜ್ಜಿನಂಡ ಈ ಗೇಟ್ ಹತ್ತು ಎಂಕ್ಲ ಉಳ್ಳ ಇಲ್ಲ ಪೊಗ್ಗೆ ಉಳ್ಳ ಎಂಕ್ಲ ಈತ ಜನ ಹತ್ತು ಇನ್ನು ಬೈದಿನಿ ಕುಡ 10 ಜನ ಉಳ್ಳ ಈ ಗೇಟ್ ಎಂಕ್ಲೆಗೆ ಲೆಕ್ಕನೆ ಹತ್ತು ಗೊತ್ತಾಯ್ತೆ ಈ ಗೇಟ್ ಎಂಕ್ಲೆ ಲೆಕ್ಕನೆ ಹತ್ತು ಎಂಕ್ಲ ಈ ಸಾಧಾರಣ ಎಲ್ಲೆ ಪ್ರಾಡ ಎಂಕ್ಲ ಹೋರಾಟ ಮಂತೊಂದು ಬೈದಿನಕಲು ಐಕಾದ ಮನ್ಪ ತಹಸೀಲ್ದಾರ ಮುಲ್ಪದ ತಹಸೀಲ್ದಾರನ ಅಮರನಾಥ್ ಮನ್ಪಡು ಬೇತೆ ತಹಸೀಲ್ದಾರನ ಈ ಕಡಪ ತಾಲೂಕು ಕೊರಡು ಬಂದು ಸರ್ಕಾರನೇ ವಿನಂತಿ ಮಂತೊಂದಿಲ್ಲ ಅಂಚೆನೆ ಮಕ್ಕಳಿಗಳಂಚೆನೆ ಈತ ಇಲ್ಲ ಧ್ವಂಸ ಮಂತದನು ಅಂಚೆನೆ ಅಕ್ಲೆಗಳ ಒಂಜಿ ಪಂಡ ಅಕ್ಲೆ ಒಂಜಿ ಚಿಮಿನಿಜ್ಜ ಅಂದ ಬೊಲ್ಪಿಜ್ಜ ಅಂದ ಅಕ್ಲ ಆತ ಬಂಗೋಡು ಕಷ್ಟಡುಲ್ಲೇರು ಐಕ್ಲಂಚೆನೆ ಅಕ್ಲೆಗೆ ನಷ್ಟ ಪರಿಹಾರಲ ಕೊರಡು ಬಂದು ಈ ವಿನಂತಿ ಮಂತೊಂದು ಎನ್ನ ಅಡ್ಡು ಪಾತ್ರೆ ಏನು ಅಂತ ನಮ್ಮ ಉದ್ದೇಶ ಪಾರ್ಟಿ ಜಿಲ್ಲಾ ಮುಖ್ಯಮಂತ್ರಿ ಧನ್ಯವಾದಗಳು. ಯಾರದ ಕೇಸು ಯಾರಿಗ ಶಿಕ್ಷೆ ವಿಧಿಸಿದ ಮುಟ್ಟಾಳರು ಯಾರು ಯಾರದು ಆಮಿಷಕ್ಕೆ ಒಳಗಾಗಿ ರಾಧಮ್ಮನ ಮನೆ ಮುರಿದವರು ಯಾರು ವೃದ್ಧ ದಂಪತಿಯ ಮನೆಯನ್ನು ಮುರಿದ ಮನೆ ಮುರುಕ ಅಧಿಕಾರಿಗಳೇ ಬಡವರ ಬದುಕನ್ನು ಬೀದಿಗೆ ತಳ್ಳಿದ ಮನೆ ಹಾಳ ಅಧಿಕಾರಿಗಳೇ ನೆನಪಿಡಿ ಅಧಿಕಾರಿಗಳೇ ನಿಮ್ಮ ಯಜಮಾನರು ನಾವುಗಳು ನಮ್ಮಯ ಕೆಲಸಕ್ಕೆ ನೇಮಕವಾಗಿ ನಮ್ಮನ್ನು ತುಳಿದರೆ ಎಚ್ಚರಿಕೆ ದಲಿತರ ಭೂಮಿಯನ್ನು ಲೂಟಿ ಮಾಡಿದ ತಹಶೀಲ್ದಾರರಿಗೆ ಹೇಳಿದಿಕ್ಕಾರ ವೃದ್ಧ ದಂಪತಿಗಳನ್ನು ಬೀದಿ ತಳ್ಳಿದ ತಹಶೀಲ್ದಾರರಿಗೆ ಹೇಳಿದಿಕ್ಕಾರ ಸರ್ಕಾರಿ ಭೂಮಿ ಅತಿಕ್ರಮಣ ಎಲ್ಲಾ ಜಾತಿಗೂ ಸಕ್ರಮ ದಲಿತರಿಗೆ ಮಾತ್ರ ತಿರಸ್ಕಾರ ಯಾಕೆ ಸ್ವಾಮಿ
ದಲಿತರಿಗೆ ಯಾಕಿಲ್ಲ ಅವಕಾಶ? ದಲಿತರಿಗೆ ಯಾಕಿಲ್ಲ ಅವಕಾಶ? ವೃದ್ಧರ ಬೀದಿಗೆ ತಳ್ಳುವವರೇ, ವೃದ್ಧರ ಬೀದಿಗೆ ತಳ್ಳುವವರೇ, ನಿಮ್ಮ ಅಪ್ಪ ಅಮ್ಮನ ವೃದ್ಧರು ಅಲ್ಲವೇ? ನಿಮ್ಮ ಅಪ್ಪ ಅಮ್ಮನ ವೃದ್ಧರಲ್ಲವೇ? ವೃದ್ಧರಿಗೆ ಗೌರವ ಕೊಡದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ದಲಿತರ ಏಳಿಗೆ ಎನ್ನುವ ಸರ್ಕಾರ, ದಲಿತರ ಏಳಿಗೆ ಎನ್ನುವ ಸರ್ಕಾರ ದಲಿತರ ಬೀದಿಗೆ ತಳ್ಳುವುದೇ, ದಲಿತರ ಬೀದಿಗೆ ತಳ್ಳುವುದೇ, ಸುಳ್ಳಿನ ಕಥೆಯನ್ನು ಕಟ್ಟುತ್ತ ಎಂದು, ಸುಳ್ಳಿನ ಕಥೆಯನ್ನು ಕಟ್ಟುತ್ತ ಎಂದು ದಲಿತರ ಮನೆಯನ್ನು ಕೆಡಹಿದರೆ, ದಲಿತರ ಮನೆಯನ್ನು ಕೆಡಹಿದರೆ, ರೇಣುಕ ಮನೆಯನ್ನು ಕೆಡಹಲು ಎಂದು, ರೇಣುಕ ಮನೆಯನ್ನು ಕೆಡಹಲು ಎಂದು ಮಾಡಿದ ಕಂದಾಯ ಇಲಾಖಾದೇಶ, ಮಾಡಿದ ಕಂದಾಯ ಇಲಾಖಾದೇಶ, ರೇಣುಕನ ಮನೆಯನ್ನು ಹುಡುಕದೆ ನೀವು, ರೇಣುಕ ಮನೆಯನ್ನು ಹುಡುಕದೆ ನೀವು ಬಡ ರಾಧಮ್ಮನ ಮನೆಯನ್ನೇ ಕಡಿವಿರಿ ಯಾಕೆ? ಬಡ ರಾಧಮ್ಮನ ಮನೆಯನ್ನು ಕೆಡವಿರಿ ಯಾಕೆ? ಕಾನೂನು ಬಾಹಿರ ಅಧಿಕಾರ ನಡೆಸುವ, ಕಾನೂನು ಬಾಹಿರ ಅಧಿಕಾರ ನಡೆಸುವ, ಬಡವರ ಮನೆಯನ್ನು ಧ್ವಂಸ ಮಾಡುವ, ಬಡವರ ಮನೆಯನ್ನು ಧ್ವಂಸ ಮಾಡುವ, ದಲಿತರಿಗಿಲ್ಲಿ ಬದುಕಲು ಬಿಡದ, ದಲಿತರಿಗೆ ಇಲ್ಲಿ ಬದುಕಲು ಬಿಡದ ತಹಶೀಲ್ದಾರ್ಗೆ ಧಿಕ್ಕಾರ, ತಹಶೀಲ್ದಾರನ ಅವಮಾನ ಮಾಡಿ, ತಹಶೀಲ್ದಾರನ ಅಮಾನತುಗೊಳಿಸಿ, ತಹಶೀಲ್ದಾರ್ನ ಅಮಾನತುಗೊಳಿಸಿ, ರಾಧಮ್ಮನ ಹೆಸರಲ್ಲಿ ಕರೆಂಟ್ ಇರುವ, ರಾಧಮ್ಮನ ಹೆಸರಲ್ಲಿ ಕರೆಂಟ್ ಇರುವ, ರಾಧಮ್ಮನ ಹೆಸರು ರೇಷನ್ ಕಾರ್ಡ್ ನೀಡಿದ, ರಾಧಮ್ಮನ ಹೆಸರು ರೇಷನ್ ಕಾರ್ಡ್ ನೀಡಿದ, ಆಧಾರ್ ಪಾನ್ ಎಲ್ಲ ದೊರೆತ, ಆಧಾರ್ ಕಾನು ಎಲ್ಲ ದೊರೆತ, ರಾಧಮ್ಮನ ಮನೆಯ ಧ್ವಂಸ ಏಕೆ? ರಾಧಮ್ಮನ ಮನೆಯ ಧ್ವಂಸ ಯಾಕೆ? ರೇಣುಕನ ಹೆಸರಲ್ಲಿ ದಾವೆ ಇರಲು, ರೇಣುಕ ಹೆಸರಲ್ಲಿ ನಾವೇ ಇರಲು, ರೇಣುಕರ ಮನೆಯನ್ನು ತೆಗೆಯಲು ಬಂದು, ರೇಣುಕರ ಮನೆಯನ್ನು ತೆಗೆಯಲು ಬಂದು ಯಾರ್ಯಾರ ಮನೆಯನ್ನು ಧ್ವಂಸಗೊಳಿಸುವ, ಯಾರ್ಯಾರ ಮನೆಯನ್ನು ಧ್ವಂಸಗೊಳಿಸುವ, ತಹಶೀಲ್ದಾರ ಮೇಲೆ ಕೇಸು ದಾಖಲಿಸಿ, ತಹಶೀಲ್ದಾರ ಮೇಲೆ ಕೇಸು ದಾಖಲಿಸಿ, ದಲಿತರ ಮೇಲೆ ದೌರ್ಜನ್ಯ ಎಸಗಿದ, ದಲಿತರ ಮೇಲೆ ದೌರ್ಜನ್ಯ ಎಸಗಿದ ಕಡಬ ತಾಲೂಕಿನ ತಹಶೀಲ್ದಾರನ್ನು, ಕಡಬ ತಾಲೂಕಿನ ತಹಶೀಲ್ದಾರನ್ನು ದಲಿತ ದೌರ್ಜನ್ಯ ಕಾಯ್ದೆಯಡಿ ದಲಿತ ದೌರ್ಜನ್ಯ ಕಾಯ್ದೆಯಡಿ ಜೈಲಿಗೆ ತಲ್ಲೆ, ಜೈಲಿಗೆ ತಲ್ಲೆ, ಜೈಲಿಗೆ ತಳ್ಳಿ, ಜೈಲಿಗೆ ತಳ್ಳಿ. ನಾನು ಇರ್ಬಾತಿರ್ಬಾರ ಇರ್ಬಾತಿರ್ಬೇರು 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 ಬೀಳ್ಬೋದು. ಹಾಸ್ಪಿಟಲ್ ಖಾಲಿ ಇದೆ, ಅಲ್ಲಿಗೆ ಹೋಗ್ಬೋದು. ಎಲ್ಲ ವ್ಯವಸ್ಥೆ ಇದೆ. ಸಾಮಾನ್ಯ ಅನುಮತಿ ಕೊಟ್ಟರೆ ಸಾಮಾನ್ಯ ಆಗೋಲ್ಲ, ಇಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಮಾಡ್ಕೊಡ್ಬೇಕಲ್ಲ, ಅದಕ್ಕೂ ಏನು ಕಿಟಕಿಯಿಂದ ನೋಡಿ ಬಾಕ್ಲ ಹಾಕ್ತಾರೆ, ಮಕ್ಕಳಿಂದ ನೋಡಿ ఏసీ గురియన్న పాకరకి అన్న మేరకు ಜನಸಾಮಾನ್ಯರಿಗೆ ಅದ್ರೊಳಗೆ ಇವರೇ ತಂದಾಕಿರೋ ಭ್ರಷ್ಟಾಧಿಕಾರಿ ತಂದಾಕಿರೋ ಬೀದಿಗೆ ತಂದಾಕಿರೋ ಅನ್ನ ಹಾಕಿರೋ ಬೀದಿಯಲ್ಲಿ ಅನ್ನ ಹಾಕಿರೋ
ಅದು ನಾವು ಅದಕ್ಕೆ ಬರೋದೇ ಇಲ್ಲ. ಮತ್ತೆ ರೇಣುಕಂದು ಕೂಡ ನಿಜವಾಗಿ ಏನಾದ್ರು ನಾನು ಮೊಬೈಲ್ ನೋಡಿ 3 ವಾಯ್ದೆ ಇಶ್ಯೂ ಎಮರ್ಜೆನ್ಸಿ ನೋಟಿಸ್ ಅಷ್ಟೇ. ಆದ್ರೆ ಸರ್ ಒಂದು ನೀವು ಈಗ ಏನೊಂದು ಹೇಳಿಕೆ ಕೊಟ್ಟು ನೋಡಿದ್ರೆ ಅವ್ರು ಎಬ್ಬಿಸ್ಬೇಕಲ್ಲ ಯಾರಿಗೆ ಕಾನೂನು ಪ್ರಕಾರ ನ್ಯಾಯ ತನಿಖೆ ಮಾಡಿ ತೀರ್ಮಾನ ತಗೊಳ್ತೀನಿ. ಒಂದು ಹೇಳಿಕೆ ಕೊಟ್ಟು ಒಂದು ಸ್ಟೇಟ್ ಪೇಪರ್ ಅಲ್ಲಿಂದ ಅವರನ್ನು ಎಬ್ಬಿಸಿ ಮಾಡಿ ಈಗ ಅದು ಕಾನೂನು ಪ್ರಕಾರ ಏನಾದ್ರು ತಾವೆಲ್ಲರಿಗೂ ಗೊತ್ತಿದೆ, ನಾನು ಚರ್ಚೆ ಮಾಡಿಕೊಂಡಿದ್ದೀನಿ. ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರುವಂತ ಪ್ರಕರಣ ಬಗ್ಗೆ ಅದಕ್ಕೆ ನಮಗೆ ಇರೋದಿಲ್ಲ, ಶಾರ ಕೊಡ್ಲಿಕ್ಕೆ ಬರುವುದಿಲ್ಲ, ಕಮೆಂಟ್ ಮಾಡ್ಲಿಕ್ಕೆ ಬರುವುದಿಲ್ಲ, ಮತ್ತೆ ಆಕ್ಷನ್ ತಗೊಳ್ಳಿಕ್ಕೆ ಬರುವುದಿಲ್ಲ. ಅದಕ್ಕೆ ಬೆಂಬಲ ಕೂಡ. ಸೊ ಮಾನ್ಯ ಉಚ್ಚ ನ್ಯಾಯಾಲಯದ ಏನು ಆದೇಶ ಬರುತ್ತೆ ಆ ಪ್ರಕರಣದಲ್ಲಿ ಅದನ್ನ ಹೊರಕೊಟ್ಟು ನಮಗೆ ಮುಂದಿನ ಕ್ರಮ ಕೈಗೊಳ್ಳಬೇಕು. ಪ್ರತ್ಯೇಕವಾಗಿ ತಾವು ಇನ್ನೊಂದು ರದಮ ಅವರದ್ದು ಒಂದು ವಿಚಾರ ತಂದಿದ್ದೀರಿ. ಸೊ ಅದರಲ್ಲಿ ಏನಾದ್ರು ಆಡಳಿತವಾಗಿ ಅಥವಾ ಜ್ಞಾನಾತ್ಮಕವಾಗಿ ಏನಾದ್ರು ತಪ್ಪಾಗಿದ್ರೆ ಅದರ ಬಗ್ಗೆ ಖಂಡಿತ ನ್ಯಾಯಯುತವಾಗಿ ಒಂದು ಎನ್ಕ್ವೈರಿ ಮಾಡಿ ಏನು ಅದರಲ್ಲಿ ನಿಯಮ ಒಳಗಡೆ ಇರುವಂತಹ ಪರಿಹಾರ ಏನು ಅವಕಾಶ ಇರುತ್ತೆ ಖಂಡಿತ ಅದನ್ನು ಮಾಡಿಕೊಡ್ತೀವಿ. ಬಿಟ್ಟುಕೊಡಲ್ಲ ಬಿಟ್ಟುಕೊಡಲ್ಲ ಬಡವರನ್ನು ಬಿಟ್ಟುಕೊಡಲ್ಲ 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 ಬಡವರನ್ನು ಬಿಟ್ಟುಕೊಡಲ್ಲ ಕಸಿದುಕೊಂಡ್ರು ಬಡವರ ಹಕ್ಕನ್ನು ಕಸಿದುಕೊಂಡ್ರು ಬಡವರ ಹಕ್ಕನ್ನು ಕಸಿದುಕೊಂಡ್ರು ಕೈ ಹಾಕಿರು ಬಡವರ ಅನ್ನಕ್ಕೆ ಕೈ ಹಾಕಿರು ಬಡವರ ಅನ್ನಕ್ಕೆ ಕೈ ಹಾಕಿರು ತಲೆಬಾಗ್ತೀವಿ ಕಾನೂನಿಗೆ ತಲೆಬಾಗ್ತೀವಿ ಕಾನೂನಿಗೆ ತಲೆಬಾಗ್ತೀವಿ ಕಟ್ಟುವೆವು ಕೆಡವಿದ ಮನೆಯನ್ನು ಕಟ್ಟುವೆವು ಕೆಡವಿದ ಮನೆಯನ್ನು ಕಟ್ಟುವೆವು ಕೆಡವಿದ ಮನೆಯನ್ನು ಕಟ್ಟುವೆವು ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ. ಇವತ್ತು 20ನೇ ತಾರೀಕು ಕಡಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದಿರುವಂಥ ಒಂದು ಹೋರಾಟ. ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆ ಅಕ್ರಮವಾಗಿ ತಹಸೀಲ್ದಾರ್ ಅವರು ಕೆಳಗೆ ಹಾಕಿದ್ದಾರೆ. 7 ದಿನದಿಂದ ಅವರಿಗೆ ಒಂದು ನ್ಯಾಯ ಕೊಡಿಸೋ ಕೆಲಸವನ್ನು ಅಧಿಕಾರಿಯವರು ಯಾರೂ ಮಾಡಿರೋದಿಲ್ಲ. ಅದರಿಂದ ಇವತ್ತು ತಾಲೂಕು ಕಚೇರಿ ಮುಂದೆ ತಾಲೂಕಿನ ಮುಖ್ಯ ದ್ವಾರವನ್ನೇ ಬಂದ್ ಮಾಡಿ ನಮ್ಮ ಹೋರಾಟಗಾರರೆಲ್ಲರೂ ಸೇರಿ ಸಮಾನ ಮನಸ್ಕರು ಅಂದರೆ ಇವರಿಗೊಂದು ನ್ಯಾಯ ಕೊಡಿಸಲಿಕ್ಕೆ ವೃದ್ಧ ದಂಪತಿಗಳ ಬೀದಿಪಾಲು ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಅದರ ಮುಖಾಂತರ ಹೋರಾಟ ಮಾಡಿದ್ವಿ. ಕೊನೆಗೂ ಎ.ಸಿ. ಅವರು ನಮಗೆ ಒಂದು ಮನವಿ ಮಾಡಿದ್ದಾರೆ. ಎ.ಸಿ. ಅವರಿಗೆ ಗೊತ್ತಾಗಿದೆ ಏನಾಗಿದೆ ಅಂತ. ಇವತ್ತು ಬೆಳಗ್ಗೆಯಿಂದಲೂ ನಿನ್ನೆ ಪೊಲೀಸ್ ಇಲಾಖೆ ಅಧಿಕಾರಿಯವರು ಇಲ್ಲ ಕೋರ್ಟ್ ಆದೇಶ ಇದೆ, ನೀವು ಹೋರಾಟ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಕಡಬ ತಹಸೀಲ್ದಾರವರು ಎಲ್ಲ ಇಲಾಖೆಗೂ PW ಇಲಾಖೆಯಿಂದ ಹಿಡಿದು ಪೊಲೀಸರ ಪ್ರತಿಯೊಂದು ಇಲಾಖೆ ಇವರಿಗೆ ಎಲ್ಲೂ ಪ್ರತಿಭಟನೆ ಮಾಡಲು ಅವಕಾಶ ಕೊಡಬಾರ್ದಂತ ನೋಟಿಸ್ ಕಳಿಸಿದ್ರು. ಆದರೂ ನಾವು ಹೇಳಿದ್ವಿ ಅದು ನಮ್ಮ ಹಕ್ಕು, ಅದು ಮಾಡ್ತೀವಿ, ಅದೆಲ್ಲಿದ್ದರೂ ನಾವು ಮಾಡ್ತೀವಿ ಅಂತ ಬೆಳಗ್ಗೆನೇ ಹೊರಟಿರೋದು. ಅಷ್ಟೊತ್ತಿಗೆ ನಮ್ಮ ಕಡಬ ಸಬ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು, ಇಲ್ಲ ಹೋರಾಟಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಆಗಲ್ಲ ಅಂತ. ಯಾವುದಿದ್ದರೂ ಯಾವುದಕ್ಕೂ ರೆಡಿಯಾಗಿ ಬಂದಿರೋದು, ಅಂದರೆ ಆ ವೃದ್ಧ ದಂಪತಿಯವರಿಗೆ ನ್ಯಾಯ ಕೊಡಿಸ್ಬೇಕು ಆ ಉದ್ದೇಶದ ಬಂದಿರೋದು. ಆದರೆ ಪಾಪ ಇಲಾಖೆ ಪೊಲೀಸ್ ಇಲಾಖೆಗೆ ಇದರ ಸರಿಯಾದ ಅರಿವಿರಲಿಲ್ಲ. ಅವರು ರಕ್ಷಕರು, ನಾವು ಹೋರಾಟ ಮಾಡಲಿ, ಅವರು ಹೋರಾಟ ಮಾಡಲಿ, ಅವರು ಕೆಡವಿಕೆ ಇರಲಿ, ಅವ್ರು ಹೋಗಲೇಬೇಕಿತ್ತು. ಆ ಒಂದು ಮಧ್ಯದಲ್ಲಿ ಸಿಕ್ಕಾಕಿದರು. ಆದರೆ ಇಲ್ಲಿ ಬಂದು ಮಾಹಿತಿಯನ್ನೆಲ್ಲ ತಿಳಿಸುವಾಗ
ಅವರಿಗೂ ಇದರ ಅರಿವಾಗಿದೆ. ಉಳಿದ ಅಧಿಕಾರಿಯವರಿಗೂ ನಾಡಿನ ಜನತೆಗೂ ಇದರ ಅರಿವಾಗಿದೆ ಏನಾಗಿದೆ ಅಂತ. ಆ ನಂತರ ಎ ಸಿ ಅವರು ಇವಾಗ ಸುಬ್ರಹ್ಮಣ್ಯದಲ್ಲಿದ್ದರು. ಅಲ್ಲಿಯ ನಮ್ಮ ಯು ಎಂ ಭಟ್ ಹಾಗೂ ಕೊಕ್ಕಡ ಹಕೀಮ್ ಅವರ ತಂಡ ಹೋಗಿ ಮಾತಾಡಿಸಿ ಎಲ್ಲರೂ ಸೇರಿ ಹೋಗಿ ಅವರಿಗೆ ಮಾತಾಡಿಸಿದ್ರು. ಅವರು 1 ವಾರ ಭರವಸೆ ಕೊಟ್ಟಿದ್ದಾರೆ. 1 ವಾರದೊಳಗೆ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿ ಯಾರಿಂದ ತಪ್ಪಾಗಿರೋದು, ಕೆಡವಿರೋ ಮೇಲೆ ಕ್ರಮ ಹೇಳ್ತೀವಿ. ತಪ್ಪಾದ ಮಾಹಿತಿಯನ್ನು ಕೊಟ್ಟು ನಮ್ಮನ್ನು ಮೇಲಾಧಿಕಾರಿ ದಾರಿ ತಪ್ಪಿಸಿದರೆ ಯಾರು ದಾರಿ ತಪ್ಪಿಸಲು ಈ ಕೆಲಸ ಮಾಡಿರೋದು, ಯಾರಿಂದ ಈ ಲಂಚದೆ ಇದು ಈ ಹುನ್ನಾರ ಮಾಡಿರೋದು ಅಂಥ ಅಧಿಕಾರ ಮೇಲೆ ಕ್ರಮ ಹೇಳ್ತೀವಿ ಅಂತ ಹೇಳಿದ್ವಿ. ಅದು ಅಲ್ಲದೆ ಅವರಿಗೆ 94C ಹಕ್ಕುಪತ್ರ ಅದನ್ನು ಒದಗಿಸುವ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರ ಮೇಲೆ ನಮಗೆ ಒಂದು ನಂಬಿಕೆ ಇದೆ. ಎಲ್ಲ ಹೋರಾಟಗಾರರ ಒಪ್ಪಿಗೆ ಮುಖಾಂತರವಾಗಿ ಇಲ್ಲಿ ಬಂದಿರುವಂಥ ಬೆಳಗ್ಗೆಯಿಂದ ಸೇರಿರುವಂಥ ಎಲ್ಲರ ಒಪ್ಪಿಗೆ ಮುಖಾಂತರವಾಗಿ ನಾವಿವತ್ತು 22ನೇ ತಾರೀಕು ನಮ್ಮ ಹೋರಾಟವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಇಲ್ಲದಿದ್ದರೆ ನಾವು ಇಲ್ಲೇ ಟೆಂಟ್ ಹಾಕಿ ಇಲ್ಲೇ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎ ಸಿ ಬಂದು ನಮಗೆ ಏನಾದರೂ ಮಾಹಿತಿ ಇದರ ಮೇಲೆ ಈ ಭ್ರಷ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವವರೆಗೂ ನಾವು ಇದ್ದೆ. ಆದರೆ ಎ ಸಿ ಅವರು ಕೊಟ್ಟ ಮನವಿಗೆ ನಾವು ಸ್ಪಂದನೆ ಮಾಡಿದ್ದೀವಿ. ಅವರು ಹೇಳಿದ ಹೇಳಿಕೆಗೆ ಅವ್ರಿಗೊಂದು ಗೌರವ ಕೊಟ್ಟು ನಾವು ಇವತ್ತು ನಿಲ್ಲಿಸ್ತಾ ಇದ್ದೀವಿ. ಮುಂದಿನ 27ನೇ ತಾರೀಕು ಒಳಗೆ ಎ ಸಿ ಅವರೇನ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಹೋರಾಟ ಪುತ್ತೂರು ಎ ಸಿ ಕಚೇರಿ ಮುಂದೆ ಆಗಿರುತ್ತೆ. ಅದನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ಎ ಸಿ ಅವರೇ, ತಾವೇನೋ ಮಾಧ್ಯಮ ನೋಡಿದರೆ ಅರ್ಥ ಮಾಡ್ಕೊಳ್ಳಿ. ನೇರವಾಗಿ ನಾವು ನಿಮ್ಮ ಕಚೇರಿ ಹತ್ರ ಬಂದು ಹೋರಾಟ ಮಾಡ್ತೀವಿ. ನಮಗೆ ಯಾರ ಪರ್ಮಿಷನು ನಾನು ಏನು ಪರ್ಮಿಷನ್ ತಗೊಳ್ಳ, ಏನಿದ್ದರೂ ಸಂವಿಧಾನಾತ್ಮಕವಾಗಿ ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತಲೂ ಈ ಮೂಲಕ ಎಲ್ಲರಿಗೂ ಹೇಳ್ತೀನಿ. ನಮ್ಮೊಂದಿಗೆ ಸಹಕರಿಸಿದಂಥ ಪ್ರತಿಯೊಬ್ಬರು ಬಂದು ಕಣ್ಣು ಮುಂದೆ ಆಗಲಿ ಹಿಂದಿಗಳಿಂದ ಆಗಲಿ ಡೈರೆಕ್ಟು ಇಂಡೈರೆಕ್ಟಾಗಿ ಸಹಕರಿಸುವಂಥ ಜಾಲತಾಣ ಮುಖಾಂತರ ಮಾಧ್ಯಮ ಮಿತ್ರರು ಈ ವಿಷಯವನ್ನೆಲ್ಲ ಮಾಧ್ಯಮ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ನಮ್ಮ ಹೋರಾಟ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ನಿಮಗೆ ಬಹುತೇಕ ಗೊತ್ತೇ ಇದೆ ಪ್ರತಿಭಟನೆ ಆದದ್ದು. ಸೊ ಬೆಳಗ್ಗೆ 10:30 ಒಂದು ಆರಂಭ ಮಾಡಿಕೊಂಡು ಇಲ್ಲಿಯೇ ತನಕ ಇಲ್ಲಿಯೇ ಬೀದಿ ಬದಿಯಲ್ಲೇ ಊಟ ಮಾಡಿ ಇಲ್ಲಿಯೇ ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ಕೂತಿದ್ರು. ಸೊ ಎ ಸಿ ಅವರು ನಮಗೆ ಬರ್ತಾರೆ ಅಂತ ಭರವಸೆ ಕೊಡಲಿಲ್ಲ. ಸೊ ಆದರೂ ನಾವೇ ಅವ್ರನ್ನ ಹುಡ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಅವರಲ್ಲಿ ಒಂದು ಕಾನೂನಾತ್ಮಕವಾಗಿ ಏನೇ ತಪ್ಪಿದ್ರೂ ಕೂಡ ನಾವು ಅದನ್ನು ಸರಿಪಡಿಸ್ಕೊತೀವಿ. ಮತ್ತು ತಹಶೀಲ್ದಾರ್ ಮೇಲೆ ಒಂದು ವಿಚಾರಣೆ ನಡೆಸಿ ಏನಾದರೂ ತಪ್ಪಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ನಂತರ ಈ ವೃದ್ಧ ದಂಪತಿಗಳಿಗೆ ಮನೆ ಕೆಡವಿಯೋದ್ರಿಂದ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ತಲೆ ಬಾಗಲೇಬೇಕು. ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಒಂದು ಭರವಸೆ ಕೊಟ್ಟಿದ್ದಾರೆ. 1 ವಾರ ತನಕ ಒಂದು ಕಾಲಾವಕಾಶ ಕೊಡಿ ನನಗೆ, ಅಷ್ಟರಲ್ಲಿ ನಾನು ತನಿಖೆಯನ್ನು ನಡೆಸ್ತೀನಿ. ತಪ್ಪಾಗಿದ್ದರೆ ಕೋರ್ಟ್ ಕಡೆಯಿಂದ ಯಾವುದೇ ನೋಟಿಸ್ ಇಲ್ಲದೆ ಅವರು ಸ್ವಯಂ ಪ್ರೇರಿತರಾಗಿ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯ ಭರವಸೆಯಿಂದ ಏನಾದರೂ ತೊಂದರೆ ಆಗಿದ್ದರೆ ನಾವು ಅದನ್ನು ವಿಚಾರಣೆ ನಡೆಸಿ ಅದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ಕ್ರಮ ತಗೋತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ನಂತರ ಈ ವೃದ್ಧ ದಂಪತಿಗಳಿಗೆ ಅನ್ಯಾಯ ಆಗಿದೆ. ಸೊ ಅದನ್ನು ಆದಷ್ಟು ಬೇಗ 1 ವಾರದ ಒಳಗಡೆ ಸರಿಪಡಿಸ್ಕೊಡ್ತೀವಿ ಅಂತಲೂ ಅವ್ರು ಹೇಳಿದ್ದಾರೆ. ಸೊ ಅವ್ರ ಮೇಲೆ ನಂಬಿಕೆಯಿಂದ ನಮ್ಮ ಜಯಂತ್ ಅವರು, ಹಾಗೆ BM ಭಟ್ರು, ಹಕೀಮ್ ಅವರು, ನಮ್ಮ KRS ಪಕ್ಷದ ತಂಡ, ಶಿವರಾಜ್ ಅವರು, ಸಿಜು ಅವರು, ರಂಜಿನಿ ಅವರು, ಸಿಮಿ ಅವರು, ಸುಮಾರು ಜನ, ರಾಜೇಶ್ ಅವರು, ಹಾಗೆ ದಲಿತ ಸಂಘದ ಒಂದಷ್ಟು ಸಂಘಟನೆಯವರು ಕೂಡ ಬಂದು ತುಂಬ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಹೋರಾಟ ಜಯಗೊಳಿಸಿದ್ದಾರೆ. ಆದರೂ ಒಂದು ಎ ಸಿ ಮೇಲೆ ಒಂದು ನಂಬಿಕೆ ಮೇಲೆ ನಾವು ಹೋರಾಟನ ಹಿಂತೆಗಿತಾ ಇದ್ದೀವಿ. ಸೊ 1 ವಾರದೊಳಗಡೆ ಅವರೇನಾದರೂ ನಮಗೆ ಕೊಟ್ಟಿರುವಂಥ ಭರವಸೆನ ಸರಿಪಡಿಸ್ಕೊಟ್ಟಿಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಎ ಸಿ ಕಚೇರಿ ಮುಂದೆನೇ ಈಗ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಂತರ ಅಲ್ಲಿ ಮುತ್ತಿಗೆನೇ ಹಾಕ್ತೀವಿ, ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕಿ ಇದನ್ನು ಇಡೀ ಕರ್ನಾಟಕ ನೋಡುವ ಹಾಗೆ ಮಾಡ್ತೀವಿ. ಧನ್ಯವಾದ. ಅಲ್ಲ, ಮುಂದೆ ಇವತ್ತಿಗೆ ಇಲ್ಲಿ ಹೋರಾಟ ಮುಗಿಸಿದ್ದೀವಿ, ಆದರೆ ಮನೆ ಹತ್ರ ಹೋರಾಟ ಅದೇ ಥರ ನಡೀತಾ ಇರುತ್ತೆ. ರಸ್ತೆ ಬದಿಯಲ್ಲಿ ಏನು ಇವಾಗ 7 ದಿನ ಮಾಡಿದ್ದೀವಿ, ಸೇಮ್ ಅದೇ ಅಲ್ಲಿ ನಡೀತಾ ಇರುತ್ತೆ. ಮುಂದೆ 27ನೇ ತಾರೀಕುವರೆಗೂ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಇವರಿಗೆ ಮನೆಯ ವ್ಯವಸ್ಥೆ ಮಾಡಿಕೊಡುವವರು ನಾವು ಈ ಹೋರಾಟವನ್ನು ಅಲ್ಲೂ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಹೋದರೂ ಅಲ್ಲಿಂದಲೇ ಹೋಗ್ತಾ ಇರೋದು, ಅಲ್ಲಿಂದಲೇ ಬೆಂಕಿ
ಇನ್ನು ಹೋಗ್ತಾ ಇರೋದು ಪುತ್ತೂರಿಗೆ ಆಗಿರುತ್ತೆ. ಅದೆಲ್ಲೋ ಅಲ್ಲೇ ಬೆಂಕಿ ನಾವು ನಂದಿಸಲ್ಲ, ನಾವು ಆರೋದಕ್ಕೆ ಬಿಡಲ್ಲ, ಅದು ಹಂಗೆ ಇರ್ತೇವೆ ಅಂತಲೂ ಹೇಳ್ತಾ ಇದ್ದೀನಿ ಈ ಮೂಲಕ. ಇವತ್ತು ಸುಬ್ರಹ್ಮಣ್ಯ ಹೋಗಿದ್ದೀವಿ. ಸುಬ್ರಹ್ಮಣ್ಯ ಹೋಗುವ ಎ ಸಿ ಅವರು ಇದ್ದರು, ಪೆನ್ ಮೇಲೆ ಕೈ ಇಟ್ಟುಕೊಂಡು ನಿನಗೇನು ಹಾನಿ ಆಗಿದೆ ನಾನು ಎಲ್ಲ ನೋಡ್ತಾನೇ ಇದ್ದೀನಿ, ಅದೇನು ಆಫೀಸ್ನೆಲ್ಲ ಕಣ್ಣು ಮುಚ್ಕೊಂಡು ಏನೋ ಉಲ್ಲಂಘನೆ ಮಾಡಿಬಿಟ್ಟಾರೆ, ಅದಕ್ಕೆ ನಾನು ಭರವಸೆ ಕೊಡ್ತೀನಿ, ನನಗೆ 1 ವಾರ ಟೈಮ್ ಕೊಡ್ತೀನಿ, ನೀವೆಲ್ಲ ಸಾಯಂಕಾಲ ಹೋಗಬೇಕು ಅಂತ ಹೇಳ್ಕೊಂಡು ನನಗೆಲ್ಲ ಭರವಸೆ 94 ಅರ್ಜಿ ಕೊಟ್ಟಿದ್ದು ಕ್ಯಾನ್ಸಲ್ ಆಗಿದೆ, ಅಕ್ರಮ ಸಂಬಂಧ ಅರ್ಜಿ ಕೊಟ್ಟಿದ್ದು ಅದು ಕ್ಯಾನ್ಸಲ್ ಆಗಿದೆ ಅಂದೆ. ಅದೆಲ್ಲ ವೆರಿಫೈ ಮಾಡಿ ಕೊಟ್ಟು ಅದರಲ್ಲಿ ನನಗೆ ಮನೆ ಕಟ್ಟಿಸಿ ಕೊಡೋಕ್ಕೆ ವ್ಯವಸ್ಥೆ ನಾನು ಮಾಡಿ ಕೊಡ್ತೀನಿ, ಹೆದರಬೇಡಪ್ಪ, ಬೇರೆ ಇನ್ನೂ ತೊಂದರೆ ಮಾಡ್ಕೋಬೇಡ ಅಂತೇಳಿ ಪೆನ್ ಮೇಲೆ ಕೈ ಇಟ್ಕೊಂಡು ನನಗೆ ಸೆಕೆಂಡು ಕೊಟ್ಟು ನೀನು ವಾಪಸ್ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗಂದೇಳಿ ನಾನು ಬರವಣಿಗೆ ಕೊಟ್ಟಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಪ್ರಕಾರ PM ಪಟ್ಟದ ಸಮೇತ ಬರ್ಕೊಟ್ಟು ಚೈನ್ ಹಾಕಿ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಆಯ್ತು ಸ್ವಾಮಿ, ನಮಸ್ಕಾರ ಮಾಡ್ಕೊಂಡು ಬಂದಿದ್ವಿ, ನೋಡಬೇಕು ಇನ್ನು ಮುಂದೆ ಏನು ಮಾಡ್ತಾರೆ ಅಂತೇಳಿ. ಸಮಾಧಾನ ಆಗಿದೆಯಾ? ನಿಲ್ಬೋದು ಇನ್ನೊಂದು ವಾರ? ಸ್ವಲ್ಪ ಸಮಾಧಾನ ಆಗಿದೆ, ಇನ್ನು ಸಮಾಧಾನ ಆಗಬೇಕಾದ್ರೆ 7ನೇ ತಾರೀಕಿಗೆ 7 ದಿವಸ ಮುಗಿಬೇಕು. ಆ ಮುಗಿದ ಮೇಲೆ ನಮಗೆ ಸಮಾಧಾನ ಆಗುತ್ತೆ ನೋಡಬೇಕು, ಇಲ್ಲದ್ರೆ ಮತ್ತೆ ನಮಗೆ ದೊಡ್ಡ ಹೋರಾಟದಲ್ಲಿ ನಾವು ಚಿತ್ತವಾಗಿದ್ದೀವಿ. ನಾಯಕರು ಸೇರಿ ಇಲ್ಲ ಅಲ್ಲೇ ನೇಣು ಹಾಕೊಂಡು ಇರಬೇಕು ಅಷ್ಟೇ. ರಾಜಕೀಯವ್ರನ್ನೆಲ್ಲ ಬದಿಗೊಟ್ಟು, ಆದ್ರೆ ಇನ್ನೂ ಹೇಳ್ತಾ ಇದ್ದೀನಿ ನೋಡಿ, ಮುಂದಿನ ತನಕ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸ್ಥಳೀಯ MLA ನಾವು ಬಂದಿಲ್ಲ, ಸಮೇತ ಬಂದಿಲ್ಲ, ಇವತ್ತೇನೋ ಬಂದಿಲ್ಲ, ಅವರಿಗೆ ಪುರುಷೋತ್ತ ಇಲ್ಲ, ಅವರಿಗೆ ಪುರುಷೋತ್ತ ಇಲ್ಲ, ಕೇಳ್ವಾ, ಪುರುಷೋತ್ತ ಇಲ್ಲ ಅವರಿಗೆ, ಅವರಿಗೆ ಪುರುಷೋತ್ತರ ಟೈಮಲ್ಲಿ ಬಂದು ನೋಡಲಿ. ಕಚೇರಿ ಬರ್ಲಿಕ್ಕೆಲ್ಲ ಟೈಮ್ ಇದೆ ಅವರಿಗೆಲ್ಲ, ಬೇರೆ ಎಲ್ಲಿ ಯಾರ ಹೋಗ್ಲಿಕ್ಕೆಲ್ಲ ಟೈಮ್ ಇದೆ, ಇಲ್ಲೆಲ್ಲ ಬರಲಿಕ್ಕಿಲ್ಲ. ಓಟು ಕೇಳಕ್ಕೆ ಮಾತ್ರ ಪುರುಷೋತ್ತಿದೆ, ಬಾಕಿ ಯಾವುದಕ್ಕೂ ಪುರುಷೋತ್ತೇ ಇಲ್ಲ. ಓಕೆ, ಇದು ಸಲ MLA ಚೆನ್ನಾಗಿರಲಿ, ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ. ಇನ್ನೊಂದು 100 ವರ್ಷ ನೀವು MLA ಆಗಿ ಇಲ್ಲಿ ಈ ಸುಳ್ಯ ವಿಧಾನಸಭೆಯಲ್ಲಿ ಬಾಳಿ ಅಂತ ನಾವು ಈ ಹೋರಾಟಗಾರರು ನೊಂದು ನಿಮಗೆ ಅನುಗ್ರಹಿಸ್ತೀವಿ, ಆಶೀರ್ವಾದ ಕೊಡ್ತೀವಿ. ಹೌದು.